ಅಧ್ಯಾಯ 5 ಕರ್ಮಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ. ಅರ್ಜುನನ ಗೊಂದಲ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಸಂಶಶಿ ಯಶ್ರೇಯ ಏತರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಏ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯಾ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕಂತ ಹೇಳುತ್ತೀಯಾ? ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಷ್ಠಕರ ಎಂದು ನನಗೆ ಖಚಿತವಾಗಿ ಹೇಳುವೆ. ಅಂದ್ರೆ ಈಗ ಅರ್ಜುನ ಗೊಂದಲ ಇದ್ದಾನೆ. ನಾನು ಭಕ್ತಿಪೂರ್ವ ಕರ್ಮ ಮಾಡ್ಬೇಕಾ ಇಲ್ಲ ಕರ್ಮವನ್ನು ಬಿಡಬೇಕಾ, ಯಾವುದು ಮಾಡಬೇಕು? ಎಸ್, ನೋಡಿ, ನಾವೀಗ ಸ್ವಲ್ಪ ರಿಕ್ಯಾಪ್ ಮಾಡುವ. ಅರ್ಜುನನ ತಪ್ಪು ಗ್ರಹಿಕೆ. ಒಣ ಮಾನಸಿಕ ಆಹೋಪಗಳಿಂದ ಭಕ್ತಿ ಸೇವೆ ಉತ್ತಮವಾಗಿದೆ. ಇದು ಮಾನಸಿಕ ಆಹೋಪ ಅಂದ್ರೆ ಎಂತಂದ್ರೆ ಹೆಚ್ಚಿನವರು ನೋಡಿ, ನಾವೀಗ ಪುಸ್ತಕ ವಿತರಣೆಗೆ ನಾನು ಹೋಗ್ತೇನೆ. ಈಗ ಕೊರೋನಾ ಬಂದು 10 ತಿಂಗಳಾಯ್ತು, ಇಲ್ಲದ್ರೆ ನಾವು ಪುಸ್ತಕ ವಿತರಣೆಗೆ ಹೊರಗೆ ಹೋಗ್ತೇವೆ ಈ ಭಗವದ್ಗೀತೆ ಕೊಡ್ಲಿಕ್ಕೆ. ಇದು ವ್ಯಾಪಾರ ಮಾಡೋದಲ್ಲ. ಇದು ಪ್ರಭುಪಾದ ಹೇಳಿದ್ದಾರೆ, ಯಾರು ಪುಸ್ತಕ ವಿತರಣೆ ಮಾಡ್ತೇನೆ ಅವನಿಗೆ ನನ್ನ ವಿಶೇಷ ಅನುಗ್ರಹ ಕೊಡ್ತೇನೆ. ಹಾಗೆ ನಮ್ಗೆ ಪ್ರಭುಪಾದ ವಿಶೇಷ ಅನುಗ್ರಹ ಬೇಕು, ಅದಕ್ಕೋಸ್ಕರ ನಾವು ಹೋಗುವಂಥದ್ದು. ಹಾಗಾಗಿ ಅಲ್ಲಿ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ ಹೇಳ್ತಾರೆ, ನೀನು ಪುಸ್ತಕ ವಿತರಣೆ ಮಾಡುವಾಗ ನೀನು ಅವರಿಗೆ ಪ್ರಚಾರ ಅಂದ್ರೆ ಇದರ ಭಗವದ್ಗೀತೆ ಬಗ್ಗೆ ನೀನು ಹೇಳು. ನಾವು ಯಾಕೆ ಹೇಳುವಂತಂದ್ರೆ, ನೋಡಿ, ನಮ್ಮ ತಲೆಯಲ್ಲಿ ಒಂದಿರ್ತದೆ. ಪ್ರಭುಪಾದ ಹೇಳ್ತಾರೆ, ಯಾರು ಕೃಷ್ಣ ಪ್ರಜ್ಞೆ ಇಲ್ಲ ಅವರ ತಲೆಯಲ್ಲಿ ಬೇರೆ ಪ್ರಜ್ಞೆ ಇರ್ತದೆ. ಆಗ ಅವರು ನಾವೀಗ ಪುಸ್ತಕ ಕೊಟ್ಟದನ್ನು ಓದ್ತಾರೆ. ಆಗ ತಲೆಯಲ್ಲಿ ಅವ್ರದ್ದು ಎಂತ ಪ್ರಜ್ಞೆ ಉಂಟು ಅದನ್ನೇ ತರ್ತಾರೆ. ಎಕ್ಸಾಂಪಲ್, ಈಗ ತಲೆಯಲ್ಲಿ ಹಾವಿದ್ರೆ ಇಲ್ಲಿ ಓದುವಾಗ ಹಗ್ಗ, ಆದ್ರೆ ಇಲ್ಲಿ ಹಾವನೆ ತರ್ತಾರೆ. ಹಾಗಾಗಿ ಒಣ ಮಾನಸಿಕ ಆಹೋಪೋಹ ಇದಕ್ಕಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. ನಾವು ಪ್ರಭುಪಾದ ಹೇಳ್ತಾರೆ, ಇನಿಷಿಯಲಿ ನಮಗೆ ಗೈಡೆನ್ಸ್ ಬೇಕು, ಮಾರ್ಗದರ್ಶನ ಬೇಕು. ಯಾರು ಈ ಮಾರ್ಗದರ್ಶನ ಪಡೆದಿದ್ದಾರೆ ಅವರಿಂದ ನಾವು ಕೇಳುವಂಥದ್ದು. ಮತ್ತೆ ನಾವು ಗ್ರಾಜುವಲಿ ಹಂತವಾಗಿ ಪ್ರೋಗ್ರೆಸ್ ಆಗುವಾಗ ಮತ್ತೆ ನಮಗೆ ಎಲ್ಲ ತಿಳಿತಾ ಬರ್ತದೆ. ಮತ್ತೆ ನಾವು ಓದುವಾಗ ಎಸ್, ಹೇಗೆಂದ್ರೆ ಈಗ ಪ್ರಭುಪಾದ ಪುಸ್ತಕವನ್ನು ಸರಿಯಾಗಿ ನೀವು ಅಧ್ಯಯನ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಪ್ರಭುಪಾದ ಇದು ಮೂಡೆ ಅಂತ. ಮತ್ತೆ ಆ ರೀತಿ ನೀವು ಓದುವಾಗ ನೀವು ಅದನ್ನೇ ಮನಸ್ಸಿಗೆ ತರ್ತೀರಿ. ಇಲ್ಲದೆ ಎಂತ ಆಗ್ತದೆ, ನಮ್ಮ ಪ್ರಕಾರ ಎಸ್, ನನ್ನ ಪ್ರಕಾರ ಹೀಗೆ ನಿನ್ನೆ ನೀವು ಶ್ಲೋಕ ನೋಡಿದ್ದೀರಿ, ನಾವು ಬ್ರಹ್ಮನೆದುರು ಏನೂ ಅಲ್ಲ, ಮತ್ತೆ ನಾವು ನಮ್ಮ ಪ್ರಕಾರ ಕೊಡ್ಲಿಕ್ಕೆ ಏನೂ ಅಲ್ಲ. ಪ್ರಭುಪಾದ ನೋಡಿ, ಇದಕ್ಕೆ ಆ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅಂತ ಬ್ರಹ್ಮಕೃಷ್ಣ ಎದುರು ಏನೂ ಅಲ್ಲ. ಈ ಮೆಂಟಾಲಿಟಿ ಬಂದ್ರೆ ನಮ್ಗೆ ಓದುವಾಗ ನಮ್ಗೆ ಅರ್ಥ ಆಗುವುದು. ಎಸ್, 2ನೇ ಅಧ್ಯಾಯದ ಶ್ಲೋಕ 11-30 ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ, ಆತ್ಮದ ಬಗ್ಗೆ ತಿಳಿಸ್ತಾನೆ. ಶ್ಲೋಕ 31-37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಅಲ್ಲಿ ನಿಗದಿತ ಕರ್ತವ್ಯ ಬಗ್ಗೆ ಹೇಳಿದ್ದಾನೆ. ಶ್ಲೋಕ 42-45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು, ಇದನ್ನು ಕೂಡ ಹೇಳಿದ್ದಾನೆ. ಶ್ಲೋಕ 46-53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯ ಶ್ಲೋಕ 17-18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಿದೆ. 4ನೇ ಅಧ್ಯಾಯ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞ ಕೆಲಸವು ಜ್ಞಾನದಲ್ಲಿ ಅಂತಗೊಳ್ಳುತ್ತದೆ ಎಂದು ವಿವರಿಸಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತು ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನು ಗೊಂದಲದಿದ್ದಾಗ ಸನ್ಯಾಸವಾದ ಕರ್ಮ ಇದು ಯಾವುದಂತ ಕೇಳ್ತಾನೆ. ಈಗ ಅನುಮಾನವನ್ನು ತೆರವುಗೊಳಿಸುವುದು ಯಾರ್ದು? ಅರ್ಜುನನ್. ಶ್ರೀ ಭಗವಾನ್ ವಾಚ ಸನ್ಯಸ್ಯ ಕರ್ಮ ಯೋಗಶ್ಚ ನಿಶ್ರೇಯಸ್ಕರ ಉಭೌ ತಯೋಸ್ತು ಕರ್ಮ ಸನ್ಯಾಸತ್ ಕರ್ಮ ಯೋಗ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿಪಥಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಕರ್ಮ ಸನ್ಯಾಸ ಮತ್ತೆ ಭಕ್ತಿ ಸೇವಾ ಕರ್ಮ ಅಂದ್ರೆ ಈ ಎಂತ ಹೇಳುದು, ಹೆಚ್ಚಿನವರಿಗೆ ಭಕ್ತಿಗೆ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಅಂದ್ರೆ ಎಂತ ಹೇಳುದು, ಕರ್ಮ ಸನ್ಯಾಸಿಗೆ ಇಂಪಾರ್ಟೆಂಟ್ ಕೊಡುವಂಥದ್ದು. ಆದ್ರೆ
ಎರಡು ಮುಕ್ತಿ ಪದಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಇದನ್ನು ನಾವು ತಿಳಿಯಬೇಕು. ಇದಕ್ಕೆ ಉದಾಹರಣೆ ಇದೆ ನೋಡಿ. ಮೃಗ ಎಂತ ಮಾಡಿದ? ಮೃಗ ಎಲ್ಲ ಬ್ರಾಹ್ಮಣರಿಗೆ ಗೋದಾನ ಮಾಡಿದ. ಅಂದ್ರೆ ದಾನದಲ್ಲಿ ಶ್ರೇಷ್ಠ ದಾನ ಗೋದಾನ ಅಂತ ಹೇಳ್ತಾರೆ. ಗೋದಾನ ಮಾಡಿದ್ರೆ ನಿಮಗೆ ತುಂಬಾ ಪುಣ್ಯ ಸಿಗ್ತದಂತೆ. ಮತ್ತೆ ಗೋವನ್ನು ಹತ್ಯೆ ಮಾಡಿ ಯಾರು ತಿಂದ್ರೆ ಶಾಸ್ತ್ರದಲ್ಲಿ ಹೇಗುಂಟಂದ್ರೆ, ಗೋ ಇದು ಗೋವಿನ ದೇಹದಲ್ಲಿ ಎಷ್ಟು ರೋಮ ಉಂಟು ಅಷ್ಟು ರೋಮ ನಾವು ನರಕಲೋಕಕ್ಕೆ ಹೋಗ್ಬೇಕಂತೆ ಗೋವನ್ನು ತಿಂದ್ರೆ. ಮತ್ತೆ ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ ಕೆಲವು ಇದರಲ್ಲಿ, ಈಗ ಹೆಚ್ಚಾಗಿ ಈಗ ಪಾಶ್ಚಾತ್ಯ ದೇಶವನ್ನು ನಾವು ಫಾಲೋ ಮಾಡುವಂಥದ್ದು ಎಂತಂದ್ರೆ ಅಬೋರ್ಷನ್ ಅಂದ್ರೆ ಮಗುವನ್ನು 2 ತಿಂಗಳಲ್ಲಿ ಸಾಯಿಸುವುದು ಹೊಟ್ಟೆ ಇದರೊಳಗೆ. ಅದು ಅಂದ್ರೆ ಹೊರಗೆ ಬರಲಿಲ್ಲ, ಹಾಗಾಗಿ ಅದು ಜೀವವಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಪ್ರಭುಪಾದ ಹೇಳಿದ್ರೆ ಅದೇ ಕೂಡ ಜೀವ ಉಂಟು. ಅದೇ ರೀತಿ ಕೆಲವು ಪ್ರಭುಪಾದ ಹೇಳಿದ್ದಾರೆ, ಈ ಹಸುವನ್ನು ಸಾಯಿಸಿದ್ರೆ ಅಂದ್ರೆ ಅವ ಒಳಗಿಂದಲೇ 2 ತಿಂಗಳಲ್ಲಿ ಹುಟ್ಟುವುದು ಸಾಯುವುದು ಇಂಥದ್ದು ಅವನಿಗೆ ಕೋಟಿ ಲೈಫ್ ಆಗಿ ಆಗ್ತದಂತೆ. ಹಾಗಾಗಿ ಈ ಹಸುವಿನ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಮತ್ತೆ ಪ್ರಭುಪಾದ ಇನ್ನೊಂದು ಇದರಲ್ಲಿ ಹೇಳಿದ್ದಾರೆ, 7 ರೀತಿಯ ತಾಯಿಗಳಿದ್ದಾರೆ. ಫಸ್ಟ್ ಇದು ಆದವ ಮಾತ, ನಮ್ಮನ್ನು ಜನಿಸಿ ನಮಗೆ ಜನ್ಮ ಕೊಟ್ಟ ತಾಯಿ ಆದವ ಮಾತ. ಗುರು ಪತ್ನಿ ಅಂದ್ರೆ ಗುರುವಿನ ತಾಯಿ. ಬ್ರಾಹ್ಮಣನ ಪತ್ನಿ. ಮತ್ತೆ ರಾಜಪತ್ನಿ, ರಾಜಂದು ಹೆಂಡತಿ. ಆದವ ಮಾತ, ಗುರುಪತ್ನಿ, ಬ್ರಾಹ್ಮಣಿಕ, ರಾಜಪತ್ನಿ, ದಾತ್ರಿ. ಪ್ರಭುಜಿ ವಾಯ್ಸ್ ಬಾಳ್ ಲೋ ಬರ್ತಾ ಇದೆ ನಿಮ್ದು. ಹೌದಾ? ಹರೇ ಕೃಷ್ಣ. ಉಳಿದವರಿಗೆ ಲೋ ಬರ್ತದ? ಒಂದು ನಿಮಿಷ. ತುಂಬಾ ಲೋ ಬರ್ತದ? ಓಕೆ. ಈಗ ಹರೇ ಕೃಷ್ಣ ಈಗ ಕೇಳ್ತದ? ಈಗ ಕರೆಕ್ಟ್ ಇದೆ, ಇಟ್ಸ್ ಕ್ಲಿಯರ್ ಪ್ರಭುಜಿ. ಓಕೆ ನೋಡಿ. ಹಾಗಾಗಿ 7 ತಾಯಿಗಳಿದ್ದಾರೆ. 7 ತಾಯಿ ಅಂದ್ರೆ ಫಸ್ಟ್ ಇದು ಆದೋ ಮಾತ, ನಮ್ಮನ್ನು ನಮಗೆ ಜನನ ಕೊಟ್ಟ ತಾಯಿ. ಮತ್ತೆ ಗುರು ಪತ್ನಿ, ನಮ್ಮ ಗುರು ಇದು ತಾಯಿ. ಮತ್ತೆ 3ನೇದು ಬ್ರಾಹ್ಮಣನ ಹೆಂಡತಿ. ಮತ್ತೆ 4ನೇದು ರಾಜಪತ್ನಿ, ಈ ರಾಜಂದು ಹೆಂಡತಿ. ಮತ್ತೆ 5ನೇದು ದೇನು ಅಂದ್ರೆ ಹಸು ಕೂಡ ತಾಯಿ. ಮತ್ತೆ 6ನೇದು ದಾತ್ರಿ ಅಂದ್ರೆ ನರ್ಸ್. ಮತ್ತೆ 7ನೇದು ಯಥಾ ಪೃಥ್ವಿ ಅಂದ್ರೆ ಈ ಭೂಮಿ ಕೂಡ ತಾಯಿ. ಹಾಗೆ 7 ತಾಯಿ ಇದ್ದಾರೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಹಸುವನ್ನು ನಾವು ಕೊಲ್ಲಬಾರ್ದು. ಹಸು ನಮ್ಗೆ ತಾಯಿ. ನಾವು ಒಂದು ನಮ್ಮ ತಾಯಿ ಹಾಲು ಕುಡಿಯುವುದು, ಇನ್ನೊಂದು ಹಸುವಿಗೆ ಹಾಲು ಕೊಡುವುದು. ಹಾಗಾಗಿ ಹಸು ತುಂಬಾ ಶ್ರೇಷ್ಠ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಹಸುವಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ? ಯಾಕೆಂದ್ರೆ ಹಸು ಸತ್ವಗುಣದ ಪ್ರಾಣಿ, ಟೋಟಲಿ ಕಾಮ್ ಇರ್ತದೆ. ಈಗ ಪ್ರಭುಪಾದ ಹೇಳ್ತಾರೆ, ಯಾರಾದ್ರೂ ಈ ಡಿಪ್ರೆಷನ್ ಕೇಸ್ ಇದ್ರೆ ಅವನು ಆ ಗೋಶಾಲೆಯಲ್ಲಿ ಅವನು ಹಾಕಿದ್ರೆ ಅವನ ಡಿಪ್ರೆಷನ್ ಎಲ್ಲ ಹೋಗ್ತದೆ. ಯಾಕಂದ್ರೆ ಹಸು ತುಂಬಾ ಕಾಮ್, ಅದರ ಸೇವೆಯಿಂದ ನಿಮ್ಗೆ ಅಷ್ಟು ಇದು ಉಂಟು. ಹಾಗಾಗಿ ಇಲ್ಲಿ ಎಂತ ಮಾಡ್ತಾನೆ, ಇವ ಮೃಗ ಹಸುವನ್ನು ದಾನ ಮಾಡ್ತಾನೆ ಎಲ್ಲ ಬ್ರಾಹ್ಮಣರಿಗೆ. ಖಾಲಿ ದಾನ ಮಾಡುವಂತಲ್ಲ, ಮತ್ತೆ ಅದಕ್ಕೆ ಬಂಗಾರ ಹಾಕಿ ದಾನ ಮಾಡ್ತಾನೆ. ಆದ್ರೆ ಒಂದು ಹಸು ವಾಪಸ್ ಅವನ ಮನೆಗೆ ಬರ್ತದೆ. ಯಾವ್ದು ದಾನ ಮಾಡಿದಾನೆ ವಾಪಸ್ ಬರ್ತದೆ. ಅವನಿಗೆ ಗೊತ್ತಿಲ್ಲ. ಅವೆಂತ ಮಾಡ್ತಾನೆ, ಆ ಹಸುವನ್ನು ಇನ್ನೊಂದು ಬ್ರಾಹ್ಮಣನಿಗೆ ಕೊಡ್ತಾನೆ. ಆದ್ರೆ ಆ ಬ್ರಾಹ್ಮಣಿಗೆ ಗೊತ್ತಾಗ್ತದೆ, ಇದು ಒಬ್ಬನಿಗೆ ಕೊಟ್ಟದ್ದು ನನಗೆ ಕೊಟ್ಟಿದ್ದಾನೆ ಅಂತ. ಅದು ಯಾವಾಗಲೂ ನಾವು ಕೊಡಬಾರ್ದು. ಒಂದು ಬ್ರಾಹ್ಮಣಿಗೆ ಕೊಟ್ಟದ್ದು ಇನ್ನೊಂದು ಬ್ರಾಹ್ಮಣಿಗೆ ಕೊಡ್ಲಿಕ್ಕಿಲ್ಲ. ಹಾಗೆ ಅವ ಶಾಪ ಹಾಕ್ತಾನೆ. ಶಾಪ ಹಾಕಿ ನೆಕ್ಸ್ಟ್ ಅವ ಲಿಸರ್ಡ್ ಆಗ್ತಾನೆ. ಮತ್ತೆ ಕೃಷ್ಣ ಲೀಲೆಯಲ್ಲಿ ಅದನ್ನು ಆ ಒಂದು ಲಿಸರ್ಡ್ ಅನ್ನು ಆ ದೇಹದಿಂದ ಮುಕ್ತಿ ಸಿಗ್ತದೆ, ಆ ದೇಹಕ್ಕೆ, ಲಿಸರ್ಡ್ ದೇಹಕ್ಕೆ. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ, ನಾವೀಗ ಎಷ್ಟೋ ಸಲ ನಾವು ಒಳ್ಳೆ ಕೆಲಸ, ಪುಣ್ಯ ಕೂಡ ಬಂಧನಕ್ಕೆ ದಾರಿ. ಹಾಗಾಗಿ ಕೃಷ್ಣ ಪ್ರಜ್ಞೆ ಮಾತ್ರ ಅದಕ್ಕೆ ಅಕರ್ಮ ಅಂತ ಹೇಳುವಂಥದ್ದು. ಅದಕ್ಕೆ ಯಾವುದೇ ಈ ರೀತಿಯ ಬಂಧನ ಇಲ್ಲದು ನಮ್ಗೆ ನಾವು ಒಳ್ಳೆ ಕೆಲಸ ಅಂತ ಹೇಳ್ತೇವೆ, ಒಳ್ಳೆ ಕೆಲಸ ಕೂಡ ನಮ್ಗೆ ಬಂಧನಕ್ಕೆ ದಾರಿ. ದಯವಿಟ್ಟು ತಿಳ್ಕೊಳ್ಳಿ. ಈ ಸ್ಟೋರಿಯಿಂದ ನಾವು ಅದನ್ನು ತಿಳಿಬಹುದು. ತ್ಯಜಿಸುವಿಕೆ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕದಯ ಬುದ್ಧಯ ಹರಿ ಸಂಬಂಧಿ ವಸ್ತುನ ಮುಮುಕ್ಷಿ ಪರಿತ್ಯಾಗೋ ವೈರಾಗಂ ಫಾಲ್ಗು ಕಥಯೇತ್
ಮುಕ್ತಿಯನ್ನು ಸಾಧಿಸಲು ಕಾತರಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಕ್ಯವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಅಂದ್ರೆ ಇಲ್ಲಿ ಹೇಳುವಂಥದ್ದು ತಿಳ್ಕೊಳ್ಳಿ, ಇದು ಫಾಲ್ಗು, ಇದು ಫಾಲ್ಗು ವೈರಾಗ್ಯ. ವೈರಾಗ್ಯದಲ್ಲಿ ಫಾಲ್ಗು ವೈರಾಗ್ಯ ಇರಬಾರ್ದು, ಯುಕ್ತ ವೈರಾಗ್ಯ ಇರಬೇಕು. ಫಾಲ್ಗು ವೈರಾಗ್ಯ ಅಂದ್ರೆ ಅಂತ ಎಲ್ಲ ನಿಮ್ಗೆ ನಾನು ನಿನ್ನೆ ಕೂಡ ಹೇಳಿದ ಹಾಗೆ ಹೆಚ್ಚಿನವ್ರು ಎಂತ ಎಣಿಸೋದಂದ್ರೆ ಭಕ್ತಿ ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಮನೆ ಬಿಡುವುದು, ಗಡ್ಡ ಬಿಡುವುದು, ಕಾವಿ ಬಟ್ಟೆ ಧರಿಸುವುದು, ಇದು ಆಧ್ಯಾತ್ಮಿಕ ಅಂತ ಎಣಿಸ್ತಾರೆ. ಇಲ್ಲ ಸರ್, ಅದು ಆಧ್ಯಾತ್ಮಿಕ ಅಲ್ಲ. ಆಧ್ಯಾತ್ಮಿಕ ಅಂದ್ರೆ ಯುಕ್ತ ವೈರಾಗ್ಯ. ನಮಗೆ ವೈರಾಗ್ಯ ಇರ್ಬೇಕು. ಈಗ ನೋಡಿ, ಈ ಮಾಯವಾದಿ ಸಂಸ್ಥೆಗಳು ಅವ್ರು ಹೇಳುದಂತ ಅಂದ್ರೆ ಈ ರೀತಿ ಎಂತಂದ್ರೆ ಲ್ಯಾಪ್ಟಾಪ್ ಯೂಸ್ ಮಾಡಬಾರ್ದು, ಮತ್ತೆ ಈ ಮೊಬೈಲ್ ಯೂಸ್ ಮಾಡಬಾರ್ದು, ಈ ರೀತಿ ಎಲ್ಲ ಹೇಳ್ತಾರೆ ಸನ್ಯಾಸಿಗಳು. ಅಂದ್ರೆ ನಾವು ಇದನ್ನು ದೂರ ಇರಬೇಕು. ಇಲ್ಲ ಸರ್, ಪ್ರಭುಪಾದ ಹೇಳೋದು ಅದು ಎಂತಂದ್ರೆ ಅದು ಫಾಲ್ಗು ವೈರಾಗ್ಯ. ನಾವು ಯುಕ್ತ ವೈರಾಗ್ಯ ಮಾಡ್ಬೇಕು. ಯುಕ್ತ ವೈರಾಗ್ಯ ಅಂದ್ರೆ ಈಗ ನೋಡಿ, ನಾನು ಈ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೇನೆ, ನಂದು ಮೊಬೈಲ್ ಕೂಡ ಯೂಸ್ ಮಾಡ್ತೇವೆ ವಾಟ್ಸಪ್ಗೆ, ಅಂದ್ರೆ ಲಿಂಕ್ ಕಳಿಸ್ಲಿಕ್ಕೆ, ಇದಕ್ಕೆಲ್ಲ ನಾವು ಯೂಸ್ ಮಾಡ್ತೇವೆ. ಕೃಷ್ಣನಿಗೆ ಯೂಸ್ ಮಾಡಬೇಕು. ನಮ್ಮ ಇಂದ್ರಿಯ ಮಾಡಿದ ಅದು ತಪ್ಪು, ಆದ್ರೆ ಇದರಲ್ಲಿ ಕೃಷ್ಣ ಪ್ರಚಾರಕ್ಕೆ ಮಾಡಿದ್ರೆ ಅದು ಯುಕ್ತ ವೈರಾಗ್ಯ. ಹಾಗೆ ಯಾವಾಗಲೂ ಯುಕ್ತ ವೈರಾಗ್ಯ ಮಾಡಬೇಕು, ಫಾಲ್ಗು ವೈರಾಗ್ಯ ಅಲ್ಲ. ಇದಕ್ಕೆ ನಾನೊಂದು ಒಳ್ಳೆ ಒಂದು ಕಥೆಯನ್ನು ಹೇಳ್ತೇನೆ. 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣನೇ, ಕೃಷ್ಣ ಬೇರೆ ಅಲ್ಲ, ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ. ಎಸ್, ಇನ್ನೊಂದು ವಿಷಯ ಅಂತ ಅಂದ್ರೆ ಎಲ್ಲರೂ ನಾನು ಎವ್ರಿ ಸಂಡೇ 1 ಗಂಟೆ ಅಂದ್ರೆ 9:45 ಇಂದ 11 o'clock ತನಕ ನಾನು ಕ್ಲಾಸ್ ಮಾಡ್ತೇನೆ ಎಲ್ಲರಿಗೂ, ಎವ್ರಿ ಸಂಡೇ ಮಾತ್ರ. ಅಲ್ಲಿ ನಾನು ಚೈತನ್ಯ ಮಹಾಪ್ರಭುದು ಬೇರೆ ಬೇರೆ ಲೀಲೆ ಬಗ್ಗೆ ಹೇಳ್ತೇನೆ. ಹಾಗಾಗಿ ಎಲ್ಲರಿಗೂ ಬರ್ಬೋದು ಆ ಕ್ಲಾಸಿಗೆ, ದಯವಿಟ್ಟು ಬನ್ನಿ. ಮೊನ್ನೆ ಲಾಸ್ಟ್ ಸಂಡೇ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಕ್ಲಾಸ್, ಈಗ ನಾಡಿಂದ ಸೆಕೆಂಡ್ ಕ್ಲಾಸ್. ಹಾಗಾಗಿ ಎಲ್ಲರಿಗೂ ಬರ್ಬೋದು. ಅಲ್ಲಿ ನಾನು ಇದನ್ನೆಲ್ಲ ತಿಳಿಸ್ತೇನೆ ಬೇರೆ ಬೇರೆ. ಹಾಗಾಗಿ ಚೈತನ್ಯ ಮಹಾಪ್ರಭು 500 ವರ್ಷದಿಂದ ಬಂದರು. ಹಾಗಾಗಿ ಅವರು ಬರುವಾಗ ಅವ್ರದ್ದು 6 ಶಿಷ್ಯರಿದ್ರು. ಅವರಿಗೆ ಗೋಸ್ವಾಮಿ ಅಂತ ಹೆಸರು. 6 ಶಿಷ್ಯರು. ಅದರಲ್ಲಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ, ಗೋಪಾಲ್ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ. ಈ 6 ಗೋಸ್ವಾಮಿಗಳು. ಅದರಲ್ಲಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮೈನ್. ಹಾಗಾಗಿ ಇಲ್ಲಿ ನಾನು ರೂಪ ಗೋಸ್ವಾಮಿ ಬಗ್ಗೆ ನಿಮಗೆ ಈಗ ತಿಳಿಸ್ತೇನೆ. ರೂಪ ಗೋಸ್ವಾಮಿ ಬಗ್ಗೆ ನಿಮಗೆ ತಿಳಿಸ್ತೇನೆ. ಎಂತ ಅಂದ್ರೆ ರೂಪ ಗೋಸ್ವಾಮಿ ಬಗ್ಗೆ ತಿಳಿಬೇಕಾ? ರೂಪ ಗೋಸ್ವಾಮಿ ಬಗ್ಗೆ ನಾನು ಫಸ್ಟ್ ಅವರ ಬಗ್ಗೆ ತಿಳಿಸ್ತೇನೆ. ರೂಪ ಗೋಸ್ವಾಮಿ ನವಾಬ್ ಹುಸೇನ್ ಶಾ ಅವನ ರಾಜ್ಯದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು. ಮತ್ತೆ ಅವರ ಅಣ್ಣ ಸನಾತನ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಮತ್ತೆ ಅವ್ರದ್ದು ಹೆಸರು ಕೂಡ ಚೇಂಜ್ ಆಗಿತ್ತು. ಆಕ್ಚುಲಿ ಅವರು ಮೂಲತಃ ಹಿಂದೂಸ್, ಆದ್ರೆ ಹಿಂದಿನ ಕಾಲ ನಿಮ್ಗೆ ಗೊತ್ತುಂಟು ಅವ್ರದ್ದು ಹೆಸರು ಕೂಡ ಚೇಂಜ್ ಆಗ್ತಿತ್ತು. ಅವರು ಈಗ ಮುಸ್ಲಿಂ ರಾಜ್ಯದಲ್ಲಿ ಇದು ಮಾಡೋದಾದ್ರೆ, ಅವನ ಅಂಡರ್ ಇದು ಮಾಡಿದ್ರೆ ಹೆಸರು ಕೂಡ ಚೇಂಜ್ ಆಗ್ತಿತ್ತು. ಹಾಗಾಗಿ ಅವ್ರ ಹೆಸರು ಕೂಡ ಮುಸ್ಲಿಂ ಹೆಸರಾಗಿತ್ತು. ಮತ್ತೆ ಅವರನ್ನು ಯಾಕೆ ಇಟ್ಟಿದ್ದಾನೆ ಕೆಲಸಕ್ಕೆ? ಒಬ್ಬನಿಗೆ ಫೈನಾನ್ಸ್ ಮಿನಿಸ್ಟರ್, ಇನ್ನೊಬ್ಬರಿಗೆ ಪ್ರೈಮ್ ಮಿನಿಸ್ಟರ್. ಯಾಕೆಂದ್ರೆ ಅವರು ಈ ಅರಬಿಕ್, ಪರ್ಷಿಯನ್, ಸಂಸ್ಕೃತ, ಬೆಂಗಾಲಿ ಮತ್ತು ಇಂಗ್ಲಿಷ್ ಈ 5 ಭಾಷೆಯಲ್ಲಿ ಸ್ಕಾಲರ್ ಆಗಿದ್ರು. ಹಾಗಾಗಿ ಅವರಿಗೆ ಆ ಹುದ್ದೆಯನ್ನು ಕೊಟ್ಟಿದ್ದ. ಮತ್ತೆ ಅವರು ಚೈತನ್ಯ ಮಹಾಪ್ರಭು ಭೇಟಿ ಆಗ್ತಾರೆ. ಆಗ ಅವರು ಇದನ್ನು ಬಿಟ್ಟು ವೃಂದಾವನಕ್ಕೆ ಬರ್ತಾರೆ. ಅಂದ್ರೆ ಅವ್ರ ಕೆಲಸ ಬಿಡ್ತಾರೆ ಟೋಟಲ್. ಅಂದ್ರೆ ಅಷ್ಟು ಅವರು ಶ್ರೀಮಂತರಾಗಿದ್ರು. ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಅಂತ ನೀವು ಎಣಿಸಿ, ತುಂಬಾ ಅವರಿಗೆ ಅಪಾರ ಸಂಪತ್ತಿತ್ತು. ಅದನ್ನು ಬಿಟ್ಟು ಅವರು ಜಸ್ಟ್ ಒಂದು ಕೋಪಿನಲ್ಲಿ ವೃಂದಾವನದಲ್ಲಿ ಈ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಾವು ಎಂತೆಲ್ಲ ಓದ್ತೇವೆ ಅದು ಅವರ ಕೊಡುಗೆ, ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ. ಹಾಗೆ ಮತ್ತೆ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಈ ಡಿಟೀಸ್ ಅಂದ್ರೆ ದೇವರು ಸಿಕ್ಕಿದ್ರು. ರೂಪ ಗೋಸ್ವಾಮಿಗೆ ರಾಧಾ ಗೋವಿಂದ್ ಜಿ, ಮತ್ತೆ ಜೀವ ಗೋಸ್ವಾಮಿಗೆ ರಾಧಾ ಗೋಪಿನಾಥ್ ಜಿ, ಸನಾತನ ಗೋಸ್ವಾಮಿಗೆ ರಾಧಾ ಮದನ್ ಮೋಹನ್ ಜಿ, ಮತ್ತೆ ಗೋಪಾಲ್ ಭಟ್ ಗೋಸ್ವಾಮಿಗೆ ರಾಧಾ ರಮಣ್ ಜಿ. ಈ ರೀತಿ ಬೇರೆ ಬೇರೆ ಅವರಿಗೆ ವಿಗ್ರಹ ಸಿಕ್ಕಿತ್ತು. ಅದು ಕೂಡ ಹೇಗೆ ಅಂದ್ರೆ ವಜ್ರನಾಭ 1000 ದೇವಸ್ಥಾನ ಮಾಡಿದ್ದ ಕೃಷ್ಣನ ಗ್ರ್ಯಾಂಡ್ ಸನ್. ಅದು ಔರಂಗಜೇಬ್ ಬರುವಾಗ ಎಲ್ಲ ಅಟ್ಯಾಕ್ ಆಗಿ ಎಲ್ಲ ಆಚೀಚೆ ಆಗಿತ್ತು. ಮತ್ತೆ ಎಲ್ಲ ಆ ದೇವರೆಲ್ಲ ಆ ಕಾಡಿನೊಳಗೆ ಇದ್ರು. ಮತ್ತೆ ಇವರು ಹೋಗಿ ಅವರಿಗೆ ಒಂದೊಂದು ದೇವರು ಸಿಕ್ಕಿದ್ರು. ಆ ರೀತಿ ಬೇರೆ ಬೇರೆ ಅದಕ್ಕೆ ಸ್ಟೋರಿ ಕೂಡ ಉಂಟು. ಮತ್ತೆ ಎಂತ ಆಗ್ತದೆ ಅಂದ್ರೆ, ಇವರು ರಾಧಾ ಗೋವಿಂದನ್ನು ಈಗ ನೋಡಿ, ಈ ಕನ್ಸ್ಟ್ರಕ್ಷನ್ ಆಗುವಾಗ ಆ ಕನ್ಸ್ಟ್ರಕ್ಷನ್ ಅಲ್ಲಿ ಈ ಹೆಂಗಸರೆಲ್ಲ ಇರ್ತಾರೆ, ಅಂದ್ರೆ ಕೂಲಿ ಕೆಲಸ ಮಾಡುವವರು.
ಅವರು ಮಗುವನ್ನು ಸಣ್ಣ ಮಗುವನ್ನು ತರ್ತಾರೆ, ಮತ್ತೆ ಅವ್ರ ಮರದಲ್ಲಿ ಆ ಸೀರೆಗೆ ಒಂದು ಸಣ್ಣ ಸೀರೆಯನ್ನು ಕಟ್ತಾರೆ, ಮತ್ತೆ ಅದರಲ್ಲಿ ಇಡ್ತಾರೆ, ಈ ರೀತಿ ಇಡ್ತಾರೆ. ಅದೇ ರೀತಿ ರೂಪಗೋಸ್ವಾಮಿ ಕೂಡ ಅಂದ್ರೆ ಪುಸ್ತಕ ಬರೀತಿದ್ದಾರೆ, ಮತ್ತೆ ಒಂದು ಸಣ್ಣ ಮರಕ್ಕೆ ಆ ಬಟ್ಟೆಯನ್ನು ಕಟ್ಟಿ ಅಲ್ಲಿ ರಾಧಾ ಗೋವಿಂದನು ಇಟ್ಟಿದ್ರು. ಆಗ ಒಬ್ಬ ಮರ್ಚೆಂಟ್ ಬರ್ತಾನೆ, ವ್ಯಾಪಾರಿ, ಸಿಂಧಿಂದ. ಸಿಂಧ್ ಅಂದ್ರೆ ಈಗ ಪಾಕಿಸ್ತಾನಕ್ಕೆ ಸೇರ್ತದೆ, ಆಗ ಅದು ಭಾರತಕ್ಕೆ ಇತ್ತು. ಆಕ್ಚುಲಿ ಸಿಂಧ್ ಹೇಗೆ ಬಂತಂದ್ರೆ, ಈ ಹಿಂದೂ ಬಂದದ್ದು ಸಿಂಧಿಂದ. ಈ ಮುಘಲರಿಗೆ ಸಿಂಧ್ ಹೇಳಿ ಕಷ್ಟ ಆಯ್ತು, ಅವರು ಹಿಂದೂ ಹಿಂದೂ ಹೇಳಿದ್ರು, ಹಾಗಾಗಿ ಹಿಂದೂಸ್ತಾನ್. ಆಕ್ಚುಲಿ ಹಿಂದೂ ಅನ್ನೋದು ಯಾವುದು ಶಾಸ್ತ್ರದಲ್ಲಿ ಇಲ್ಲ, ನಮ್ದು ಭಾರತ ವರ್ಷ ಅಂತ ಇರುವಂತದ್ದು, ಮತ್ತೆ ಸನಾತನ ಹಿಂದೂ ಅಂತ ಇಲ್ಲ. ಆದ್ರೆ ಆ ರೀತಿ ಬಂತು. ಅದಕ್ಕೆ ಸಿಂಧಿಂದ ಬರ್ತಾನೆ ವ್ಯಾಪಾರಿ, ಬಂದು ರೂಪಗೋಸ್ವಾಮಿ ಅಡ್ಡ ಬೀಳ್ತಾನೆ. ರೂಪಗೋಸ್ವಾಮಿ ಅಡ್ಡ ಬಿದ್ದು ಅವ ಹೇಳ್ತಾನೆ, ಸ್ವಾಮೀಜಿ, ನಾನು ಸ್ವಲ್ಪ ವ್ಯಾಪಾರದಲ್ಲಿ ಹಣ ಸಂಗ್ರಹ ಮಾಡಿದ್ದೇನೆ, ಹಾಗಾಗಿ ಇದನ್ನು ನಾನು ಈ ಕೃಷ್ಣ ಬ್ರಜ್ಜಿಗೆ ಯೂಸ್ ಮಾಡಲಿಕ್ಕೆ ನಾನು ತಂದಿದ್ದೇನೆ, ಇದನ್ನು ನೀವು ಸ್ವೀಕರಿಸಿ. ಪ್ರಭುಪಾದ ಹೇಳ್ತಾರೆ, 500 ವರ್ಷ ಹಿಂದೆ ಇಂಥ ಜನರು ಇದ್ದರಂತೆ. ಈಗ ಹಣ ಇದ್ರು ಕೂಡ ನಾವು ಹೋಗುವಾಗ, ಈಗ ನೋಡಿ ಸಣ್ಣ ಒಂದೊಂದು ಎಕ್ಸಾಂಪಲ್, ಈ ವರ್ಷ ಹೋಗ್ಲಿಲ್ಲ, ಇಲ್ಲ ನಾವು ಎವ್ರಿ ಇಯರ್ ಜನ್ಮಾಷ್ಟಮಿಗೆ 2 ತಿಂಗಳ ಮುಂಚೆ ನಾವು ಎಲ್ಲ ಕಡೆ ಈ ಮನೆಗೆ ಹೋಗ್ತೇವೆ. ಹೋಗುದು ಯಾಕೆ? ಹಣ ಸಂಗ್ರಹಣೆ ಮಾಡ್ಲಿಕ್ಕೆ ಅಲ್ಲ, ಈ ಇನ್ವಿಟೇಷನ್ ಕೊಡ್ಲಿಕ್ಕೆ. ಯಾಕಂದ್ರೆ ನಾವೊಂದು ಜನ್ಮಾಷ್ಟಮಿ ಎವ್ರಿ ಇಯರ್ 5,000 6,000 ಜನ ಬರ್ತಾರೆ ನಮ್ಮ ಫಂಕ್ಷನ್ಗೆ, ಹಾಗಾಗಿ ಅದಕ್ಕೆ ಹೋಗುದು. ಆಗ ಅವ್ರು ಹಣ ಕೊಟ್ಟು ತೆಗಿತೇವೆ, ಅಂದ್ರೆ ಮೇನ್ ಇಂಟೆನ್ಷನ್ ಹಣಕ್ಕೋಸ್ಕರ ಅಲ್ಲ. ಆದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್, ತುಂಬಾ ವರ್ಷ 10-12 ವರ್ಷ ಹೋಗ್ತಾ ಇದ್ದೇನೆ. ಜನರು ಎಂತ ಅಂದ್ರೆ 90% ಜನರು, 10% ಒಳ್ಳೆಯವರಿದ್ದಾರೆ, 90% ಜನರು ಎಂತ ಮಾಡೋದಂದ್ರೆ, ಇಂಡಿಪೆಂಡೆಂಟ್ ಮನೆ ಇದ್ರೆ ಮಗನಿಗೆ ಹೇಳುವಂಥದ್ದು ಗೇಟ್ ಹಾಕುವಂತ, ಗೇಟ್ ಹಾಕಿ ನಾಯಿ ಬಿಡುವಂಥದ್ದು. ಯಾಕಂದ್ರೆ ಎಲ್ಲರ ಮನೇಲಿ ನಾಯಿ ಉಂಟು, ಈಗ ಒಂದು ನಾಯಿ ಕಾಮನ್, ನಾಯಿ ಬಿಡು. ಮತ್ತೆ ನಾವು ಅಲ್ಲಿ ಹೋಗುವಾಗ ಅದು ಈಗ ಜಂಪ್ ಮಾಡ್ತದೆ. ಮತ್ತೆ ಫ್ಲಾಟಿಗೆ ಹೋಗುವಾಗ ಎಂತ ಮಾಡ್ತದೆ ಅಂದ್ರೆ, ಅಲ್ಲಿ ಒಂದು ಸಣ್ಣ ಹೋಲ್ ಇರ್ತದೆ, ನಾವು ಬರುವಾಗ ಜೋರಾಗಿ ಟೈಟ್ ಆಗಿ ಇದು ಮಾಡುವಂಥದ್ದು, ಲಾಕ್ ಆಗೋದು. ಆಕ್ಚುಲಿ ಅತಿಥಿ ಸತ್ಕಾರ ಅಂದ್ರೆ ಒಂದು ಬರುವಾಗ ಅವನಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಮಾತು ಆಡ್ಬೇಕಂತೆ, ಮತ್ತೆ ಅಟ್ಲೀಸ್ಟ್ ಎಂತ ಕೊಡ್ಲಿಕ್ಕಾಗಿ ಒಂದು ಗ್ಲಾಸ್ ನೀರಾದ್ರು ಕೊಡ್ಬೇಕಂತ. ಇದು ಅತಿಥಿ ದೇವೋ ಸತ್ಕಾರ ಮಾಡೋದು. ಹಾಗಾಗಿ ಇದು ಈಗ ಇಲ್ಲ, ಕಲಿಯುಗ ಅಂದ್ರೆ ಅಡ್ವಾನ್ಸ್ಮೆಂಟ್ ಆಫ್ ಕಲಿಯುಗ ಅಂದ್ರೆ ಇದೆಲ್ಲ ಈಗ ಮಾಯ ಆಗಿದೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಇವ ಸಿಂಧಿಂದ ಬಂದಿದ್ದಾನೆ ವೃಂದಾವನಕ್ಕೆ, ನೋಡಿ ಹಣ ಸಂಗ್ರಹ ಮಾಡಿ ನಾನು ಹೇಗೆ ಕೃಷ್ಣ ಸೇವೆಗೆ ಯೂಸ್ ಮಾಡೋದು. ಪ್ರಭುಪಾದ ಹೇಳ್ತಾರೆ, ಇಂಥ ಜನರು ಇದ್ರು. ಇಲ್ಲಿ ಈ ಮಾಯವಾದಿ ಸನ್ಯಾಸಿ ಅಂತ ಹೇಳುವಂಥದ್ದು, ಇಲ್ಲ ನಾವು ಹಣವನ್ನು ಮುಟ್ಲಿಕ್ಕಿಲ್ಲ, ಇಲ್ಲ ಇಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಅದು ಫಾಲ್ಗು ವೈರಾಗ್ಯ. ಇಲ್ಲಿ ರೂಪ ಗೋಸ್ವಾಮಿ ಅವರು ಹಣವನ್ನೆಲ್ಲ, ಅಂದ್ರೆ ಅಂತ ಐಶ್ವರ್ಯದಲ್ಲಿದ್ದವರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು, ಅದನ್ನು ಬಿಟ್ಟು ವೃಂದಾವನಕ್ಕೆ ಬಂದಿದ್ದಾರೆ, ಜಸ್ಟ್ ಒಂದು ಕೋಪಿನಲ್ಲಿದ್ದು. ಮತ್ತೆ ಅವ ಬಂದು ಕೇಳುವಾಗ, ಎಸ್ ನೀನು ರಾಧಾ ಗೋವಿಂದಿಗೆ ಒಂದು ದೇವಸ್ಥಾನ ಕಟ್ಟು, ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ. ನಾವು ಫಾಲ್ಗು ವೈರಾಗ್ಯ ಮಾಡಬಾರ್ದು, ಯುಕ್ತ ಅಂದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧೆ, ಯುಕ್ತ ವೈರಾಗ್ಯ, ಎಲ್ಲವನ್ನು ಕೃಷ್ಣನಿಗೆ ಯೂಸ್ ಮಾಡುವಂಥದ್ದು, ಇದಕ್ಕೆ ಹೇಳುದು ಯುಕ್ತ ವೈರಾಗ್ಯ. ಹಾಗಾಗಿ ಮುಕ್ತಿಯನ್ನು ಸಾಧಿಸಬೇಕಾದ ವ್ಯಕ್ತಿಗಳು ದೇವೋತ್ತಮ ಪರಮೇಶ್ವರನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಕ್ಯವೆಂದು ಭಾವಿಸಿದರೆ ಅವರ ತ್ಯಾಗ ಅಪೂರ್ಣ ಎಂದು ಹೇಳುತ್ತಾರೆ. ಎಲ್ಲ ಮಾಯವಾದಿ ಸಂಸ್ಥೆಗಳು, ಸನ್ಯಾಸಿಗಳು ದೇವರ ವಿಷಯವನ್ನು ಐಕ್ಯ ಅಂತ ಹೇಳುವಂಥದ್ದು. ಹಾಗಾಗಿ ಅವರ ತ್ಯಾಗ ಅಪೂರ್ಣ, ಅದು ಪರ್ಫೆಕ್ಟ್ ಅಲ್ಲ, ಪೂರ್ಣ ಅಲ್ಲ. ಕರ್ಮಯೋಗ ಅಥವಾ ಕರ್ಮ ಸನ್ಯಾಸ. ಜ್ಞೇಯಸ ನಿತ್ಯ ಸನ್ಯಾಸಿ ಯೋನಾದ್ವೇಷಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಭಾವೋ ಸುಖಂ ಬಂಧತ್ ಪ್ರಮುಚ್ಯತೆ. ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ನೋಡಿ, ಈಗ ಇಲ್ಲಿ ತುಂಬಾ ಮಾತಾಜಿನವರು ಇದ್ರಿ, ಹೆಂಗಸರಿದ್ರಿ, ಈಗ ನಿಮ್ಗೆ ಕೂಡ ಸನ್ಯಾಸ ಆಗಬಹುದು. ಹೇಗೆ ಅಂದ್ರೆ, ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆ ಇಲ್ಲದವನು ನಿತ್ಯ ಸನ್ಯಾಸ. ಈಗ ನಾವು ಎಂತ ಎಣಿಸೋದು, ಸನ್ಯಾಸ ಅಂದ್ರೆ ಕಾವಿ ಬಟ್ಟೆ ಧರಿಸಬೇಕು, ಗಡ್ಡ ಬಿಡಬೇಕು, ಇದು ಸನ್ಯಾಸ ಅಲ್ಲ. ಸನ್ಯಾಸಿ ಅಂದ್ರೆ ನಾವು ಕರ್ಮಫಲವನ್ನು ತಿರಸ್ಕಾರವಾಗಲಿ ಅಪೇಕ್ಷೆ ಆಗಲಿ ಇಲ್ಲದವನು ನಿತ್ಯ ಸನ್ಯಾಸ. ಮಹಾಭಾವದ ಅರ್ಜುನೆ ದ್ವಂದ್ವಗಳಿಂದ ಮುಕ್ತನಾದ, ಅಂದ್ರೆ ನಾವು ದ್ವಂದ್ವದಲ್ಲಿ ಇರಬಾರ್ದು. ದ್ವಂದ್ವ ಅಂದ್ರೆ ಹೇಗಂದ್ರೆ, ಈಗ ನೀವು ಒಂದು ನದಿ ದಾಡ್ಲಿಕ್ಕೆ ಒಂದು ಬೋಟಿಗೆ ಹೋಗ್ತೀರಿ, ಬೋಟ್ ಹತ್ರ ಅಲ್ಲಿ 2 ಬೋಟ್ ಇರ್ತದೆ. ನೀವು ಒಂದು ಕಾಲು ಒಂದು ಬೋಟಿಗೆ ಹಾಕ್ತೀರಿ, ಇನ್ನೊಂದು ಕಾಲು ಇನ್ನೊಂದು ಬೋಟಿಗೆ ಹಾಕ್ತೀರಿ.
ಇದಕ್ಕೆ ಹೇಳುದು ದ್ವಂದ್ವ. ಹೀಗೆ ಹಾಕಿದ್ರೆ ನಿಮ್ಗೆ ಆ ನದಿ ದಾಡ್ಲಿಕ್ಕೆ ಆಗ್ತದ? ಇಲ್ಲ, ನೀವು ಅಲ್ಲೇ ಇರ್ತೀರಿ. ಯಾವುದಾದ್ರು ಒಂದು ಬೋಟಲ್ಲಿ ನೀವು ಕಾಲಿಟ್ರೆ ಅದು ಓಕೆ. ಹಾಗಾಗಿ ನಾವು ದ್ವಂದ್ವ ಬಿಡಬೇಕು, ದೃಢ ಸಂಕಲ್ಪ. ಎಸ್, ಈ ಜನ್ಮದಲ್ಲಿ ನಾನು ಕೃಷ್ಣನನ್ನು ಮುಖತಃ ನೋಡ್ತೇನೆ, ಇಂಥ ದೃಢ ಸಂಕಲ್ಪ ಇರ್ಬೇಕು ನಮ್ಗೆ. ಎಸ್, ಈ ಕೃಷ್ಣನಿಗೋಸ್ಕರ ನಾನು ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಸಿದ್ಧ. ಮತ್ತೆ ಕೃಷ್ಣ ಪ್ರಜ್ಞೆಗೋಸ್ಕರ ಯಾವುದೇ ಕಷ್ಟ ಇರಲಿ ನಾನು ಅದನ್ನು ಎದುರಿಸ್ತೇನೆ. ಇದಕ್ಕೆ ಹೇಳುದು ದೃಢ ಸಂಕಲ್ಪ. ಹಾಗಾಗಿ ಇದಕ್ಕೆ ತಪಸ್ಸೆ ಕೂಡ ಹೇಳ್ತಾರೆ. ಹಾಗಾಗಿ ನಾವು ಇದನ್ನು ಮಾಡಬೇಕು. ಯಾಕಂದ್ರೆ ಕೃಷ್ಣ ಚೀಪ್ ಅಲ್ಲ, ಸುಲಭವಾಗಿ ಕೃಷ್ಣ ಸಿಗುವುದಿಲ್ಲ. ಕೃಷ್ಣ ಸಿಗಬೇಕಿದ್ರೆ ತುಂಬಾ ನಾವು ತಪಸ್ಸೆ ಮಾಡಬೇಕು. ಆದ್ರೆ ಕಲಿಯುಗಕ್ಕೆ ಸುಲಭದ ತಪಸ್ಸು ಎಂತ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಸುಲಭದ ತಪಸ್ಸಿನಿಂದ ನಮ್ಗೆ ಕೃಷ್ಣ ಸಿಗ್ತಾನೆ. ಫಲಾಸಕ್ತಿ ಇಲ್ಲ, ಕರ್ಮಗೆ ಪ್ರತಿಕ್ರಿಯೆ ಇಲ್ಲ. ಓಕೆ, ಎಸ್, ಇದರ ಬಗ್ಗೆ ಸ್ವಲ್ಪ ತಿಳಿಯುವ. ಇದು ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್ ಅಂದ್ರೆ ಚೈತನ್ಯ ಮಹಾಪ್ರಭುದಲ್ಲಿ ಹರಿದಾಸ್ ಠಾಕೂರ್ ಬೇರೆ ಯಾರ? ಬ್ರಹ್ಮ. ಚೈತನ್ಯ ಮಹಾಪ್ರಭು ಹೇ ಕೃಷ್ಣನ, ಹರಿದಾಸ್ ಠಾಕೂರ್ ಬ್ರಹ್ಮ. ಅವರ ಬಗ್ಗೆ ಅವರು ಹೇಗೆ ಅವರಿಗೆ ಈ ಹರಿದಾಸ್ ಠಾಕೂರ್ ಆದ್ರು ಅದನ್ನು ನಾವು ಫಸ್ಟ್ಗೆ ತಿಳಿಯೋಣ. ಎಂತಂದ್ರೆ ಇಂದ್ರ, ಬ್ರಹ್ಮ, ಶಿವ ಮೂವರು ಕೂಡ ಅಂದ್ರೆ ಕೃಷ್ಣ ವೃಂದಾವನಕ್ಕೆ ಬರುವಾಗ ಅವರಿಗೆ ಗೊತ್ತಿಲ್ಲ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಹಾಗಾಗಿ ಬೇರೆ ಬೇರೆ ಇನ್ಸ್ಟೆನ್ಸ್ ಉಂಟು. ಈ ಇಂದ್ರಂದು ಗೋವರ್ಧನ ಲೀಲೆ ಆದದ್ದು, ಆ ಗೋವರ್ಧನ ಬೆಟ್ಟ ಎತ್ತಿದಂಥದ್ದು. ಮತ್ತೆ ಬ್ರಹ್ಮಂದು ಶಿವಂದು ಒಂದು ಅಸುರಂದು ಇದುಂಟು. ಮತ್ತೆ ಬ್ರಹ್ಮಂದು ಬ್ರಹ್ಮ ಎಂತ ಮಾಡ್ತಾನೆ ಅಂದ್ರೆ ಬ್ರಹ್ಮಲೋಕದಿಂದ ಬರ್ತಾನೆ. ಮತ್ತೆ ಕೃಷ್ಣನ ಈ ಎಲ್ಲ ಗೋಪಾಲ ಬಾಲಕರು ಮತ್ತೆ ಹಸುಗಳು ಕರುಗಳನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಎಲ್ಲಿಗೆ? ಬ್ರಹ್ಮಲೋಕಕ್ಕೆ. ಅಂದ್ರೆ ಕೃಷ್ಣನಿಗೆ ಗೊತ್ತಿಲ್ಲ, ಬ್ರಹ್ಮನಿಗೆ ಗೊತ್ತಿಲ್ಲ ಇದು ದೇವೋತ್ತಮ ಪರಮೇಶ್ವರ ಕೃಷ್ಣ ಅಂತ. ಅವ್ ಕೇಳ್ತಾನೆ, ಹೀಗೆ ಒಬ್ಬ ಬೃಂದಾವನದಲ್ಲಿ ಒಬ್ಬ ಬಾಲಕ ಬಂದಿದ್ದಾನೆ, ಹೀಗೆ ಹಾಗೆ ಟೆಸ್ಟ್ ಮಾಡ್ಲಿಕ್ಕೆ ಹಾಗೆ ಮಾಡುವ. ಮತ್ತೆ ಕೊಂಡೋಗಿ ಇಡ್ತಾನೆ. ಅದು ಕೃಷ್ಣ ನೋಡಿ, ಕೃಷ್ಣ ಅಂತರ್ಯಾಮಿ, ಕೃಷ್ಣನಿಗೆ ಎಲ್ಲ ಗೊತ್ತಾಗ್ತದೆ. ಕೃಷ್ಣ ಇಮಿಡಿಯೇಟ್ ಎಕ್ಸ್ಪಾಂಡ್ ಆಗ್ತಾನೆ. ಎಕ್ಸ್ಪಾನ್ಷನ್, ಈ ಗೋಪಾಲ ಬಾಲಕರು ಮತ್ತೆ ಹಸು ಕರು ಎಲ್ಲ ಎಕ್ಸ್ಪಾಂಡ್ ಆಗ್ತಾನೆ. ಮತ್ತೆ ಹೇಗೆ ಅಂದ್ರೆ ವೃಂದಾವನದಲ್ಲಿ ಅವರಿಗೆ ಮಕ್ಕಳಿದ್ರು ಕೂಡ ಕೃಷ್ಣ ಹೊರಗೆ ಬರುವಾಗ ಎಲ್ಲರೂ ಹೊರಗೆ ಬರುವಂಥದ್ದು, ಎಲ್ಲ ವೃಂದಾವನವಾಸಿಗಳು ಅಂದ್ರೆ ಕೃಷ್ಣನ ಹೀಗೆ ನೋಡ್ತಾ ಇರುವುದು. ಅಂದ್ರೆ ಅಷ್ಟು ಅವರಿಗೆ ಖುಷಿ ಕೃಷ್ಣ ಅಂದ್ರೆ. ಆದ್ರೆ ಈ ಟೈಮಲ್ಲಿ ಕೃಷ್ಣ ಎಂತ ಮಾಡ್ದ? ಎಲ್ಲ ಎಕ್ಸ್ಪಾಂಡ್ ಆದ, ಯಾರು ಹೊರಗೆ ಬರುವುದಿಲ್ಲ. ಬಲರಾಮಿಗೆ ಗೊತ್ತಾಗ್ತದೆ ಎಂಥದ್ದು ಆಗಿರ್ಬೇಕಂತ. ಅಂದ್ರೆ ಇಲ್ಲದ್ರೆ ಕೃಷ್ಣ ಹೊರಗೆ ಬರುವ, ಎಲ್ಲರೂ ಹೊರಗೆ ಬರುವ. ಯಾಕಂದ್ರೆ ಅವರವರ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಎಕ್ಸ್ಪಾಂಡ್ ಆಗಿದ್ದಾನೆ. ಮತ್ತೆ ಬ್ರಹ್ಮ ವಾಪಸ್ ಬರ್ತಾನೆ, ಅಲ್ಲಿಂದ ಬಂದು ನೋಡ್ತಾನೆ. ಬಂದು ನೋಡುವಾಗ ಹಾಗೆ ಇದ್ದಾರೆ, ಅವು ಅಪರಿಸಿದಾನೆ, ಹಾಗೆ ಇದ್ದಾರೆ. ಬ್ರಹ್ಮ ಇಮಿಡಿಯೇಟ್ ಫಾಸ್ಟ್ ಹೋಗ್ತಾನೆ. ಬ್ರಹ್ಮನ ವಾಹನ ಉಂಟಲ್ಲ, ಹಂಸ ವಾಹನ, ತುಂಬಾ ಫಾಸ್ಟ್. ಹಾಗಾಗಿ ಇಮಿಡಿಯೇಟ್ ಹೋಗ್ತಾನಂತೆ. ಹೋಗಿ ಅಲ್ಲಿ ಬ್ರಹ್ಮಲೋಕದಲ್ಲಿ ನೋಡ್ತಾನಂತೆ, ಹಾಗೆ ಇದ್ದಾರೆ. ಮತ್ತೆ ಬ್ರಹ್ಮ ಅತಿ ಬುದ್ಧಿವಂತ. ಬ್ರಹ್ಮನಿಗೆ ಗೊತ್ತಾಗ್ತದೆ ಇದು ನಾನು ತಪ್ಪಾಯ್ತು, ಅದು ಕೃಷ್ಣನೇ ಅಂತ. ಇಮಿಡಿಯೇಟ್ ಬರ್ತಾನೆ, ಓಡಿ ಓಡಿ ಬರ್ತಾನೆ. ಮತ್ತೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೃಷ್ಣ, ನನ್ನಿಂದ ತಪ್ಪಾಯ್ತು ಕೃಷ್ಣ, ನನ್ನನ್ನು ಕ್ಷಮಿಸು ಕೃಷ್ಣ, ನಾನು ನಿನ್ನನ್ನು ಅರ್ಥ ಮಾಡಲಿಲ್ಲ ಕೃಷ್ಣ. ಕೃಷ್ಣ, ನಾನು ಎಷ್ಟು ದೊಡ್ಡ ಮೂರ್ಖ, ನಾನು ದೊಡ್ಡ ತಪ್ಪು ಮಾಡಿದೆ ಕೃಷ್ಣ, ಇದಕ್ಕೆ ನನಗೆ ಶಿಕ್ಷೆ ನೀಡು ಅಂತ ಹೇಳ್ತಿದ್ದಾನೆ. ನೋಡಿ, ಶುದ್ಧ ಭಕ್ತರು ಶಿಕ್ಷೆಯನ್ನು ಕೇಳುವಂಥದ್ದು, ನಮಗೆ ಶಿಕ್ಷೆ ಬೇಡ. ಪ್ರಭುಪಾದ ಹೇಳ್ತಾರೆ, ಶಿಕ್ಷೆ ಸಿಗುವಂಥದ್ದು ನಮ್ಮ ಪ್ಯೂರಿಫಿಕೇಶನ್ಗೆ. ನಾವು ಅದರಿಂದ ಶುದ್ಧ ಭಕ್ತರಾಗೋದು, ಇನ್ನೂ ಶುದ್ಧರಾಗೋದು. ಹಾಗಾಗಿ ಶುದ್ಧ ಭಕ್ತರು ಕೇಳಿ ಪಡೆಯುವಂಥದ್ದು, ಅದು ನಮ್ಗೆ ಬೇಡ. ಮತ್ತೆ ಬ್ರಹ್ಮ ಹೇಳ್ತಾನೆ, ಕೃಷ್ಣ ನೀವು ನೆಕ್ಸ್ಟ್ ಅವತಾರ ಆಗುವಾಗ ನನ್ನನ್ನು ನಿಮಗಿಂತ ಮುಂಚೆ ಹುಟ್ಟಿಸುವಾಗೆ ನೋಡಿ. ಮತ್ತೆ ನನಗೆ ಒಂದು ತೀರಾ ಒಂದು ಎಂತ ಹೇಳುದು, ಕೆಟ್ಟ ಫ್ಯಾಮಿಲಿಯಲ್ಲಿ ನನಗೆ ಜನಿಸುವಂತ ಜನ್ಮ ಕೊಡಿ. ಅಂದ್ರೆ ತೀರಾ ಇದರಲ್ಲಿ ನನಗೆ ಕೊಡಿ. ಮತ್ತೆ ನೀವು ಆ ಲೀಲೆಯಲ್ಲಿ ಸಮಾಪ್ತಿ ಆಗುವ ಮುಂಚೆ ನನ್ನನ್ನು ನಾನು ಸಾಯುವಾಗೆ ಮಾಡಿ,
ಮತ್ತೆ ನಾವು ಸತ್ತ ಮೇಲೆ ನನ್ನ ದೇಹವನ್ನು ಎಳೆದುಕೊಂಡು ಹೋಗಿ, ಯಾಕಂದ್ರೆ ನಾನು ಅಷ್ಟು ಪಾಪಿ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ತಥಾಸ್ತು ಅಂತ ಹೇಳ್ತಾರೆ. ಅದು ಕೃಷ್ಣ ಹೇಳ್ತಾರೆ, ನಾನು ನೆಕ್ಸ್ಟ್ ಈ ಕಲಿಯುಗದಲ್ಲಿ ಅಂದ್ರೆ ಕಲಿಯುಗ ಸ್ಟಾರ್ಟ್ ಆಗಿ 500 ವರ್ಷದಲ್ಲಿ ಅಲ್ಲ, ಕಲಿಯುಗ ಸ್ಟಾರ್ಟ್ ಆಗಿ 4,500 ವರ್ಷದಲ್ಲಿ 4,500 ವರ್ಷದಲ್ಲಿ ನಾನು ಚೈತನ್ಯ ಮಹಾಪ್ರಭುವಾಗಿ ಬರ್ತೇನೆ. ಆಗ ನೀನು ಹುಡ್ತೀಯ, ಆಗ ನೀನು ಹರಿದಾಸ್ ಠಾಕೂರ್ ಅಂತ ನೀನು ಹುಡ್ತೀಯ, ನನಗಿಂತ ಮುಂಚೆ ಹುಡ್ತೀಯ. ಮತ್ತೆ ನೀನೊಂದು ಮುಸ್ಲಿಂ ಫ್ಯಾಮಿಲಿಯಲ್ಲಿ ಹುಡ್ತೀಯ. ಮೆಲೆಚ ಫ್ಯಾಮಿಲಿಯಲ್ಲಿ ನನಗೆ ಜನ್ಮ ನೀಡಲಿಕ್ಕೆ ಅಂದ್ರೆ ಒಂದು ತುಂಬಾ ಕೆಟ್ಟ ಇದರಲ್ಲಿ ನನಗೆ ಇದು ಮಾಡಲಿಕ್ಕೆ ನೀಡು ಅಂತ ಕೇಳ್ತಾನೆ. ಹಾಗಾಗಿ ಆಗ ನೀನು ಒಂದು ಮುಸ್ಲಿಂ ಆಗಿ ಹುಡ್ತೀಯ, ಮತ್ತೆ ನೀನು ನಾಮಾಚಾರ್ಯ ಆಗ್ತೀಯ, ಅಂದ್ರೆ ಈ ಹರೇ ಕೃಷ್ಣ ಮಂತ್ರ ಜಪಿಸುವ ನೀನು ಆ ಮಂತ್ರದ ಆಚಾರ್ಯ ಆಗ್ತೀಯ ಅಂತ ಹೇಳ್ತಾನೆ. ಮತ್ತೆ ಆಗ ಎಂತಾಗ್ತದೆ ಅಂದ್ರೆ ನೀನು ಲಾಸ್ಟ್ಗೆ ದೇಹ ತ್ಯಾಗ ಮಾಡುವಂಥದ್ದು ಪೂರಿಯಲ್ಲಿ. ಆಗ ನಿನ್ನ ದೇಹವನ್ನು ನಾನು ಎಳೆದುಕೊಂಡು ಆ ಜಗನ್ನಾಥ ಪುರಿಯಲ್ಲಿ ಬೀಚ್ ಉಂಟು, ಅಲ್ಲಿ ಹೋಗಿ ನಾನು ನಿನ್ನ ಸಮಾಧಿ ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಇದು ಆಗ್ತದೆ. ಹಾಗಾಗಿ ಹರಿದಾಸ್ ಠಾಕೂರ್ ಬೇರೆ ಯಾರಲ್ಲ, ಹರಿದಾಸ್ ಠಾಕೂರ್ ಬ್ರಹ್ಮ. ನೋಡಿ, ನಾವು 16 ಸುತ್ತು ಜಪ ಮಾಡ್ತೇವೆ. 16 ಸುತ್ತು ಅಂದ್ರೆ 2 ಗಂಟೆ. ನಾವು ಪ್ರಭುಪಾದ ಹೇಳಿದ್ರು, ನೀವು 16 ಸುತ್ತು ಜಪ ಮಾಡಿ ನಿಮ್ಗೆ ಗೋಲೋಕಕ್ಕೆ ಕೊಂಡೋಗುವ ಆ ಎಂತ ಹೇಳುದು, ಈಗ ನಮ್ಮ ಓಲ್ಡ್ ಮನೆಯಲ್ಲೆಲ್ಲ ಹಿಂದೆ ಒಂದು ಬಾಗಿಲು ಇರ್ತದೆ, ಹಾಗಾಗಿ ಹಿಂದಿನ ಬಾಗಿಲು ಕೀ ನನ್ನ ಹತ್ರ ಉಂಟು. ಹಾಗಾಗಿ ನೀವು 16 ಸುತ್ತು ಜಪ ಮಾಡಿ ನೀವು ಗೋಲೋಕಕ್ಕೆ ಕೊಂಡೋಗುವ ಜವಾಬ್ದಾರಿ ನಂದಂತ ಪ್ರಭುಪಾದ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಮಾಡುವಂಥದ್ದು ಜಪ. ಹರಿದಾಸ್ ಠಾಕೂರ್ ದಿವಸದಲ್ಲಿ 192 ಜಪ ಮಾಡ್ತಾ ಇದ್ರು. 16 × 10 160 192 ಮಾಲೆ ಮಾಡ್ತಾ ಇದ್ರು. 192 ಆಲ್ಮೋಸ್ಟ್ ನಿಮ್ಗೆ 20 ಗಂಟೆ ನೀವು ಜಪ ಮಾಡ್ಬೇಕು. ಇದು ಅಂದ್ರೆ ಮಾಮೂಲಿ ಜನರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಇವರು ಅಷ್ಟು ಮಾಡ್ತಾ ಇದ್ರು. ಆಗ ಎಂತಾಯ್ತಂದ್ರೆ, ಆಗ ಎಲ್ಲ ಜನರು ಬೆಂಗಾಲದಲ್ಲಿ, ಯಾಕಂದ್ರೆ ಇವರು ಮುಸ್ಲಿಮಿಂದ ಇದಾಗಿದ್ದಾರೆ, ಹಾಗಾಗಿ ಈ ಹೋಗಿ ಮುಸ್ಲಿಂ ರಾಜನಿಗೆ ಹೋಗಿ ಹೇಳಿದ್ರು, ಹೀಗೆ ಎಲ್ಲರಿಗೂ ಅವರ ಮೇಲೆ ಅಸೂಯೆ. ಅದು ಯಾವ ಒಳ್ಳೆಯವರಿದ್ವೆ ಹೆಚ್ಚಿನವರಿಗೆ ಅಸೂಯೆ ಇರ್ತದೆ. ಹಾಗಾಗಿ ಈ ರಾಜ ಎಂತ ಮಾಡುದು, ಒಂದು ಹುಡುಗಿಯನ್ನು ಅವರ ಕುಟೀರಕ್ಕೆ ಕಳಿಸುವಂಥದ್ದು. ತುಂಬಾ ಸುಂದರ ಇರ್ತಾಳಂತೆ, ಅವಳು ಬೇರೆ ಯಾರಲ್ಲ, ಅವಳು ದೇವಿ. ಹಾಗಾಗಿ ಅವಳನ್ನು ಕರೆಸುವಂಥದ್ದು ಅವರ ಜಪ ಭಂಗ ಮಾಡ್ಲಿಕ್ಕೆ ಅವಳು ಹೋಗ್ತಾಳೆ. ಹೋಗಿ ಸಂಜೆ 6:30 ಹೋಗ್ತಾಳೆ. ಹೋಗಿ ಹೇಳ್ತಾಳೆ, ಎಸ್ ಹರಿದಾಸ್ ಠಾಕೂರ್ಗೆ ಹೇಳ್ತಾರೆ, ನೀನು ಯಾಕೆ ಬಂದಿದ್ದೆ? ನಾನು ನಿಮ್ಮನ್ನು ಸಂಭೋಗ ಮಾಡ್ಲಿಕ್ಕೆ ಬಂದಿದ್ದೇನೆ. ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ಆಯ್ತು ಮಾಡುವ, ಆದ್ರೆ ನಂದು ಜಪ ಬಾಕಿ ಉಂಟು, ಜಪ ಮಾಡಿ ಮುಕ್ತಾಯ ಆದ್ಮೇಲೆ ಮತ್ತೆ ಮಾಡುವ. ಹಾಗೆ ಅವ್ರು ಕೂತ್ಕೊಳ್ತಾಳೆ. ರಾತ್ರಿ ಆಗ್ತದೆ, 11 ಗಂಟೆ ಆಗ್ತದೆ. ಆಗ ಅವ್ರು ಕೇಳ್ತಾಳೆ, ಆಯ್ತಾ ನಿಂದು? ಇಲ್ಲ ನಂದು ಬಾಕಿ ಉಂಟು, ಮತ್ತೆ ಬೆಳಿಗ್ಗೆ ಆಗ್ತದೆ. ಬೆಳಿಗ್ಗೆ ಆಗುವಾಗ ಹರಿದಾಸ್ ಹೇಳ್ತಾನೆ, ಇವತ್ತು ಸಂಜೆ ನೀನು ಬಾ, ಅಂದ್ರೆ ನಿನ್ನೆ ಸಂಜೆ ಯಾವ ಟೈಮಿಗೆ ಬಂದಿ ಅದೇ ಸಂಜೆಗೆ ನೀನು ಅದೇ ಟೈಮಿಗೆ ನೀನು ಬಾ ಅಂತ ಹೇಳ್ತಾನೆ. ಮತ್ತೆ ಅವಳು ಹೋಗ್ತಾಳೆ. ಮರುದಿವಸ 6:30 ಬರ್ತಾಳೆ. ಆಗ ಕೂಡ ಹರಿದಾಸ್ ಠಾಕೂರ್ ಜಪ ಮಾಡ್ತಾ ಇರ್ತಾರೆ. ಜಪ ಮಾಡ್ತಾ ಇರುವಾಗ ಅವಳು ಕೇಳ್ತಾಳೆ, ಈಗ ಮಾಡುವಾನ? ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ನನ್ಗೆ ಮೊನ್ನೆದು ಪೆಂಡಿಂಗ್ ಉಂಟು, ಹಾಗಾಗಿ ನಾನು ಮತ್ತೆ ರಾತ್ರಿ ಆಗ್ತದೆ. ರಾತ್ರಿ ವಾಪಸ್ ಕೇಳ್ತಾಳೆ, ಇಲ್ಲ ಆಗ್ಲಿಲ್ಲ ಅಂತ ಹೇಳು. ಮತ್ತೆ ಬೆಳಿಗ್ಗೆ ಆಗ್ತದೆ, ಹರಿದಾಸ್ ಠಾಕೂರ್ ವಾಪಸ್ ಅವಳನ್ನು ಕಳಿಸ್ತಾರೆ. ಮತ್ತೆ 3ನೇ ದಿವಸ ಅವಳು ಬರ್ತಾಳೆ, ಒಂದು 6:30 ಬರ್ತಾಳೆ. 8 ಗಂಟೆ ಆಗುವಾಗ ಅವಳು ಟೋಟಲ್ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಹರಿದಾಸ್ ಠಾಕೂರ ಪಾದಕ್ಕೆ ಅಡ್ಡ ಬೀಳ್ತಾಳೆ. ಹರಿದಾಸ್ ಠಾಕೂರ್, ನಾನು ಎಂತ ಒಂದು ಪಾಪ ಮಾಡ್ಲಿಕ್ಕೆ ಬಂದಿದ್ದೆ, ನಾನು ನಿನ್ನನ್ನು ಕೆಡಿಸ್ಲಿಕ್ಕೆ ಬಂದಿದ್ದೆ, ಆದ್ರೆ ನಿನ್ನ ಈ ಅನನ್ಯ ಭಕ್ತಿ ನೋಡಿ ನಾನು ಕೂಡ ಭಕ್ತನಾಗಿದ್ದೇನೆ, ನನ್ನನ್ನು ಕ್ಷಮಿಸು, ನನಗೆ ನೀನು ದೀಕ್ಷೆ ಕೊಡು. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ನೀನು ಆ ಬೇಡದ ಕೆಲಸದಿಂದ ಎಂತ ಹಣ ಸಂಗ್ರಹ ಮಾಡಿದ್ದೇನೆ ಅದನ್ನೆಲ್ಲ ನೀನು ದಾನ ಮಾಡಿ ಬಾ, ಮತ್ತೆ ಇಲ್ಲಿ ಬಾ ಅಂತ. ಮತ್ತೆ ಹಾಗೆ ಅವಳ ಕೆಲಸದಿಂದ ಎಂತ ಹಣ ಸಂಗ್ರಹ ಮಾಡಿದಾಳೆ, ಅಂದ್ರೆ ಆ ವೈಶ್ಯಾಗಿ ಅಂತ ಇದು ಮಾಡಿದಾಳೆ, ಅದನ್ನೆಲ್ಲ ದಾನ ಮಾಡ್ತಾಳೆ. ಮತ್ತೆ ಬರ್ತಾಳೆ. ಮತ್ತೆ ಹರಿದಾಸ್ ಠಾಕೂರ್ ಅವಳಿಗೆ ದೀಕ್ಷೆ ಕೊಡ್ತಾರೆ. ಮತ್ತೆ ಅವಳು ಹರಿದಾಸ್ ಠಾಕೂರ್ ಅಲ್ಲಿಂದ ಹೊರಡ್ತಾರೆ, ಬೇರೆ ಜಾಗಕ್ಕೆ ಹೋಗ್ತಾರೆ. ಹಾಗೆ ನೋಡಿ, ಈ ಶುದ್ಧ ಭಕ್ತರ ಸಂಘ ಮಾಡಿದ್ರೆ ನಮ್ಗೆ ಕೂಡ ಭಕ್ತಿ ಸಿಗ್ತದೆ, ಅದರಲ್ಲಿ ಡೌಟೇ ಇಲ್ಲ. ಬ್ರಹ್ಮಾಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಹಾ ಲಿಪ್ಯತೆ ನಾಸಾ ಪಾಪೇನ ಪದ್ಮಪತ್ರಂ ಇವಾಂಬಶ. ಫಲಗಳನ್ನು ಭಗವಂತನ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯ ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಯಾಕೆಂದ್ರೆ ನಾವು ನೋಡಿ, ಯಾವಾಗಲೂ
ಫಲಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆದರೆ ನಮಗೆ ಅದು ಮನಸ್ಥಿತಿಯೇ ಇಲ್ಲ. ನಾವೆಂತ ಮಾಡ್ತೇವೆ, ಇನ್ನೂ ಬೇಕು ಇನ್ನೂ ಬೇಕು. ಹೇಗೆಂದ್ರೆ ನಾವೊಂದು ಒಬ್ಬರ ಬಳಿಗೆ ಹೋದದ್ದು, ಅವರು ಸ್ವಲ್ಪ ಕೊಡ್ತಾರೆ ಡೊನೇಷನ್, ಕೊಡುದಿಲ್ಲ ಅಂತ ಹೇಳುದಿಲ್ಲ, ಆದ್ರೆ ಅವ್ರದ್ದು ತುಂಬಾ ಉಂಟು. ತುಂಬಾ ಅಂದ್ರೆ ತುಂಬಾ ಉಂಟು, ಜಾಸ್ತಿ ಕೊಡ್ಬೋದು. ಅದು ಕೂಡ ಹೇಗಂದ್ರೆ ಜನಗಳು ಎಂತ ಅಂದ್ರೆ, ಎಸ್ ಇದು ನನಗೆ ಆಗ್ತದೆ, ಮತ್ತೆ ನನ್ನ ಫ್ಯೂಚರ್ಗೆ, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ, ಈ ರೀತಿ ಯೋಚನೆ ಮಾಡುವಂಥದ್ದು. ಆದರೆ ನೋಡಿ, ನೀವು ಎಷ್ಟೇ ಇದು ಮಾಡಿ, ಹೇಗಂದ್ರೆ ಒಬ್ಬ ತುಂಬ ಶ್ರೀಮಂತ ಇದ್ರು, ಅವರು ಸಂಗ್ರಹಣೆ ಮಾಡಿದ್ರು. ಅವರ ಮಗ ಎಂತ ಮಾಡಿದ ಅಂದ್ರೆ, ಅವ್ರು ತೀರಿದ ಮೇಲೆ ಅದನ್ನೆಲ್ಲ ಅಟ್ ಎ ಶಾಟ್ ನಾಶ ಮಾಡಿದ. ಈಗ ತಂದೆ ಕೂಡಿಡುವುದಂತ ಮಗ ಚಂದವಾಗಿ ಇರಲಿ ಅಂತ ಕೂಡಿಡುವುದು. ಆದರೆ ಇದರಿಂದ ನಮಗೆ ಚಂದವಾಗಿ ಇಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಪ್ರಜ್ಞೆ ಇದ್ರೆ ಅದನ್ನು ಸರಿಯಾಗಿ ಯೂಸ್ ಮಾಡ್ಬೋದು. ಹಾಗಾಗಿ ನಾವು ಫಲಗಳನ್ನು ಯಾವಾಗಲೂ ಭಗವಂತನೇ, ಒಂದು ವೇಳೆ ನೋಡಿ, ಅವರು ಈಗ ಇಲ್ಲಿ ಆಗಿದೆ, ಒಂದು ಕೇಸ್ ಆಗಿದೆ, ಅವರು ತುಂಬಾ ಕೂಡಿ ಇಟ್ಟಿದ್ರು. ಆದ್ರೆ ಅವರ ಮಗ ಎಂತ ಮಾಡಿದ, ಎಲ್ಲ ಕೆಟ್ಟ ಅಭ್ಯಾಸ ಹೇಳಿ ಅಟ್ ಎ ಶಾರ್ಟ್, ಅಂದ್ರೆ ಅವರು ಅದಕ್ಕೆ ಕೂಡಿಡ್ಲಿಕ್ಕೆ 50 ವರ್ಷ ಮಾಡಿದ್ರು, ಅವ 1 ವರ್ಷದಲ್ಲಿ ಅದನ್ನೆಲ್ಲ ನಾಶ ಮಾಡಿದ. ಈಗ ಏನಿಲ್ಲದೆ ಬಿಕಾರಿ ಸ್ಥಿತಿಗೆ ಬಂದಿದ್ದಾನೆ. ಹಾಗಾಗಿ ಇದು ಹೇಗೆ ಅಂದ್ರೆ, ಒಂದು ವೇಳೆ ಅವರು ಆ ಕೂಡಿಟ್ಟ ಹಣವನ್ನು ಕೃಷ್ಣನಿಗೆ ಎಂತಾದ್ರು ಕೊಡ್ತಿದ್ರೆ, ಕೃಷ್ಣ ಬೇರೆ ವ್ಯವಸ್ಥೆ ಅವರ ಮಗನಿಗೆ ಎಂತಾದ್ರೂ ಅನುಗ್ರಹ ಮಾಡ್ತಿದ್ದ. ಆದ್ರೆ ಜನರಿಗೆ ಫಲಗಳನ್ನು ಭಗವಂತನ ಕೊಡ್ಲಿಕ್ಕೆ ಚೂರು ಕೂಡ ಮನಸ್ಸಿಲ್ಲ. ಆದ್ರೆ ಕೂಡಿಡ್ತಾರೆ, ಇನ್ನು ಇನ್ನು ಇನ್ನು. ಈ ರೀತಿ ಇರಬಾರ್ದು. ಫಲಗಳನ್ನು ಭಗವಂತ ಅರ್ಪಿಸಿ, ಯಾರು ನಿರ್ಲಿಪ್ತನ ಕರ್ತವ್ಯ ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪ ಇಲ್ಲೋ ಹಾಗೆ ಪಾಪದ ಲೇಪ ಇಲ್ಲ. ಮತ್ತೆ ಎಂತ ಮಾಡ್ತಾನೆ ಅಂದ್ರೆ, ಖಾಲಿ ಅವನಿಗೆ ಮಾತ್ರ ಅಲ್ಲ, ಕೃಷ್ಣ ಎಂತ ಮಾಡ್ತಾನೆ, ಅವನ ಮಕ್ಕಳಿಗೆ ಎಲ್ಲರೂ ನೋಡ್ತಾನೆ ಕೃಷ್ಣ. ಯಾಕೆಂದ್ರೆ ಕೃಷ್ಣನಿಗೆ ಯಾರು ಸಹಾಯ ಮಾಡಿದ್ರೆ ಕೃಷ್ಣ ಈ ರೀತಿ ರಿಟರ್ನ್ಸ್ ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ. ಹಾಗಾಗಿ ಇದು ನಾವು ಮಾಡಬೇಕು. ಅದು ನಾವು ಇದನ್ನು ಮಾಡುವುದಿಲ್ಲ. ದಯವಿಟ್ಟು ಇದನ್ನು ನಾವು ಜೀವನದಲ್ಲಿ ಅಳವಡಿಸಿ. ಎಸ್, ಇದು ಪ್ರಭುಪಾದ್. ಇದರಲ್ಲಿ ಎಂತ ನಾವು ನೋಡುವಂಥದ್ದಂದ್ರೆ, ನೋಡಿ ಪ್ರಭುಪಾದ್, ನೀವಲ್ಲಿ ನೋಡಿದ್ರೆ ಎಲ್ಲ ತಲೆಯಲ್ಲಿ ಎಲ್ಲ ಡ್ರಗ್ ತೆಗೆದು ಕುಡಿದೋದೆಲ್ಲ ಇದ್ದವರು, ಅಂಥವ್ರನ್ನು ಪ್ರಭುಪಾದ್ ಭಕ್ತರು ಮಾಡಿದ್ದಾರೆ, ನೀವು ಎಣಿಸಿ. ಹಾಗಾಗಿ ಶುದ್ಧ ಭಕ್ತರ ಸಂಘ ಮಾಡಿದರೆ ಎಂಥವ್ರು ಕೂಡ ಭಕ್ತರಾಗ್ತಾರೆ. ಅದಕ್ಕೆ ಅದೇ ಕಾರಣ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನೀಚೈವ ಸ್ವಪಾಕೇ ಚ ಪಂಡಿತ ಸಮದರ್ಶಿನ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನ ಸಂಪನ್ನರಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವವನ್ನು ಅಂತ್ಯಜನರು ಒಂದೇ ರೀತಿ ಕಾಣುತ್ತಾರೆ. ಈ ನಾಯಿ ಮಾಂಸ ತಿನ್ನುವವರು ಅಸ್ಸಾಮಲ್ಲಿದ್ದಾರೆ, ಮಿಜೋರಾಂ, ನಾಗಾಲ್ಯಾಂಡ್, ಚೈನಾ, ನಾರ್ತ್ ಕೊರಿಯಾ, ಇಲ್ಲೆಲ್ಲ ತಿಂತಾರೆ. ಹಾಗಾಗಿ ನಾಯಿ ಮಾಂಸ ತಿನ್ನುವರು ಇದ್ದಾರೆ, ಅವರನ್ನು ಚಂಡಾಲರು ಅಂತ ಕರೀತಾರೆ, ತುಂಬಾ ಲೋವೆಸ್ಟ್ ಅವರು. ಹಾಗಾಗಿ ಈ ನಮ್ರವಾದ ಜ್ಞಾನಿ ನಿಜವಾದ ಜ್ಞಾನ ಪಡೆದವರಿಂದ ವಿದ್ಯಾ ವಿನಯ ಸಂಪನ್ನವಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿ ಮಾಂಸ ತಿನ್ನುವನು ಅಂತ್ಯಜನರು ಒಂದೇ ರೀತಿ ಕಾಣ್ತಾರೆ. ಅದು ನಮಗೆ ಆ ರೀತಿ ಒಂದೇ ರೀತಿ ಕಾಣ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಉನ್ನತ ಮಟ್ಟದ ಶುದ್ಧ ಭಕ್ತರು ಅವರು ಎಲ್ಲರನ್ನು ಒಂದೇ ರೀತಿ ಕಾಣ್ತಾರೆ. ಇದು ನಾವು ಕಾಣಬೇಕು. ಹೇ ಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದಿಯಂತವಂತ ಕೌಂತೆಯ ನತೇಶು ರಮತೆ ಬುಧ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ ಇಂತಹ ಸುಖಗಳಿಗೆ ಆದಿಯು ಅಂತ್ಯವು ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಹೇಗೆಂದ್ರೆ ಈ ಇಂದ್ರಿಯ ಸುಖದಿಂದ ನಮಗೆ ದುಃಖವೇ. ಆದರೆ ವಿವೇಕಿಯಾದವ ಯಾರು ಆ ಭಕ್ತಿಯಲ್ಲಿ ಅವನಿಗೆ ಇದರಲ್ಲಿ ಅವ ತೊಡಗುವುದಿಲ್ಲ. ಯಾವುದಲ್ಲಿ ವಿಷಯೇಂದ್ರಿಯಗಳ ಸಂಪರ್ಕದಲ್ಲಿ ತೊಡೆಯುವುದಿಲ್ಲ. ಮತ್ತೆ ಇದಕ್ಕೆ ಆದಿ ಅಂತ ಉಂಟು. ಇದಕ್ಕೆ ಒಂದು ಉದಾಹರಣೆ ಅಂತ ಅಂದ್ರೆ, ಈಗ ನಿಮ್ಗೆ ಈ ಕೈಯಲ್ಲಿ ಗಜ್ಜೆ ಆಗಿದೆ, ಗಜ್ಜೆ ಆಗುವಾಗ ನೀವು ತುರಿಸ್ತೀರಿ, ತುರಿಸುವಾಗ ಎಂತ ಸುಖ ಸಿಗ್ತದೆ, ಖುಷಿ ಆಗ್ತದೆ. ಈಗ ತುರಿಸಿ ಮತ್ತೆ ರಕ್ತ ಬರ್ತದೆ, ಕಡೆಗೆ ಅದರಲ್ಲಿ
ದುಃಖವೇ. ಅದು ನಾವು ಎಂತ ಎಣಿಸುದು, ಇಂದ್ರಿಯ ಸುಖದ ಖುಷಿ ಅಲ್ಲ, ಅದರಲ್ಲಿ ದುಃಖ. ಇದಕ್ಕೆ ಉದಾಹರಣೆ ನೋಡಿ, 5 ಉದಾಹರಣೆ ಉಂಟು. ಫಸ್ಟಿಗೆ ಈ ಒಂದು ಎಂತ ಹೇಳುದು, ಇನ್ಸೆಕ್ಟ್ ಈ ರೈನಿ ಸೀಸನ್ ಅಲ್ಲಿ ಬರ್ತದೆ, ಆ ಲೈಟ್ ಬಳಿಗೆ ಹೋಗ್ತದೆ. ಮತ್ತೆ ಅಲ್ಲಿ ಹೋಗಿ ಬೆಳಿಗ್ಗೆ ನೀವು ಎದ್ದು ನೋಡುವಾಗ ಎಲ್ಲ ಬಿದ್ದಿರ್ತದೆ, ಆ ಟ್ಯೂಬ್ ಲೈಟ್ ಕೆಳಗೆ ಎಲ್ಲ ಬಿದ್ದಿರ್ತದೆ. ಹಾಗಾಗಿ ಆ ಲೈಟ್ ಅನ್ನು ಅಟ್ರಾಕ್ಟ್ ಆಗುವಂಥದ್ದು. ಹಾಗಾಗಿ ಒಂದು ಇಂದ್ರಿಯ ಕಣ್ಣು, ಅದಕ್ಕೆ ಆ ಇಂದ್ರಿಯ ಪ್ರಬಲ, ಅಲ್ಲಿ ಹೋಗ್ತದೆ ಮತ್ತೆ ಅದು ಸಾಯ್ತದೆ. ಎರಡನೇದು ಜಿಂಕೆ. ಬೇಟೆಗಾರ ಎಂತ ಮಾಡ್ತಾನೆ, ಈ ಕೋಳವನ್ನು ಬಾರಿಸ್ತಾನೆ. ಆ ಸೌಂಡಿಗೆ ಇದಾಗಿ ಅಟ್ರಾಕ್ಟ್ ಆಗಿ ಆ ಜಿಂಕೆ ಹೋಗ್ತದೆ, ಮತ್ತೆ ಬೇಟೆಗಾರ ಅಲ್ಲಿ ಏಮಾಗಿ ಅದನ್ನು ಕೊಲ್ತಾನೆ. ಮತ್ತೆ ಈ ದುಂಬಿ ಆ ಪರಿಮಳಕ್ಕೆ ಹೂವಿನ ಬಳಿ ಹೋಗ್ತದೆ, ಮತ್ತೆ ಅಲ್ಲಿ ಹೋಗ್ತದೆ, ಸಾಯ್ತದೆ. ಮತ್ತೆ ಈ ಮೀನು ಈ ಗಾಳ ಹಾಕುವ ಎಂತ ಮಾಡ್ತಾನೆ, ಅದಕ್ಕೆ ಗಾಳಕ್ಕೆ ಎಂತಾದ್ರೂ ಒಂದು ಇದನ್ನ ಹಾಕ್ತಾನೆ, ಎಂತ ಹೇಳುದು, ಒಂದು ಇದನ್ನ ಹಾಕ್ತಾನೆ, ತಿನ್ನುವಂಥದ್ದು ಯಾವುದೋ ಒಂದು ಅದನ್ನ ಹಾಕ್ತಾನೆ, ಮತ್ತೆ ಈಗ ನೀರಿಗೆ ಬಿಡ್ತಾನೆ, ಅದು ತಿನ್ಲಿಕ್ಕೆ ಬರ್ತದೆ, ಸಾಯ್ತಾನೆ. ಮತ್ತೆ ಲಾಸ್ಟ್ ಇದು 5ನೇದು, ಅದು ತಿನ್ನುವಂಥದ್ದು ಪ್ರಬಲ, ಇದು ಆನೆ. ಆನೆಗೆ ಅಂತಂದ್ರೆ ಹೆಣ್ಣು ಆನೆ, ಈಗ ಕಾಡ ಆನೆಯನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಬೇಟೆಗಾರ ಎಂತ ಮಾಡ್ತಾನೆ, ಹೆಣ್ಣು ಆನೆಯನ್ನು ಬಿಡ್ತಾನೆ. ಹಾಗಾಗಿ ಅದನ್ನು ಅಟ್ಟಿಸಿ ಬರ್ತಾನೆ, ಮತ್ತೆ ಒಂದು ದೊಡ್ಡ ಒಂದು ಪಿಟ್ ತೋಡಿರ್ತಾನೆ, ಮತ್ತೆ ಅಲ್ಲಿ ಈ ಗಿಡಗಳೆಲ್ಲ ಹಾಕಿರ್ತಾನೆ, ಮತ್ತೆ ಅದರ ಒಳಗೆ ಬೀಳ್ತದೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಇದರಲ್ಲಿ ಎಲ್ಲ ಒಂದೊಂದು ಇಂದ್ರಿಯ ಪ್ರಬಲ. ಆದ್ರೆ ಮನುಷ್ಯನಲ್ಲಿ ಈ 5 ಇಂದ್ರಿಯಗಳು ಪ್ರಬಲ. ಹಾಗಾಗಿ ಮನುಷ್ಯ ಎನಿ ಮೂಮೆಂಟ್ ಪತನಗೊಳ್ಬಹುದು. ಹಾಗಾಗಿ ನಾವು ನೋಡಿ, ಈ ಇಂದ್ರಿಯ ಸುಖ ಎಷ್ಟು ಪ್ರಬಲ ಅಂದ್ರೆ, ನಮ್ದು ಕಣ್ಣು ಕೂಡ ಪ್ರಬಲ, ನಮ್ದು ಕಿವಿ ಕೂಡ ಪ್ರಬಲ, ನಮ್ದು ಮೂಗು ಕೂಡ ಪ್ರಬಲ, ನಮ್ದು ಬಾಯಿ ಕೂಡ ಪ್ರಬಲ, ಮತ್ತೆ ನಮ್ದು ಈ ಇಂದ್ರಿಯ ಜೆನೆಟಿಕ್ಸ್ ಚರ್ಮ ಇದು ಕೂಡ ಪ್ರಬಲ. ಹಾಗಾಗಿ ನಾವು ಎನಿ ಮೂಮೆಂಟ್ ಈ ಮಾಯೆಯೊಳಗೆ ಬೀಳ್ಬಹುದು, ಇಂದ್ರಿಯ ಸುಖದಲ್ಲಿ ಪತನಗೊಳ್ಬಹುದು. ನೋಡಿ, ಮನುಷ್ಯ ಒಂದು ಎಲ್ಲ ಇಂದ್ರಿಯ ಪ್ರಬಲ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿಂ ರಿಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆ ಇಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯು ಹಿತೇಶು ನಾನೇ ಎಂದು ಅರಿತ ಮನುಷ್ಯನು ಐಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಪ್ರಭುಪಾದ ಹೇಳ್ತಾರೆ, ಪೂರ್ತಿ ವಿಶ್ವದಲ್ಲಿ ವರ್ಲ್ಡ್ ಅವರಿಗೆ ಶಾಂತಿ ಬೇಕು. ಶಾಂತಿಗೆ ಎಂತೆಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಭುಪಾದ ಹೇಳ್ತಾರೆ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಉಂಟು. ಪ್ರಭುಪಾದ ಹೇಳ್ತಾರೆ, ಈ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ಅವರಿಗೆ ಸಫಲತೆ ಇಲ್ಲ ಅಂತೆ. ಯಾಕಂದ್ರೆ ಅದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲ, ಅಂದ್ರೆ ಅವರ ಮೆಂಟಾಲಿಟಿ ಕೃಷ್ಣ ಪ್ರಜ್ಞೆ ಇಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಿಜವಾಗಿ ಕೃಷ್ಣ ಪ್ರಜ್ಞೆ ಇರುವಂತದ್ದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಎಲ್ಲರನ್ನು ಇಡೀ ವರ್ಲ್ಡ್ ಅನ್ನು ನೋಡಿ, ನಮ್ಮ ಈಗ ಪ್ರಭುಪಾದ ಇಸ್ಕಾನ್ ಎಲ್ಲ ವರ್ಲ್ಡ್ ಅಲ್ಲಿ ಉಂಟು, ಇದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಅದು ಅಲ್ಲ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಅವರಿಗೆ ಶಾಂತಿ ಇಲ್ಲ, ಎಂತೆಂತ ಪ್ರಯತ್ನ ಮಾಡ್ತಾರೆ, ಎಂತೆಂತ ಮೀಟಿಂಗ್ ಎಲ್ಲರಿದ್ದಾರೆ. ಅದರಲ್ಲಿ ಚೈನಾದವರು ಇದ್ದಾರೆ, ಅಮೆರಿಕದವರು ಇದ್ದಾರೆ, ಇಂಗ್ಲೆಂಡ್ದವರು, ಆಸ್ಟ್ರೇಲಿಯಾದವರು, ಎಲ್ಲ ಫ್ರಾನ್ಸ್ ಎಲ್ಲ ಮೀಟಿಂಗ್ ಮಾಡ್ತಾರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಆದ್ರೆ ಅವರಿಗೆ ಶಾಂತಿ ಇಲ್ಲ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಅವರಿಗೆ ಶಾಂತಿಯ ಫಾರ್ಮುಲಾ ಗೊತ್ತಿಲ್ಲ, ಪೀಸ್ ಫಾರ್ಮುಲಾ, ಶಾಂತಿಯ ಫಾರ್ಮುಲಾ. ಪ್ರಭುಪಾದ ಹೇಳ್ತಾರೆ, ಶಾಂತಿಯ ಫಾರ್ಮುಲಾ ಇದು ಶ್ಲೋಕ 5ನೇ ಅಧ್ಯಾಯದ 29ನೇ ಶ್ಲೋಕ, ಶಾಂತಿಯ ಫಾರ್ಮುಲಾ. ಎಂತ ಫಾರ್ಮುಲಾ? ಭೋಕ್ತಾರ ಯಜ್ಞ ತಪಸಾಂ. ಭೋಕ್ತಾರ ನಾವಲ್ಲ, ಕೃಷ್ಣ ಭೋಕ್ತಾರ, ಎಂಜಾಯರ್ ಕೃಷ್ಣ. ಪ್ರಭುಪಾದ ಹೇಳ್ತಾರೆ, ಗೋಲೋಕದಿಂದ ನಾವು ಇಲ್ಲಿಗೆ ಯಾಕೆ ಬಂದದ್ದು, ಅಲ್ಲಿ ಸೆಂಟರ್ ಅಲ್ಲಿ ಕೃಷ್ಣ ಇದ್ದ, ನಾವು ಹೋದಂತೆ ನಾನು ಎಂಜಾಯರ್, ಕೃಷ್ಣ ನಮ್ಮನ್ನು ದೂಡಿ ಹಾಕಿದ್ದು ಇಲ್ಲಿಗೆ. ಭೋಕ್ತಾರ ಕೃಷ್ಣ. ಸರ್ವಲೋಕ ಮಹೇಶ್ವರಂ. ಕೃಷ್ಣ ಎಲ್ಲ ಲೋಕದ ಮಹೇಶ್ವರ, ಈಶ್ವರ. ಈಶ್ವರ ಅಂದ್ರೆ ಕಂಟ್ರೋಲರ್, ಮಹೇಶ್ವರ ಅಂದ್ರೆ ಸುಪ್ರೀಂ ಕಂಟ್ರೋಲರ್. ಕೃಷ್ಣ ಎಲ್ಲ ಲೋಕದ ಕಂಟ್ರೋಲರ್. ಒಬ್ರು ಹೇಳಿದ್ರು ನೋಡಿ, ಈ ಶಿವ ಈಶ್ವರ ಸರ್, ಶಿವ ಈ ಭೌತಿಕ ಲೋಕದ ಕಂಟ್ರೋಲರ್, ಕೃಷ್ಣ ಶಿವನನ್ನು ಮತ್ತೆ ಎಲ್ಲ ಬ್ರಹ್ಮಾಂಡದ ಕಂಟ್ರೋಲರ್, ಮಹೇಶ್ವರ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕದ ಕಂಟ್ರೋಲರ್. ಸುಹೃದಂ ಸರ್ವಭೂತಾನಾಂ, ಎಲ್ಲ ಜೀವಿಗಳ ಹಿತೇಶಿ ಕೃಷ್ಣ. ಕೃಷ್ಣನಿಗೆ
ನಾವು ಈಗ ಹೇಗೆ ಮಾಡುವಂಥದ್ದು, ಮೀನನ್ನು ಕಟ್ಟು ಮಾಡಿ ತಿನ್ನುವಂಥದ್ದು, ಕೋಳಿಯನ್ನು ಕಟ್ಟು ಮಾಡಿ ತಿನ್ನುವಂಥದ್ದು, ಈ ಗೋಟನ್ನು ಕಟ್ಟು ಮಾಡಿ ತಿನ್ನುವಂಥದ್ದು, ಶೀಪನ್ನು ಕಟ್ಟು ಮಾಡಿ ತಿನ್ನುವಂಥದ್ದು, ಮತ್ತೆ ಈ ಹಸುವನ್ನು ಕಟ್ಟು ಮಾಡಿ ತಿನ್ನುವಂಥದ್ದು. ನಮ್ಗೆ ನಾವು ಎಲ್ಲ ಜೀವಿಗಳ ಹಿತೈಷಿ ಅಲ್ಲ. ಮನುಷ್ಯರನ್ನು ನಾವು ಆ ಭಿಕ್ಷುಕನಿಗೆ ನಾವು ಸಹಾಯ ಮಾಡುವ, ಅವ ಎಂತ ಇಲ್ಲ ಅವನಿಗೆ ಕೊಡುವ, ಇದೆಲ್ಲ ನಮಗೆ ಬರ್ತದೆ. ಆದ್ರೆ ಪ್ರಾಣಿಯಲ್ಲಿ ನಮಗೆ ಆ ಮೋಹ ಬರುವುದಿಲ್ಲ, ಪ್ರೀತಿ ಬರುವುದಿಲ್ಲ, ನಾವು ಕಟ್ ಮಾಡಿ ತಿಂತೇವೆ. ಆದ್ರೆ ಕೃಷ್ಣ ಅಲ್ಲ, ಕೃಷ್ಣ ಸೂರ್ಯದಂ ಸರ್ವಭೂತಾನಾಂ, ಎಲ್ಲಾ ಜೀವಿಗಳ ಹಿತೈಷಿ. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ, ಈ ಮೂರನ್ನು ಯಾರು ತಿಳಿತಾನೆ ಅವನಿಗೆ ಶಾಂತಿ ಸಿಗ್ತದೆ. ಹಾಗಾಗಿ ಹೇಗಂದ್ರೆ ಓಂ ಶಾಂತಿ 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 ಹೇಳ್ತಾರೆ ಎಲ್ಲ ಬೇರೆ ಬೇರೆ ಈ ಆಧ್ಯಾತ್ಮಿಕ ಸಂಸ್ಥೆಗಳು ಉಂಟು. ಪ್ರಭುಪಾದ ಹೇಳ್ತಾರೆ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳು ಅಂದ್ರೆ ಓಂ ಶಾಂತಿ ಶಾಂತಿ ಅಂತ ಹೇಳ್ತಾರೆ. ಇದರಿಂದ ಶಾಂತಿ ಸಿಗುವುದಿಲ್ಲ. ಶಾಂತಿ ಸಿಗ್ಬೇಕಿದ್ರೆ ಈ ಮೂರು ವಿಷಯ ನಾವು ತಿಳಿಬೇಕು. ಮೊದಲ ವಿಷಯ ಎಂಜಾಯರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ಕೃಷ್ಣ ಎಲ್ಲ ಜೀವಿಗಳ ಹಿತೈಷಿ. ಈ ಮೂರನ್ನು ಯಾರು ತಿಳಿತಾನೆ ಮತ್ತೆ ಅದರ ಪ್ರಕಾರ ಹೋಗ್ತಾನೆ ಅವನಿಗೆ ಶಾಂತಿ ಸಿಗ್ತದೆ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಸಾರಿ, ಆಯ್ತು. ವಿಷಯಗಳು, ಉಲ್ಲೇಖ, ಕೀವರ್ಡ್ಸ್. ಸನ್ಯಾಸದ ಕರ್ಮಯೋಗ ಯಶ್ರೇಯ, ಕರ್ಮಯೋಗ ಸನ್ಯಾಸ, ಕರ್ಮಯೋಗ ವಿಶಿಷ್ಟತೆ, ನಿಷ್ಕರ್ಮ ಕರ್ಮಯೋಗ ಬಂಧನದ ಮುಕ್ತಿ, ಕುರ್ವಾನಪಿ ನ ಲಿಪ್ಯತೆ, ದೇವೋತ್ತಂಬರ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ, ಜ್ಞಾತ್ವ ಮಾಂ ಶಾಂತಿ ರಿಚ್ಯತೆ. ಎಸ್, ಯಾವ ಪ್ರಶ್ನೆಯಲ್ಲಿ ಕೇಳ್ಬೋದು, ದಯವಿಟ್ಟು. ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ಹಾ, ವಿಶಾಲ ಪ್ರಭುಜಿ. ಯಾಕೆ ಬಂತು ಡೆಲ್ ಅನ್ಮ್ಯೂಟ್. ಎಸ್, ಲಾವಣ್ಯ. ಎಸ್, ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನೀವು ಹೇಳಿದ್ರಿ ಹೆಣ್ಮಕ್ಳು ಕೂಡ ಸನ್ಯಾಸತ್ವ ತಗೋಬಹುದು ಅಂತ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ನೋಡಿ, ಸನ್ಯಾಸದ ತಗೊಳ್ಳುವುದಲ್ಲ, ಸನ್ಯಾಸಗಳಿಗೆ ಹೆಣ್ಮಕ್ಳಿಗಿಲ್ಲ. ಆದ್ರೆ ನೀವು ಇಂದ್ರಿಯ ಸುಖವನ್ನು ಬಿಟ್ರೆ ನೀವು ಕೂಡ ಸನ್ಯಾಸಿ. ಈ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ಬೇಕು, ಗೊತ್ತಾಯ್ತಾ? ಸನ್ಯಾಸ ತಗೊಳ್ಳುವುದಲ್ಲ, ಹೆಂಗಸರಿಗೆ ಸನ್ಯಾಸದ ಇಲ್ಲ, ದಯವಿಟ್ಟು ತಗೊಳ್ಳಿ. ಆದ್ರೆ ಪ್ರಭುಪಾದ ಅಂತ ಹೇಳುವುದಂದ್ರೆ ಕೃಷ್ಣ ಕೂಡ ಹೇಳುವಂತದ್ದು, ಇಂದ್ರಿಯ ಸುಖ ಬಿಟ್ರೆ ಈಗ ಡಿಸ್ಕ್ರಿಮಿನೇಷನ್ ಇಲ್ಲ, ಅವರೇ ಸನ್ಯಾಸ ಇಲ್ಲ. ಪ್ರಭುಪಾದ ಹೇಳ್ತಾರೆ ಯಾರಿಗೂ ಕೂಡ ಇಂದ್ರಿಯ ಸುಖ ಯಾರು ಬಿಡ್ತಾನೆ, ಯಾಕೆಂದ್ರೆ ಇದೆಲ್ಲ ದೇಹದ ಭಾವನೆ. ಪ್ರಭುಪಾದ ಎಷ್ಟೋವರೆಗೆ ಹೇಳ್ತಾರೆ ಅಂದ್ರೆ, ಇದಕ್ಕೆ ಉದಾಹರಣೆ ಇದಕ್ಕೆ ಉದಾಹರಣೆ ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಈ ಪಾರ್ವತಿ ಮತ್ತೆ ಶಿವ ಒಮ್ಮೆ ಸರಿಯಾಗಿ ಡ್ರೆಸ್ ಆಗುದಿಲ್ಲ. ಹಾಗೆ ಯಾರು ಮಾಡ್ತಾರೆ ಅಂದ್ರೆ, ಯಾರೋ ಒಬ್ರು ಬರ್ತಾರೆ, ಆಗ ಪಾರ್ವತಿಗೆ ಅದು ಇದು ಆಗ್ತದೆ, ಬೇಜಾರಾಗ್ತದೆ. ಅಂದ್ರೆ ಆಗ ಎಂತ ಆಗ್ತದೆ ಅಂದ್ರೆ, ಶಿವ ಎಂತ ಮಾಡುದು ಅಂದ್ರೆ ಮತ್ತೆ ಅಲ್ಲಿ ಯಾರೆಲ್ಲ ಬರ್ತಾರೆ ಅವರನ್ನೆಲ್ಲ ಹುಡುಗಿ ಮಾಡುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಹುಡುಗನನ್ನು ಹುಡುಗಿ ಮಾಡ್ಬೋದು, ಹುಡುಗಿಯನ್ನು ಹುಡುಗ ಮಾಡ್ಬೋದು. ಇದು ನಮ್ಮ ದೇಹದ ಭಾವನೆ. ಆತ್ಮದ ನೆಲೆಯಲ್ಲಿ ಅದಿಲ್ಲ. ತಿಳಿದ ಮಾತಾಜಿ? ಆತ್ಮದ ನೆಲೆಯಲ್ಲಿ ಈಗ ಹೇಗಂದ್ರೆ, ಒಬ್ಬ ಪ್ರಭುಪಾದ 71ರಲ್ಲಿ 65ರಲ್ಲಿ ಅಮೆರಿಕ ಹೋದದು. 71ರಲ್ಲಿ 5,000 ಭಕ್ತರನ್ನು ಭಾರತಕ್ಕೆ ಕರ್ಕೊಂಡು ಬಂದರು. ಅದರಲ್ಲಿ ಆಲ್ಮೋಸ್ಟ್ 4,000 ಎಲ್ಲ ಹುಡುಗರು, 1,000 ಹುಡುಗಿಯರು, ಮಾತಾಜಿಯರು. ಆಗ ಎಲ್ಲ ಭಾರತದಲ್ಲಿ ತುಂಬಾ ಸಂಸ್ಥೆಗಳು, ಈ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳು, ಎಲ್ಲ ಸಂಸ್ಥೆದ ಮುಖ್ಯಸ್ಥರು ಎಲ್ಲರೂ ಬಂದು ಪ್ರಭುಪಾದ ಹತ್ರ, ಪ್ರಭುಪಾದ್ ಇದು ನೀವು ತಪ್ಪು ಮಾಡಿದ್ದೀರಿ, ಹೆಂಗಸರಿಗೆ ನೀವು ಆಧ್ಯಾತ್ಮಿಕ ಕೊಟ್ಟಿದ್ದೀರಿ, ಹೆಂಗಸರಿಗೆ ಕೊಡ್ಲಿಕ್ಕಿಲ್ಲ. ಪ್ರಭುಪಾದ ಹೇಳಿದರು, ನೀವು ದೇಹದ ಭಾವನೆಯಲ್ಲಿ ಇದ್ರಿ. ಈ ಕೃಷ್ಣ ಪ್ರಜ್ಞೆ ಅಂದ್ರೆ ಆತ್ಮಕ್ಕೆ ಏನಂತಂದ್ರೆ, ನಾನು ಸ್ತ್ರೀ, ನಾನು ಪುರುಷ, ನಾನು ಅಮೇರಿಕನ್, ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ಇದೆಲ್ಲ ದೇಹದ ಭಾವನೆ. ಆತ್ಮದ ಭಾವನೆ ಬರುವಾಗ ಅಲ್ಲಿ ಸ್ತ್ರೀ ಪುರುಷ ಇಲ್ಲ. ಗೊತ್ತಾಯ್ತಾ ಮಾತಾಜಿ? ತಿಳಿದು ಪ್ರಭುಜಿ. ಇನ್ನೊಂದು ಪ್ರಶ್ನೆ ಇದೆ ಅದಕ್ಕೆ ರಿಲೇಟೆಡ್ ಆಗೇನೆ. ಈಗ ನೀವು ಹೇಳಿದ್ರಿ ಇಂದ್ರಿಯ ಸುಖಗಳನ್ನ ಬಿಟ್ರೆ ಅವರು ಸನ್ಯಾಸಿ ತರ ಅಂತ ಹೇಳಿದ್ರಿ. ಆದ್ರೆ ಏನು ಗುರುಕುಲ ಸಿಸ್ಟಮ್ ಏನಿತ್ತು ಅದೆಲ್ಲ ಏನು ಪ್ರಭುಜಿ? ಅಂದ್ರೆ ಒಬ್ಬ ಗಂಡು ಮಗು ಗುರುಕುಲಕ್ಕೆ ಹೋಗಿ ಅಲ್ಲಿ ಎಲ್ಲಾ ಇದನ್ನು ಕಲಿಬೇಕು, ನಿಗ್ರಹಣೆ ಅಂತ ಹೇಳ್ಬಿಟ್ಟು, ಆ ರೀತಿ ಹೆಣ್ಣು ಮಕ್ಕಳಿಗೆ ಆಗಿಲ್ಲ. ಅಂದ್ರೆ ನೋಡಿ, ಶಾಸ್ತ್ರದಲ್ಲಿ ಹೇಗೆ ಉಂಟಂದ್ರೆ, ಹೆಣ್ಣಿಗೆ ಫಸ್ಟಿಗೆ ತಂದೆ ರಕ್ಷಣೆ, ಅವಳಿಗೆ ಮದುವೆ ಆಗೋ ತನಕ ತಂದೆ ರಕ್ಷಣೆ.
ಮತ್ತೆ ಅವಳಿಗೆ ಗಂಡ ರಕ್ಷಣೆ, ಮತ್ತೆ ಅವಳಿಗೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಗಂಡ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು 50 ವರ್ಷ ಆದ್ಮೇಲೆ, ಆಗ ಅವಳ ಮಗ ರಕ್ಷಣೆ. ಪ್ರಭುಪಾದ ಹೇಳಿದ್ರೆ ಹೇಗಂದ್ರೆ, ಈಗ 16 ವರ್ಷದ ಹುಡುಗಿ ಮತ್ತೆ 16 ವರ್ಷದ ಹುಡುಗ, 16 ವರ್ಷದ ಹುಡುಗನನ್ನು ನಾನೀಗ ಎಲ್ಲ ವರ್ಲ್ಡ್ಗೆ ನೀನು ಹೋಗಿ ಪ್ರಚಾರ ಮಾಡುವಂತ ಕಳಿಸ್ತೇನೆ. ಅವಾಗ ಅವನಿಗೆ ಎಲ್ಲಿ ಬೇಕಿದ್ರು ಹೋಗ್ಬೋದು, ರಾತ್ರಿ 2 ಗಂಟೆಗೆ ಎಲ್ಲಿ ಬೇಕಿದ್ರು ಮಲಗಬಹುದು, ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಮಲಗಬಹುದು. ಆದ್ರೆ ಹುಡುಗಿಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಹುಡುಗಿಗೆ ಅಂತಂದ್ರೆ 16 ವರ್ಷದ ಹುಡುಗಿಗೆ ಆ ರೀತಿ ಎಲ್ಲ ಕಡೆ ಹೋಗಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಲಿಕ್ಕೆ ಆಗುದು. ಯಾಕಂದ್ರೆ ಇದು ದೇಹದಲ್ಲಿ ಇದು ಮಾಡಿದ್ದಾರೆ. ಮತ್ತೆ ಹೇಗಂದ್ರೆ ಇಂದಿನ ಕಾಲದಲ್ಲಿ ಈಗ ನೋಡಿ, ಈ ಭಾಗವತಮಲ್ಲಿ ಕುಂತಿ ಮತ್ತೆ ದ್ರೌಪದಿ, ದೇವಹೂತಿ ಅವರಿಗೆಲ್ಲ ಉನ್ನತ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಯಾಕಂದ್ರೆ ಈ ಹೆಂಗಸರಿಗೂ ರೆಸ್ಪೆಕ್ಟ್ ಉಂಟು, ಆದ್ರೆ ಅವರನ್ನು ಗುರುಕುಲಕ್ಕೆ ಕಳಿಸಲಿಲ್ಲ. ಯಾಕಂದ್ರೆ ಅವರಿಗೆ ಎಜುಕೇಶನ್ ಯಾರು ನೀಡುವಂಥದ್ದು? ಗುರುಕುಲಕ್ಕೆ ಹೋದ ಈಗ ತಂದೆ ಆ ಮಗಳನ್ನು ಟ್ರೈನ್ ಮಾಡುವಂಥದ್ದು. ಈಗ ಫಸ್ಟ್ ಆಫ್ ಆಲ್ ತಂದೆಗೆ ಟ್ರೈನಿಂಗ್ ಇಲ್ಲ, ಮತ್ತೆ ಲೇಟರ್ ಎಂತ ಅಂದ್ರೆ ಗಂಡ ಟ್ರೈನ್ ಮಾಡುವಂಥದ್ದು. ಹಾಗಾಗಿ ಇದು ಈ ರೀತಿ ಬಂದಿತ್ತು. ಗೊತ್ತಿದೆ ಮಾತಾಜಿ? ತಿಳಿತು ಪ್ರಭುಜಿ. ಅಂದ್ರೆ ಮನೆಯಲ್ಲೇನೆ ಎಲ್ಲ ಶಿಕ್ಷಣ ಸಿಕ್ತಿತ್ತು. ಮನೆಯಲ್ಲೇ ಶಿಕ್ಷಣ, ಮನೆಯ ಮೊದಲ ಪಾಠ. ಮನೆಯಲ್ಲಿ ತಂದೆ ಆ ರೀತಿ ಕಳಿಸ್ತಾ ಇದ್ರು ಮಗಳಿಗೆ. ಅಂದ್ರೆ ಅವಳನ್ನು ಮತ್ತೆ ಅವಳಿಗೆ ಹೇಗೆ ಆ ಸೇವಾ ಭಾವ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಒಂದು ಇದುಂಟು ಎಂತಂದ್ರೆ, ಪ್ರಭುಪಾದ ಒಂದು ಕೊಟ್ಟಿದ್ದಾರೆ, ಇಫ್ ಯು ವಾಂಟ್ ಟು ಯು ಶುಡ್ ಲವ್ ಲೈಕ್ ಬೆಂಗಾಲಿ ಮದರ್. ಪ್ರಭುಪಾದ ಬೆಂಗಾಲದಲ್ಲಿ, ಕೋಲ್ಕತ್ತಲ್ಲಿ ಹುಟ್ಟಿದ್ದು. ಹಾಗಾಗಿ ಯು ಶುಡ್ ಲವ್ ಕೃಷ್ಣ ಲೈಕ್ ಬೆಂಗಾಲಿ ಮದರ್. ತಾಯಿ ಅಷ್ಟೊಂದು ಎಂತ ಹೇಳುದು, ಯಾವುದೇ ಒಂದು ಎಂತ ಹೇಳುದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಮಗುವನ್ನು ಪ್ರೇಮ ಮಾಡಿ, ಆ ಮಟ್ಟದಲ್ಲಿ ನಾವು ಕೃಷ್ಣನಿಗೆ ಪ್ರೇಮ ಮಾಡ್ಬೇಕಂತ. ಎಸ್, ತಿಳಿದ ಮಾತಾಡಿ. ಪ್ರಭುಜಿ ಧನ್ಯವಾದ. ಎಂತಂದ್ರೆ ಶಾಸ್ತ್ರ ಎಲ್ಲ ಪರ್ಫೆಕ್ಟ್ ಉಂಟು, ಆದ್ರೆ ನಾವು ಅದನ್ನು ತಿಳಿಯುವ ರೀತಿಯಲ್ಲಿ ಇರುವಂತದ್ದು. ಯಾಕಂದ್ರೆ ಶಾಸ್ತ್ರದಲ್ಲಿ ಹೆಂಗಸರಿ ಕೂಡ ನೋಡಿ. ಇದಕ್ಕೆ ಇನ್ನೊಂದು ಉದಾಹರಣೆ, ಈ ದ್ರೌಪದಿಯ ಈ 5 ಮಕ್ಕಳನ್ನು ಅಶ್ವತ್ಥಾಮ ಸಾಯಿಸ್ತಾನೆ. ಆಗ ಸಾಯಿಸುವಾಗ ಎಂತ ನಿದ್ರೆಯಲ್ಲಿ ಸಾಯಿಸುವಂಥದ್ದು. ಸಾಯಿಸುವಾಗ ಕೃಷ್ಣ ಕೂಡ ಆ ಶಿಕ್ಷೆ ಮಾಡ್ಲಿಕ್ಕೆ ಇದು ಮಾಡ್ತಾನೆ, ಅವನಿಗೆ ಕೊಡ್ಲಿಕ್ಕೆ, ಮತ್ತೆ ಅರ್ಜುನ ಕೂಡ. ಆದ್ರೆ ಯುಧಿಷ್ಠಿರ ಮಹಾರಾಜ್ ಬೇಡ ಅಂತ ಹೇಳ್ತಾರೆ, ದ್ರೌಪದಿ ಬೇಡ ಅಂತ ಹೇಳುವಂಥದ್ದು. ಮತ್ತೆ ಯುಧಿಷ್ಠಿರ ಮಹಾರಾಜ್ ಎಂತ ಮಾಡ್ತಾರೆ? ದ್ರೌಪದಿಗೆ ಸಪೋರ್ಟ್ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಈಗ ಹೇಳ್ತಾರೆ ಹೆಚ್ಚಿನವರು ಸೊಸೈಟಿ ಹೇಗಂದ್ರೆ, ನಾವು ಹೆಂಗಸರಿಗೆ ನಾವು ಅವರ ಇದನ್ನು ಗಣನೆಗೆ ತಗೊಳ್ಳುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ್ ಅವರು ಎಂತ ಮಾಡಿದ್ರು? ಆ ದ್ರೌಪದಿಯ ಇದನ್ನು ಗಣನೆ ತಗೊಂಡು. ಅಂದ್ರೆ ದ್ರೌಪದಿ ಹೇಳಿದ್ರು, ಅಶ್ವತ್ಥಾಮ ಯಾಕಂದ್ರೆ ಈ ದ್ರೋಣಾಚಾರ್ಯ ನಿಮ್ಮ ಗುರು ಇದು ಮಗನು ನೀವು ಕೊಲ್ಲುವುದು ಸರಿಯಲ್ಲ. ಹಾಗಾಗಿ ದ್ರೌಪದಿಯ ಇದನ್ನು ಅಲ್ಲಿ ಕನ್ಸಿಡರ್ ಮಾಡಿದ್ರಂತೆ. ಹಾಗಾಗಿ ಹೆಂಗಸರಿಗೆ ಕೂಡ ತುಂಬಾ ಪ್ರಾಮುಖ್ಯತೆ ಇತ್ತು, ಶಾಸ್ತ್ರದಲ್ಲಿ ಉಂಟು. ಗೊತ್ತಾದ ಮಾತಾಜಿ? ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ. ಮಮತಾ ಹೇಳಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಇವತ್ತಿನ ಕ್ಲಾಸ್ ನಲ್ಲಿ ಮಧ್ಯದಲ್ಲಿ ಅತಿಥಿ ದೇವೋ ಭವ ಅಂತ ಬಂತಲ್ವಾ, ಅದರಲ್ಲಿ ಅಂದ್ರೆ ಇವಾಗ ನನ್ನ ಏನಾದ್ರು ಅಂದ್ರೆ ನೀವ್ ಹೇಳಿದ್ರಿ ಅಂದ್ರೆ ಬುಕ್ ವಿತರಣೆ ಮಾಡ್ಬೇಕಾದ್ರೆ ಮನೆಗೆ ಹೋದಾಗ ಒಬ್ಬೊಬ್ರು ನಾವು ಬುಕ್ ವಿತರಣೆಗೆ ಹೋದಲ್ಲ, ನಾವು ಈ ಜನ್ಮಾಷ್ಟಮಿದು ಇನ್ವಿಟೇಷನ್ ಕೊಡ್ಲಿಕ್ಕೆ ಬನ್ನಿ ಅಂತ ಹೇಳಿಕ್ಕೆ ಹೋದದ್ದು. ಕರೆಕ್ಟ್, ಸಾರಿ. ಅದು ಇನ್ವಿಟೇಷನ್ ಕೊಡಕ್ ಹೋದಾಗ ಒಬ್ಬೊಬ್ರು ಒಂದೊಂದರ ರಿಯಾಕ್ಟ್ ಮಾಡ್ತಾರೆ ಅಂತ. ಆತರ ಎಕ್ಸ್ಪೀರಿಯನ್ಸ್ ನನ್ಗೂ ಆಗಿದೆ. ಅಂದ್ರೆ ಇವಾಗ ನನ್ಗೆ ಹೋಗ್ಬೇಕು ಅಂತ ಇರತ್ತೆ, ಹೋಗಿರ್ತೀನಿ ಅಂದ್ರೆ ಇವಾಗ ಹಸು ಕರ್ಕೊಂಡ್ ಬರ್ತಾರೆ, ಅಂದ್ರೆ ಬಸವ ಬಂತು ಮನೆ ಹತ್ರ, ಅಥವಾ ಯಾರೋ ಒಬ್ರು ಏನೋ ಒಂದ್ ಡೊನೇಷನ್ ಕೇಳಕ್ ಬರ್ತಾರೆ, ಇಲ್ಲ ಈ ತರ ಇನ್ವಿಟೇಷನ್, ಗಣೇಶ ಟೆಂಪಲ್ ಇನ್ವಿಟೇಷನ್ ಅದ್ರ ಎಲ್ಲ. ಅವಾಗ ಏನಾಗುತ್ತೆ, ಕಾನ್ವರ್ಸೇಷನ್, ಆರ್ಗ್ಯುಮೆಂಟ್ಸ್. ಅಂದ್ರೆ ಅವ್ರನ್ನ ಹೇಗ್ ನಂಬೋದು? ಫಸ್ಟ್ ಆಫ್ ಆಲ್ ಅವರು ಇವಾಗ ನೋಡಿ ಅದಕ್ಕೆ ಹೇಳುವಂತದ್ದು, ಈಗ ಬೇರೆ ಬೇರೆ ರೀತಿಯ ಈ ಗಣೇಶನ್ ಡೊನೇಷನ್ ಎಲ್ಲ ಬರ್ತಾರೆ, ಮತ್ತೆ ಅವರೆಲ್ಲ ಭಕ್ತಿಯಲ್ಲಿ ಅದನ್ನ ಜನತೆ ಅಂತ ಹೇಳಿದ್ದಾರೆ, ನಮ್ಮನ್ನು ಕೂಡ ಆ ರೀತಿಗೆ ತರ್ತಾರೆ. ಈಗ ಹೇಗಂದ್ರೆ, ನಾನು ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಇದನ್ನ ಹೇಳ್ತೇನೆ. ಹೇಗಂದ್ರೆ, ನಾನು ಪುಸ್ತಕ ವಿತರಣೆ ಮಾಡುವಾಗ 5 ವರ್ಷ ಹಿಂದೆ ಈ ದಸರಾ ಟೈಮ್ ಅಲ್ಲಿ, ಆಗ ನನಗೆ ಈ PWD ಸೂಪರಿಂಟೆಂಡೆಂಟ್ ಅಂದ್ರೆ ಸೂಪರಿಂಟೆಂಡೆಂಟ್ ಅಂದ್ರೆ ಈಸ್ ಈಕ್ವಲ್ ಟು DC, ಅಂದ್ರೆ ಅವರಿಗೆ 4 ಡಿಸ್ಟ್ರಿಕ್ಟ್ ಬರ್ತದೆ. ಹಾಗಾಗಿ ನಾನು ಅವರಲ್ಲಿ ಹೋಗ್ತಾ ಇದ್ದೆ, ಜನ್ಮಾಷ್ಟಮಿ ಡೊನೇಷನ್ ಕೊಡ್ತಿದ್ದೆ. ಹಾಗೆ ನಮ್ದು ಒಳ್ಳೆ ಪರಿಚಯ ಇತ್ತು. ಹಾಗೆ ಎಂತ ಆಯ್ತು, ನಾನು ಪುಸ್ತಕ ವಿತರಣೆ ಮಾಡ್ತಾ ಇದ್ದೇನೆ. ಪುಸ್ತಕ ವಿತರಣೆ ಮಾಡುವಾಗ ಹೇಗಂದ್ರೆ 10 ಮಂದಿ ಈ ಎಂತ ಹೇಳುದು ಬೆಲೂನ್ ಮಾರುವವರು,
ಮತ್ತೆ ಮಕ್ಕಳಿಗೆ ಆಟ ಸಾಮಾನು ಮಾರುವವರು ಅವರೆಲ್ಲ ಇದ್ರು. ಅವರೊಟ್ಟಿಗೆ ನಾನು ಕೂಡ ನಿಂತೆ. ಆಗ ಎಂತ ಆಯ್ತು ಅಂದ್ರೆ, ಫಸ್ಟ್ ಡೇ ಅವರು ಬಂದ್ರು, ನಾನು ಅವರಿಗೆ ಹರೇ ಕೃಷ್ಣ ಹೇಳಿದೆ. ಅವ್ರೆಂತ ಎಣಿಸಿದ್ದು, ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ. ಸೆಕೆಂಡ್ ಡೇ ಕೂಡ ಬಂದ್ರು, ನಾನು ಹರೇ ಕೃಷ್ಣ ಹೇಳಿದೆ, ಆಗ ಕೂಡ ಅವರು ರೆಸ್ಪಾಂಡ್ ಮಾಡಲಿಲ್ಲ. 3 ದಿವಸ ಒಳಗೆ ಹೋಗಿ ಹೊರಗೆ ಬರ್ತಾರೆ, ಬಂದು ನನ್ನ ಹತ್ರ ಮಾತಾಡಿದ್ರು, ಸಾರಿ ನಾನೆಂತ ಎಣಿಸಿಲ್ಲ ನಿಮ್ಮನ್ನು ಆ ಭಿಕ್ಷುಕರ ಅಂತ ಎಣಿಸಿದ್ದು. ಅದಕ್ಕೆ ನಾನು ಹೇಳಿದೆ, ನಮ್ಗೇನು ಬೇಜಾರಿಲ್ಲ, ಯಾಕಂದ್ರೆ ನಮ್ಗೆ ಈ ರೀತಿ ಏಟು ಬೀಳ್ಬೇಕು, ನಾವು ಏನು ಅಲ್ಲ ಅಂತ ನಾವು ಓದ್ತಾ ಇದ್ದೇವೆ, ಮತ್ತೆ ಈ ರೀತಿ ಬಿದ್ರೆ ಮಾತ್ರ ನಾವು ಭಕ್ತಿಯಲ್ಲಿ ಮುಂದೆ ಹೋಗೋದು ಅಂತ ಹೇಳಿದೆ. ಹಾಗಾಗಿ ಜನರು ಎಂತ ಎಣಿಸ ಅಂದ್ರೆ ನಮ್ಮನ್ನು ಕೂಡ ಅದೇ ಕನ್ಸಿಡರ್ ಮಾಡುವಂಥದ್ದು, ಗೊತ್ತಾಯ್ತಾ? ಈಗ ನೀವೆಂತ ಹೇಳಿದ್ರಿ, ಅವ ಯಾರು ತರ್ತಾನೆ, ಅವ ತಂದವ ಹೌದು ಬಿಡಿ ಸಿಗರೇಟ್ ಕೂಡ ಹೇಳ್ತಾ ಇರ್ತಾನೆ, ಎಂತ ಅವರಿಗೆ ಭಕ್ತಿ ಬಗ್ಗೆ ಏನು ಗೊತ್ತಿಲ್ಲ, ಆದ್ರೆ ಒಂದು ಅವರು ಆ ಇನ್ಕಮ್ ತರ ಮಾಡ್ತಾರೆ. ಮತ್ತೆ ಗಣೇಶದ್ದು ಕಲೆಕ್ಷನ್ ಮಾಡ್ತಾರೆ. ಮತ್ತೆ ನಮ್ಮ ಇಲ್ಲಿ ಕೂಡ ಮಂಗಳೂರಲ್ಲಿ ಗಣೇಶ ಫೆಸ್ಟಿವಲ್ ಕಲೆಕ್ಷನ್ ಮಾಡುವಂತದ್ದು, ಮತ್ತೆ ಗಣೇಶ ವಿಸರ್ಜನೆಗೆ ಈ ಮ್ಯೂಸಿಕ್ ಪಿಕ್ಚರ್ ಮ್ಯೂಸಿಕ್ ಆಗಿ ಕುಡ್ದೆಲ್ಲ ಡ್ಯಾನ್ಸ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಹಾಗಾಗಿ ಅದು ಕರೆಕ್ಟ್. ಆದ್ರೆ ಇಲ್ಲಿ ಡಿಸ್ಕ್ರಿಮಿನೇಷನ್ ನಿಮ್ಗೆ ಗೊತ್ತಿರ್ಬೇಕು, ಯಾವ ಸರಿ ಯಾವ ತಪ್ಪ ಅಂತ, ಗೊತ್ತಾಯ್ತಾ ಮಾತಾಜಿ? ಅದು ಡಿಸ್ಕ್ರಿಮಿನೇಷನ್ ಮಾಡೋದಿಕ್ಕೆ ನಮಗೆ ಅಂದ್ರೆ ಇವಾಗ ಮನೆಯಲ್ಲಿ ಕರಿತೀವಿ, ಅತಿಥಿ ದೇವೋ ಭವ ಅಂದ್ರೆ ಪರಿಚಯ ಇರೋರ್ನ ಮಾತ್ರ ನಾವು ಮನೆ ಒಳಗ್ ಕರಿತೀವಲ್ವಾ. ಅಂದ್ರೆ ಇವಾಗ ಈ ತರ ದೇವರ ಕಾರ್ಯ ಮಾಡಿ ಅಂದ್ರೆ ಕೃಷ್ಣನ್ ಸೇವೆ ಮಾಡಿ, ಒಂದ್ ಎಕ್ಸಾಂಪಲ್, ಇವಾಗ ನೀವ್ ಬಂದಿರ್ತೀರಾ, ಆದ್ರೆ ಫಸ್ಟ್ ಟೈಮ್ ನೋಡ್ತಾ ಇರ್ತೀವಲ್ಲ, ಅವಾಗ ನಮಗ್ ಪರಿಚಯ ಮಾಡ್ಕೊಳ್ಳೋದಿಕ್ ಕಷ್ಟ ಅಂದ್ರೆ ಗೊತ್ತಿರಲ್ಲ ನಮಗೆ. ಅವಾಗ ನಿಮ್ ಇನ್ಸಲ್ಟ್ ಮಾಡಿದಾಗ ಅದು ನನಗೆ ಅದು ಪಾಪ ಆಗತ್ತಲ್ವಾ ಅದು. ಹೌದು, ಆಗ್ತದೆ. ಯಾಕಂದ್ರೆ ಇಲ್ಲಿ ನೋಡಿ, ನಾನು ನಮ್ಮ ಪ್ರೆಸಿಡೆಂಟ್ ಅನ್ನು ಇಲ್ಲಿ ಒಬ್ರು ಅಂದ್ರೆ ಅವರಿಗೆ ಹಾಸ್ಪಿಟಲ್ ಎಲ್ಲ ಉಂಟು, ತುಂಬಾ ಅಂದ್ರೆ ಈ ಭೌತಿಕದಲ್ಲಿ ಶ್ರೀಮಂತರು. ನಾನು ಅವರನ್ನು ಪ್ರೆಸಿಡೆಂಟ್ ಹೇಳಿದ್ರು, ಅವ್ರ ಹತ್ರ ನಾನು ಮಾತಾಡ್ಬೇಕು ಅಂದ್ರೆ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ನಾನು ಹೋದೆ, ಯಾಕೆ ನನಗೆ ಅವ್ರ ಪರಿಚಯ ಇತ್ತು. ಹೋಗುವಾಗ ನಾವು ಅವ್ರ ಮನೆಗೆ ಹೋದೆ. ಅವ್ರದ್ದು ಮಗನ ನನಗೆ ಪರಿಚಯ ಇತ್ತು, ಅದು ಕೂಡ ಹೊರಗೆ ಬರಲಿಲ್ಲ. ಮತ್ತೆ ಅವ್ರು ಎಂತ ಮಾಡಿದಂದ್ರೆ, ಮನೆಯಿಂದ ಹೊರಗೆ ಬಂದ್ರು, ನಮ್ಗೆ ಬೈದು ಮತ್ತೆ ಸರಿ ಮಾತಾಡ್ಲಿಲ್ಲ. ಶಾಸ್ತ್ರದಲ್ಲಿ ಹೇಗುಂಟು ಅಂದ್ರೆ, ಭಕ್ತರನ್ನು ನಿಂದಿಸಿದ್ರೆ ಕೃಷ್ಣ ಅವರನ್ನು ಬಿಡುವುದಿಲ್ಲ. ಈ ಲೈಫಲ್ಲಿ ಅವರು ಈಗ ಮಂಗಳೂರಲ್ಲಿ ದೊಡ್ಡ ಜನ ಅಂದ್ರೆ ಉನ್ನತ ಪೋಸ್ಟ್ ಉಂಟು ಅವರಿಗೆ, ಅಂದ್ರೆ ಎಲ್ಲ ಅಂತಸ್ತಲ್ಲಿ. ಆದ್ರೆ ನೆಕ್ಸ್ಟ್ ಲೈಫಲ್ಲಿ ಅವರಿಗೆ ಅದು ಸಿಗ್ತದೆ. ಅಂದ್ರೆ ಅಟ್ಲೀಸ್ಟ್ ಒಂದು ಬಂದು ಮಾತಾಡ್ಬೇಕು, ಹೌದು. ಅಂದ್ರೆ ಇನ್ಸಲ್ಟ್ ಮಾಡಬಾರ್ದು ಭಕ್ತರನ್ನು. ಹೌದು, ಎಕ್ಸಾಕ್ಟ್ಲಿ. ಇದೇ ನನ್ ಕ್ವಶನ್ ಇದ್ದಿದ್ದು. ಇವಾಗ ಕೆಲವರು ಇದ್ರಲ್ಲಿ ಅಂದ್ರೆ ಒಬ್ರು ಪ್ರಾಂಪ್ಟ್ ಆಗಿ ಕೃಷ್ಣನ ಜಪಿಸ್ತಾ ಇರ್ತಾರೆ, ಅವ್ರ ಕೃಷ್ಣನ್ ಕಾರ್ಯ ಮಾಡ್ತಿರ್ತಾರೆ. ಬಟ್ ಕೆಲವರು ಕೃಷ್ಣನ್ ಹೆಸರು ಹೇಳ್ಕೊಂಡು ಅಂದ್ರೆ ಎಲ್ಲ ಫ್ರಾಡ್ ಎಲ್ಲ ಮಾಡ್ತಿರ್ತಾರೆ. ಸೊ ಕಾಮನ್ ಪರ್ಸನ್ ಆಗಿರೋ ನಾನು ಇಬ್ರನ್ನ ಹೇಗೆ ಡಿಸ್ಟಿಂಗ್ವಿಶ್ ಮಾಡಕ್ಕಾಗತ್ತೆ? ಅಂದ್ರೆ ನನ್ಗೆ ಕಂಟಿನ್ಯೂಸ್ ಆಗಿ ನೋಡಿದಾಗ ಗೊತ್ತಾಗತ್ತೆ, ಓಕೆ ಇವರು ನಿಜವಾಗ್ಲೂ ಮಾಡ್ತಿದ್ದಾರೆ ಅಂತ. ಬಟ್ ಫಸ್ಟ್ ಟೈಮ್ ನೋಡಿದಾಗ ಎಲ್ಲೋ ನಾನು ಆಚೆ ಕಡೆ ಹೋಗಿರ್ತೀನಿ, ಒಂದ್ ಮಾರ್ಕೆಟ್ ಹೋಗಿರ್ತೀನಿ, ಇಲ್ಲ ಯಾವ್ದೋ ಒಂದು ಜಾಗ ದೇವಸ್ಥಾನಕ್ಕೆ ಹೋಗಿರ್ತೀನಿ, ಅಲ್ಲಿ ನನ್ಗೆ ಹೇಗೆ ಡಿಸ್ಕ್ರಿಮಿನೇಟ್ ಮಾಡಕ್ಕಾಗತ್ತೆ? ಅವಾಗ ಬೈ ಚಾನ್ಸ್ ನಂಗೆ ಗೊತ್ತಿಲ್ಲದೆ ನಿಜ ಹಾನೆಸ್ಟ್ ಆಗಿ ಮಾಡೋರ್ಗು ನಾನು ಇನ್ಸಲ್ಟ್ ಮಾಡಿದ್ರೆ ಅದು ನನಗೆ ಹೇಗಂದ್ರೆ ಗೊತ್ತಿಲ್ಲದೆ ಮಾಡಿದಕ್ಕೆ ಕ್ಷಮೆ ಉಂಟು. ಮತ್ತೆ ಹೇಗಂದ್ರೆ ನೀವು ಭಕ್ತಿಯಲ್ಲಿ ಮುಂದೆ ಹೋದ್ರೆ ಕೃಷ್ಣ ನಿಮ್ಗೆ ಎಲ್ಲ ಆ ಟೈಮ್ಗೆ ಯಾರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಯಾರಿಗೆ ರೆಸ್ಪೆಕ್ಟ್ ಕೊಡ್ಬಾರ್ದು, ಇದೆಲ್ಲ ನಿಮ್ಗೆ ಪರಮಾತ್ಮನ ಕೃಷ್ಣ ಇದ್ದಾನೆ, ಅವ ನಿಮ್ಗೆ ಇಂಡಿಕೇಶನ್ ಕೊಡ್ತಾ ಬರ್ತಾನೆ. ಓಕೆ. ಯಾಕಂದ್ರೆ ನಾನು ಈ ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಕೇಳ್ತಿರೋದು, ಈಗ ಅನಾಥಾಶ್ರಮಗೆಲ್ಲ ನಾನು ಹೋಗ್ತಾ ಇದ್ವಿ ಮುಂಚೆ, ನಮ್ದೆಲ್ಲ ಅಂದ್ರೆ ಫ್ರೆಂಡ್ಸ್ ಎಲ್ಲ ಒಂದ್ ಗ್ರೂಪ್ ಮಾಡ್ಕೊಂಡು ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಅವಾಗ ಒಂದ್ ಆಶ್ರಮ ಬರೀ ಮಕ್ಳಿದ್ರು, ಆಯ್ತಾ, ಮಕ್ಳಿದ್ರು. ನಾವು ಅಂದ್ರೆ ದುಡ್ಡು ಕೊಡ್ತಾ ಇರ್ಲಿಲ್ಲ, ಅದೇ ಅಂದ್ರೆ ಹೆಂಗೆ ಅಲ್ಲಿ ಏನೇನ್ ಬೇಕು ಅದೆಲ್ಲ ಕೊಡ್ತಾ ಇದ್ವಿ. ಅಕ್ಕಿ ಬೇಕು, 1 ತಿಂಗ್ಳಿಗೆ ಅಕ್ಕಿ ಬೇಕು, ಬೆಡ್ಸ್ ಬೇಕು. ಅವ್ರ ಏನ್ ಮಾಡ್ತಾ ಇದ್ರು, ನಾವ್ ಅಂದ್ರೆ ಓವರ್ ದ ಪೀರಿಯಡ್ ನಮ್ಗೆ ಗೊತ್ತಾಯ್ತು ಅವ್ರು ಅದನ್ನೂ ಮಾರ್ಕೋತಾ ಇದ್ರು ಅಂತ. ಸೊ ಅವಾಗ ಈ ತರದಕ್ಕೆಲ್ಲ ನಮ್ಗೆ ಅದಕ್ಕೆಲ್ಲ ನೀವು ಸಹಾಯ ಮಾಡ್ಬಾರ್ದು. ಹೇಗೆ ನೋಡಿ, ನಾವು ನೋಡಿ ಈಗ ಅನಾಥಾಶ್ರಮ ಇದಕ್ಕೆಲ್ಲ, ಯಾಕಂದ್ರೆ ಅವನ ಪ್ರೀವಿಯಸ್ ಲೈಫ್ ಅಷ್ಟು ಕೆಟ್ಟ ಮಾಡಿದ್ದಾನೆ, ಹಾಗೆ ಕೃಷ್ಣ ಕೊಡುವಂತದ್ದು. ನೀವು ಯಾರು ಅವರನ್ನು ಸರಿ ಮಾಡ್ಲಿಕ್ಕೆ? ಗೊತ್ತಾಯ್ತಾ? ಈಗ ನಾವು ಎಂತ ಎಣಿಸುದು, ಈ ಅನಾಥಾಶ್ರಮ ಪಾಪದವರಿಗೆ ಇವರಿಗೆ ನಾವು ಕೊಡ್ಬೇಕು. ಸರ್, ಪ್ರೀವಿಯಸ್ ಲೈಫ್ ಅಲ್ಲಿ ಅವ ಅಷ್ಟು ಕೆಟ್ಟದ್ದು ಮಾಡಿದ್ದಾನೆ, ಕೃಷ್ಣನ ಪನಿಷ್ಮೆಂಟ್ ಅವನಿಗೆ ಅವ ಅನುಭವಿಸ್ಬೇಕು, ಗೊತ್ತಾಯ್ತಾ? ಆದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ಅದನ್ನು ಅವರಿಗೆ ಕೊಡ್ತೇವೆ. ಎಂತ? ನಾವು ಪ್ರಸಾದ ಕೊಡುವಾಗ ಎಂತ ಆಗ್ತದೆ? ಕೃಷ್ಣನ ಕೃಪೆ ಸಿಗ್ತದೆ ಅವರಿಗೆ, ಗೊತ್ತಾಯ್ತಾ? ಗೊತ್ತಾಯ್ತು. ಹಾಗಾಗಿ ನಾವು ಎಂತ ಮಾಡ್ತಿದ್ದೇವೆ ಅದು ಕರೆಕ್ಟ್. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಅವನ ಪಾಸ್ಟ್ ಲೈಫ್ ಅಲ್ಲಿ ಅಷ್ಟು ಬೇಡದು ಮಾಡಿದ್ದಾನೆ, ಹಾಗಾಗಿ ಅವನಿಗೆ ಈಗ ಸಫರಿಂಗ್ ಉಂಟು. ಆದ್ರೆ ಅವನ ಸಫರಿಂಗ್ ಅನ್ನು ನೀವು ಕಡಿಮೆ ಮಾಡಬಹುದು ಯಾವಾಗ? ಕೃಷ್ಣ ಪ್ರಸಾದ ಕೊಡುವಾಗ ಅವನಿಗೆ ಕೂಡ ಅದು ನೆಕ್ಸ್ಟ್ ಲೈಫ್ಗೆ ಅವನಿಗೆ ಒಳ್ಳೇದಾಗ್ತದೆ. ನೆಕ್ಸ್ಟ್ ಲೈಫ್ ಅಲ್ಲಿ ಅವ ಭಕ್ತನಾಗಿ ಹುಟ್ಟುತ್ತಾನೆ.
ಹಾಗಾಗಿ ದಿಸ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್. ಅಂದ್ರೆ ನೀವು ಗಿಫ್ಟ್ ಕೊಡೋದಿದ್ರೆ ಈ ಕೃಷ್ಣ ಪ್ರಜ್ಞೆ ಕೊಡುವಂತದ್ದು ಗ್ರೇಟೆಸ್ಟ್ ಗಿಫ್ಟ್. ಓಕೆ, ಎಸ್, ಧನ್ಯವಾದಗಳು. ಧನ್ಯವಾದ. ಎಸ್, ನೆಕ್ಸ್ಟ್ ಶೀಲಾ. ಶೀಲಾ ಮಾತಾಡಿ. ಶೀಲಾ ಹೇಳಿ ಮಾತಾಡಿ. ಹಲೋ, ಹರೇ ಕೃಷ್ಣ ಪ್ರಭುಜಿ. ನನ್ಗೆ ಏನ್ ಡೌಟ್ ಅಂದ್ರೆ, ಇವತ್ ನೀವು ಇಂದ್ರಿಯಗಳ ಸುಖ ಲೀಡ್ಸ್ ಟು ದುಃಖ ಅಂತ ಹೇಳಿದ್ರಿ. ಏನ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ನಾನು, ಫಸ್ಟ್ ನಾವ್ ಕಂಟ್ರೋಲ್ ಮಾಡ್ತೀವಿ. ನಾವ್ ಏನ್ ಕ್ರೇವಿಂಗ್ಸ್ ಇರಬಾರ್ದು ಯಾವ್ದಕ್ಕೂನು. ವಿ ಶುಡ್ ಬಿ ವೆರಿ ಸ್ಟೇಬಲ್ ಅಬೌಟ್ ಅವರ್ ಸೆನ್ಸಸ್ ಅಂತ. ಅದೆಲ್ಲ ನಾನ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಯಾವ್ದೋ ಫುಡ್ ಕ್ರೇವಿಂಗ್ಸ್ ಇಲ್ದೇ ಇರೋ ತರ ಆಗಿತ್ತು. ಇವನ್ ದೋ ಲಾಕ್ ಡೌನ್ ಇದ್ರುನು ಎಲ್ಲಿ ನಾನು ಆಚೆ ತರ್ಸ್ಕೊಳ್ಳೋದು ಇಲ್ಲ. ದ ಎಂಟೈರ್ ಟೈಮ್ ನಂಗೇನು ಕ್ರೇವಿಂಗ್ಸ್ ಇರ್ಲಿಲ್ಲ. ಸೊ ಐ ವಾಸ್ ಆಲ್ ಇನ್ ಕಂಟ್ರೋಲ್. ಬಟ್ ನೀವ್ ಹೇಳ್ದಂಗೆ ಯಾವ ಟೈಮಲ್ಲಿ ಆದ್ರೂ ಯಾರಿಗಾದ್ರೂ ಪತನ ಆಗುತ್ತೆ. ವಿ ವಿಲ್ ಬಿ ಪುಲ್ ಡೌನ್. ಅವಾಗ ಆತರ ಆದಾಗ ಏನಾದ್ರೂ ಒಂದ್ ಜಂಕ್ ಫುಡ್ ತಿನ್ನೋಕ್ಕೂನು ತುಂಬಾ ಗಿಲ್ಟ್ ಫೀಲ್ ಆಗುತ್ತೆ. ಇಲ್ಲ ನಾನು ಇದೆಲ್ಲ ತಿನ್ಬಾರ್ದು ಅಂದ್ರೆ ನನ್ ಸೆನ್ಸಸ್ ಎಂಜಾಯ್ ಮಾಡ್ತಾ ಇದೆ, ದಟ್ ಮೀನ್ಸ್ ದಟ್ ಇಸ್ ರಾಂಗ್. ಅದ್ ತುಂಬಾ ಗಿಲ್ಟ್ ಫೀಲ್ ಆಗುತ್ತೆ. ಲೈಕ್ ಆಸ್ ಸ್ಮಾಲ್ ಆಸ್ ಪಾಪ್ಕಾರ್ನ್ ತಿನ್ನಕ್ಕೂನು ಗಿಲ್ಟ್ ಫೀಲ್ ಆಗುತ್ತೆ ಎಂಜಾಯ್ ಮಾಡಿ ತಿನ್ನಕ್ಕೆ. ಬಿಕಾಸ್ ನನ್ ಸೆನ್ಸಸ್ ಎಂಜಾಯ್ ಮಾಡ್ತಾ ಇದೆ ಅಂಡ್ ದಟ್ ಗಿವ್ಸ್ ದಟ್ ಸ್ಟಿಲ್ ಮೇಕ್ಸ್ ಮೀ ಫಾಲ್ ಡೌನ್. ಅದ್ ನಂಗೆ ಸಬ್ ಕಾನ್ಶಿಯಸ್ಲಿ ಗೊತ್ತಿರುತ್ತೆ, ನನ್ಗೆ ಇದು ಮೇಲೆ ಕ್ಲೈಂಬ್ ಮಾಡಕ್ ಬಿಡಲ್ಲ, ನನ್ಗಿದು ಸ್ಟೇಬಲ್ ಆಗಿ ಇಡಕ್ ಬಿಡಲ್ಲ ಯಾವ್ದೇ ಕ್ರೇವಿಂಗ್ ಅಂತ ಗೊತ್ತಿರುತ್ತೆ ಸಬ್ ಕಾನ್ಶಿಯಸ್ಲಿ. ಬಟ್ ಹೇಗೆ ವಾಪಸ್ ನಾವ್ ಮೇಲ್ ಬರೋದ, ಅಥವಾ ನೀವು ಫಾಲನ್ ಡನ್ ಹೌ ಟು ಡೀಲ್, ಎಷ್ಟ್ ಗಿಲ್ಟ್ ಫೀಲ್ ಮಾಡೋದ್ ಎಷ್ಟ್ ಸರಿ, ಅಥವಾ ಹೌ ಟು ಕಮ್ ಬ್ಯಾಕ್? ಹೇಗೆ ಡೀಲ್ ಹೇಗಂದ್ರೆ, ಇದಕ್ಕೆ ಉಪದೇಶಾಮೃತದಲ್ಲಿ ಶ್ಲೋಕ ಉಂಟು, ರೂಪ ಗೋಸ್ವಾಮಿ ಶ್ಲೋಕ ಕೊಟ್ಟಿದ್ದಾರೆ. ವಾಚೋ ವೇಗಂ ಮನಸಾ ವೇಗ ಕ್ರೋಧಂ ಜೀವಾ ವೇಗಂ ಉದರವಸ್ತ ವೇಗಂ ಏತಾನ್ ವೇಗಾನ ವಿಷಯೇತ ಧೀರ ಸರ್ವಂ ಅಭಿಮಾಂ ಪೃಥ್ವೀಂ ಸ ಶಿಷ್ಯ. ಉಪದೇಶ ಅಮೃತ. ಇದರಲ್ಲಿ ಈ ಶ್ಲೋಕದ ಅರ್ಥ ಹೇಳ್ತೇನೆ ನಿಮ್ಗೆ. ಮಾತಿನ ಚಾಪಲ್ಯವನ್ನು, ಚಿತ್ತಾಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಮಿಯು ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರು ಮಾಡಲು ಅರ್ಹನು. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಮೈನ್ ಅಂತಂದ್ರೆ ಬಾಯಿ. ನೀವು ಬಾಯಿಗೆ ಬೀಗ ಹಾಕಿದ್ರೆ, ಅಂದ್ರೆ ಬಾಯಿಯಿಂದ ಒಂದು ನಾವು ಬೇಡದು ತಿನ್ನುವಂಥದ್ದು, ಮತ್ತೆ ಬಾಯಿಯಿಂದ ನಾವು ಬೇಡದು ಮಾತಾಡುವಂಥದ್ದು. ನೀವು ಕೃಷ್ಣ ಪ್ರಸಾದ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ, ಎಲ್ಲವೂ ಕಂಟ್ರೋಲ್ ಆಗ್ತದೆ. ಮತ್ತೆ ಇಂದ್ರಿಯ ಸುಖವನ್ನು ಕಂಟ್ರೋಲ್ ಮಾಡುವಂಥದ್ದು ಒಂದು ಮೈನ್ ಪ್ರಸಾದದಿಂದ, ಫುಡ್ಡಿಂದ, ಮತ್ತೆ ಇನ್ನೊಂದು ಬಾಯಿಂದ ಹೇಳುವಂಥದ್ದು, ಕೃಷ್ಣನ ಜಪ ಮಾಡೋದ್ರಿಂದ. ಈ ಎರಡು ಮಾಡಿದರೆ ನಿಮಗೆ ಆಟೋಮೆಟಿಕ್ ಕಂಟ್ರೋಲ್ ಬರ್ತದೆ. ನೀವು ಅದಕ್ಕೆ ಸರ್ಕಸ್ ಮಾಡ್ಬೇಕಂತೇನಿಲ್ಲ. ಪ್ರಭುಪಾದ ಹೇಳಿದ್ರೆ ಸಿಂಪಲ್, ಈಟ್ ಕೃಷ್ಣ ಪ್ರಸಾದಂ, ಚಾಂಟ್ ಕೃಷ್ಣ, ಚಾಂಟ್ ಅಂಡ್ ಡ್ಯಾನ್ಸ್ ಅಂಡ್ ಈಟ್ ಕೃಷ್ಣ ಪ್ರಸಾದಂ, ಅಷ್ಟೇ. ಪ್ರಭುಪಾದ ಹೇಳಿದ್ರೆ ದಿಸ್ ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ವೆರಿ ಸಿಂಪಲ್, ಬಟ್ ಪೀಪಲ್ ಡೋಂಟ್ ವಾಂಟ್ ಟು ಫಾಲೋ. ತಿಳಿತಾ ಮಾತಾಜಿ? ವೆರಿ ಸಿಂಪಲ್, ಚಾಂಟ್ ಅಂಡ್ ಈಟ್ ಕೃಷ್ಣ ಪ್ರಸಾದಂ, ಅಷ್ಟೇ. ಎಲ್ಲವೂ ಕಂಟ್ರೋಲ್ ಬರ್ತದೆ. ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು. ಅಪರ್ಣ. ಎಸ್, ಅಪರ್ಣ. ಪ್ರಭುಜಿ, ನಂಗೆ ನಿನ್ನೆ ಅಧ್ಯಾಯದ ಮೇಲೆ ಒಂದ್ ಪ್ರಶ್ನೆ ಇತ್ತು. ನಿನ್ನೆ ನೀವು ಗುಣಗಳು ಹೇಳಿದ್ರಿ, ಬ್ರಹ್ಮ ವಿಷ್ಣು ಮಹೇಶ್ವರಂದೆಲ್ಲ 50, 55, 60. ಆಮೇಲೆ ನಾರಾಯಣಂಗೆ 60 ಗುಣ, ಆದ್ರೆ ಕೃಷ್ಣಂಗೆ 64 ಗುಣ ಅಂದ್ರಿ. ನಂಗ್ ಗೊತ್ತಿದ್ದು ಕೃಷ್ಣ ನಾರಾಯಣಂದೇ ಒಂದು ಸ್ವರೂಪ, ಇನ್ಕಾರ್ನೇಷನ್ ಅಂತ. ಸೊ ನಾರಾಯಣಂಗೆ ನಿಮ್ಗೆ ಎಲ್ಲಿಂದ ಗೊತ್ತಾಗೋದು? ನನ್ಗೆ ಇದೆಲ್ಲ ನಮ್ ಆನ್ಸೆಸ್ಟರ್ಸ್, ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ ಅವರೆಲ್ಲ ಹೇಳ್ಕೊಂಡ್ ಬಂದಿರೋದು ಇದು. ಇಲ್ಲ, ಅವರಿಗೆ ಎಲ್ಲಿಂದ ಗೊತ್ತಾಗೋದು? ನೀವು ಸೋರ್ಸ್ ಹುಡುಕಿ, ಎಲ್ಲಿಂದ ಗೊತ್ತಾಗೋದು ಅಂತ. ನಮ್ಮ ಅಜ್ಜಿ ಎಲ್ಲ ಭಗವದ್ಗೀತೆ ಎಲ್ಲ ಓದ್ತಿದ್ರು ಮುಂಚೆ. ಇಲ್ಲ ಮಾತಾಜಿ, ಸೋರ್ಸ್ ರಾಂಗ್. ಸೊ ಇದು ತ್ರಿಮೂರ್ತಿಗಳಿಗಿಂತ ಮೇಲೆ ಕೃಷ್ಣ ಅಂತ ಹೇಳ್ತಿದ್ದೀರಾ ನೀವು? ತ್ರಿಮೂರ್ತಿ ಎಲ್ಲ ನೋಡಿ, ನಿಮ್ಗೆ ಕರೆಕ್ಟ್ ಈಗ ತಿಳಿಸ್ತೇನೆ. ತ್ರಿಮೂರ್ತಿ ಅಂತ ಎಲ್ಲ ಕರೆಕ್ಟ್ ಇದೆ ಅಂತ ಕೇಳ್ಕೊಳ್ಳಿ. ಎಸ್, ಫಸ್ಟಿಗೆ ಕೃಷ್ಣ. ನಾವೀಗ ತ್ರಿಮೂರ್ತಿ ಆದಿದಲ್ಲೇ ಇದ್ದೇವೆ. ಶಾಸ್ತ್ರದಲ್ಲಿ ಬೇರೆ ಕೂಡ ಉಂಟು, ನಾವು ಬೇರೆ ಕೂಡ ಬರುವ. ಈಗ ಹೇಳ್ತೇವೆ ನೋಡಿ, ಫಸ್ಟ್ ಕೃಷ್ಣ. ಏತೆ ಚಾಂಸ ಕಲಾ ಪುಂಸ ಕೃಷ್ಣ ತು ಭಗವಾನ್ ಸ್ವಯಂ. ಕೃಷ್ಣ
ಕೃಷ್ಣನಿಂದ ಬಲರಾಮ್, ಬಲರಾಮಿಂದ ಸಂಕರ್ಷಣ, ಸಂಕರ್ಷಣದಿಂದ ನಾರಾಯಣ, ಮತ್ತೆ ನಾರಾಯಣದಿಂದ ಎರಡನೇ ಸಂಕರ್ಷಣ. ಎರಡನೇ ಸಂಕರ್ಷಣದಿಂದ ಬರುವಂಥದ್ದು 3 ಪುರುಷಾವತಾರ. ಫಸ್ಟ್ ಪುರುಷಾವತಾರ ಮಹಾವಿಷ್ಣು, ಅಂದ್ರೆ ಕಾರಣದಕ್ಷ ವಿಷ್ಣು. ಮಹಾವಿಷ್ಣುವಿನಿಂದ ಬರುವಂಥದ್ದು ಗರ್ಭೋದಕ್ಷ ವಿಷ್ಣು, ಗರ್ಭೋದಕ್ಷ ವಿಷ್ಣುವಿನಿಂದ ಬರುವಂಥದ್ದು ಕ್ಷೀರೋದಕ್ಷ ವಿಷ್ಣು. ಆ ಗರ್ಭೋದಕ್ಷ ವಿಷ್ಣುವಿನಿಂದ ಹೊಕ್ಕಳಿಂದ ಹುಟ್ಟುವಂಥದ್ದು ಬ್ರಹ್ಮ. ಕ್ಷೀರೋದಕ್ಷ ವಿಷ್ಣು ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿರುವಂಥದ್ದು ಕ್ಷೀರೋದಕ್ಷ ವಿಷ್ಣು. ತಿಳಿದ ಮಾತಾಜಿ? ಓಕೆ, ಧನ್ಯವಾದಗಳು. ಧನ್ಯವಾದ. ಚಂದ್ರು. ಎಸ್, ಮತ್ತೆ ನಿಮ್ದು ಅಪರ್ಣ ಅವರ ಅನ್ಮಿಟ್ ಮಾಡಿ ಅವರ ಮೊದಲ ಪ್ರಶ್ನೆಗೆ. ಅಪರ್ಣ, ನಿಮ್ಮ ಮೊದಲ ಪ್ರಶ್ನೆಗೆ ಹೇಳಿದ್ರಲ್ಲ 50, 55, 60. ಹಾ, ನೋಡಿ 50 ಗುಣಗಳು ಬ್ರಹ್ಮನ ಹತ್ರ 50 ಗುಣಗಳು ಉಂಟು. ಅದು ಆ ಗುಣಗಳೆಲ್ಲ 16ನೇ ಅಧ್ಯಾಯದಲ್ಲಿ ಉಂಟು. ದೈವಿಕ ಗುಣ. ಮತ್ತೆ ಶಿವನ ಹತ್ರ 5 ಜಾಸ್ತಿ ಉಂಟು, 55. ಹೇಗಂದ್ರೆ ಬ್ರಹ್ಮ ಜೀವತತ್ವ, ಶಿವ ಅಂದ್ರೆ ಐದರ್ ವಿಷ್ಣು ತತ್ವ ನಾರ್ ಜೀವತತ್ವ, ಇನ್ ಬಿಟ್ವೀನ್. ಹಾಗಾಗಿ ಅವನ ಹತ್ರ 55 ಗುಣಗಳು ಉಂಟು. ಮತ್ತೆ ನಾರಾಯಣ ಹತ್ರ 60 ಗುಣಗಳು. ನಾರಾಯಣ ಮತ್ತೆ ಎಲ್ಲ ವಿಷ್ಣು ತತ್ವ ಹತ್ರ ಇರುವಂತದ್ದು 60 ಗುಣಗಳು. ಕೃಷ್ಣ ಹತ್ರ 4 ಗುಣ ಜಾಸ್ತಿ ಉಂಟು. ಅದು ಯಾವ್ದೆಲ್ಲ 4 ಗುಣ? ರೂಪ ಮಾಧುರ್ಯ, ಲೀಲ ಮಾಧುರ್ಯ, ಭಕ್ತ ಮಾಧುರ್ಯ, ವೇಣು ಮಾಧುರ್ಯ. ಅಂದ್ರೆ ಕೃಷ್ಣನಲ್ಲಿದ್ದ ಫ್ಲೂಟ್ ವೇಣು ಮಾಧುರ್ಯ, ಆ ಫ್ಲೂಟ್ ಸೌಂಡ್ಗೆ ಎಲ್ಲರೂ ಮೆಲ್ಟ್ ಆಗ್ತಾರೆ. ಅಂಥದ್ದು ಬೇರೆ ಯಾವುದೇ ವಿಷ್ಣು ತತ್ವದ ಇಲ್ಲ. ರೂಪ, ಕೃಷ್ಣನಲ್ಲಿ ಇರುವಂತ ರೂಪ ಎಲ್ಲರೂ ಮೆಲ್ಟ್ ಆಗ್ತಾರೆ. ಭಕ್ತ ಮಾಧುರ್ಯ, ಕೃಷ್ಣನ ಈ ಗೋಲೋಕದಲ್ಲಿ ಪೂರ್ತಿ ಭಕ್ತರಿರುವಂಥದ್ದು ಭಕ್ತ ಮಾಧುರ್ಯ. ಲೀಲ ಮಾಧುರ್ಯ, ಕೃಷ್ಣನ ಲೀಲಗಳೆಲ್ಲ ಅಂದ್ರೆ ಅದು ಬೇರೆ ಯಾವುದೇ ವಿಷ್ಣು ತತ್ವದಲ್ಲಿ ಇಲ್ಲ. ಹಾಗಾಗಿ ಈ 4 ಎಕ್ಸ್ಟ್ರಾ ಇರುವಂತದ್ದು. ಹಾಗಾಗಿ ಕೃಷ್ಣ ದೇವೋತ್ತಮ ಪರಮ ಪುರುಷ. ಎಸ್, ತಿಳಿದ ಮಾತಾಜಿ? ಹಾ, ಧನ್ಯವಾದಗಳು. ಎಸ್, ಚಂದ್ರು ನೆಕ್ಸ್ಟ್. ನಮಸ್ತೆ ಗುರುಜಿ. ಗುರುಜಿ, ನನ್ನ ಪ್ರಶ್ನೆ ಬಂದು ಆತ್ಮದ ಬಗ್ಗೆ. ಇವಾಗ ಆತ್ಮ ಒಂದು ದೇಹನ ಬಿಟ್ಟು ಇವಾಗ ಹೋಗ್ಬೇಕಾದ್ರೆ ಬೇರೆ ದೇಹದಲ್ಲೇ ಸೇರ್ಕೊಳ್ಳುತ್ತೆ, ಅದಕ್ಕೆ ಸಾವಿಲ್ಲ ಅಂತ ಹೇಳಿದ್ರಿ. ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಆತ್ಮ ಹೋಗ್ಬೇಕಾದ್ರೆ ಆತ್ಮ ಸ್ಪ್ಲಿಟ್ ಆಗುತ್ತಾ, ಇಲ್ಲ ಒಂದೇ ಆತ್ಮ ಬೇರೆ ದೇಹಕ್ಕೆ ಸೇರ್ಕೊಳ್ಳುತ್ತಾ? ಯಾಕೆ ಸ್ಪ್ಲಿಟ್ ಆಗ್ತದೆ? ಆತ್ಮ ಸ್ಪ್ಲಿಟ್ ಆಗುದಿಲ್ಲ. ಈಗ ಯಾಕೆ ಈಗ ಜನಸಂಖ್ಯೆ ಹೆಂಗೆ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ? ನೀವು ಒಂದು ಎಣಿಸಿ ಎಂತಂದ್ರೆ, ನೀವು ಈ ಜನಸಂಘದ ಟೆನ್ಷನ್ ಅಲ್ಲಿ ಇದ್ದೀರಿ. ಪ್ರಭುಪಾದ ಹೇಳ್ತಾರೆ ಎವ್ರಿ ಯೂನಿವರ್ಸ್ ಈಸ್ ಫಿಲ್ಡ್ ಅಂಡ್ ಕಂಜೆಸ್ಟೆಡ್ ವಿತ್ ಲಿವಿಂಗ್ ಎಂಟಿಟೀಸ್. ಅದರ ಟೆನ್ಷನ್ ನಿಮ್ಗೆ ಬೇಡ, ಅದು ಕೃಷ್ಣನ ಟೆನ್ಷನ್. ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ, ಈ ಚೈತನ್ಯ ಚರಿತಾಮೃತದಲ್ಲಿ ಈ ಬಕೆಟ್ ಅಲ್ಲಿ ಫುಲ್ಲು ಸಾಸಿವೆ, ಅದರಲ್ಲಿ ಒಂದು ಸಾಸಿವೆ ನಮ್ಮ ಈ ಬ್ರಹ್ಮಾಂಡ. ಗೊತ್ತಾಯ್ತಾ? ಸರಿ ಅಲ್ಲ ಗುರುಜಿ, ಇಲ್ಲಿ ಕೇಳಿ ಫಸ್ಟ್ ಕೇಳಿ, ಯಾವ ಕೇಳಲಿಕ್ಕೆ ನಾವು ಇದು ಬೇಕು. ಹಾಗಾಗಿ ಆ ಒಂದು ಸಾಸಿವೆ ಈ ಬ್ರಹ್ಮಾಂಡ, ಅಂತದ್ದು ಅನ್ಲಿಮಿಟೆಡ್ ಬ್ರಹ್ಮಾಂಡ ಉಂಟು. ಮತ್ತೆ ಪ್ರಭುಪಾದ ಹೇಳ್ತಾರೆ ಕೃಷ್ಣನ ಅರೇಂಜ್ಮೆಂಟ್ ಅಲ್ಲಿ ಎಲ್ಲ ಬ್ರಹ್ಮಾಂಡದಲ್ಲಿ ಫಿಲ್ಡ್ ಅಂಡ್ ಕಂಜೆಸ್ಟೆಡ್ ವಿತ್ ಲಿವಿಂಗ್ ಎಂಟಿಟೀಸ್. ಎಷ್ಟೋ ಇರುವೆಗಳು ಸಾಯ್ತದೆ, ನಿಮಿಷಕ್ಕೆ ಸಾಯ್ತದೆ. ಇದನ್ನು ನೀವು ಟೆನ್ಷನ್ ಮಾಡಬೇಡಿ. ಪ್ರಭುಪಾದ ಮತ್ತೆ ಇನ್ನೊಂದು ಹೇಳ್ತಾರೆ ಹೇಗಂದ್ರೆ, ಈಗ ಕಡಿಮೆ ಅನ್ನೋದು ಕೃಷ್ಣನ ಕಿಂಗ್ಡಮ್ ಇಲ್ಲ, ಮತ್ತೆ ಇಲ್ಲಿ ಕೂಡ ಈ ಭೌತಿಕ ಲೋಕದಲ್ಲಿ ಕಡಿಮೆ ಇಲ್ಲ. ಕೃಷ್ಣ ಎಂತ ಮಾಡಿದ ಅಂದ್ರೆ, ಈಗ ಜನರೆಲ್ಲ ಹೇಳ್ತಾರೆ ಪಾಪ್ಯುಲೇಷನ್ ಕಂಟ್ರೋಲ್. ಪ್ರಭುಪಾದ ಹೇಳ್ತಾರೆ ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲ, ಎಲ್ಲರೂ ಕೃಷ್ಣ ಪ್ರಜ್ಞೆ ಆಗ್ಬೇಕು. ಪ್ರಭುಪಾದ ಹೇಳ್ತಾರೆ ಈಗ 130 ಕೋಟಿ ಉಂಟು ಭಾರತದಲ್ಲಿ. ಕೃಷ್ಣನ ಅರೇಂಜ್ಮೆಂಟ್ ಅಲ್ಲಿ 1,500 ಕೋಟಿ ಜನರಿಗೆ ತಿನ್ನುವಷ್ಟು ಜಾಗ ಕೃಷ್ಣ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ. ಆದ್ರೆ ನಮ್ಗೆ ಈ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಮ್ಗೆ ಇಂಡಸ್ಟ್ರಿ ಮಾಡ್ಲಿಕ್ಕೆ ಇಚ್ಛೆ ಉಂಟು. ಹಾಗಾಗಿ ತಪ್ಪು ನಮ್ದು, ನಮ್ಮ ನೋಡುವ ವಿಷನ್ ರಾಂಗ್. ತಿಳಿದ ಚಂದ್ರ ಅವರೇ? ಓಕೆ ಗುರುಜಿ, ಥ್ಯಾಂಕ್ ಯು. ಸೋಮಶೇಖರ್. ಗುರುಜಿ, ಒಂದ್ ಕ್ವಶನ್. ಆವಾಗ್ಲೇ ಹೇಳಿದ್ರಿ ಗೋದಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಮತ್ತೆ ಸ್ವರ್ಗ ಸಿಗುತ್ತೆ ಅಂತ. ಆದ್ರೆ ಇದು ಕಠೋಪನಿಷತ್ತಲ್ಲಿ ವಾಜಶ್ರವಸ ಅಂತ ನಚಿಕೇತ ಅವರ ತಂದೆ ಯಾಗ ಮಾಡುವಾಗ ತುಂಬಾ ರೋಗ ಬಂದಿರುವಂತದ್ದು ಮತ್ತೆ ಮುದಿ ಹಸುಗಳನ್ನ ಯಾವುದಕ್ಕೂ ಉಪಯೋಗ ಆಗದೆ ಇರುವಂತ ಹಸುಗಳನ್ನ ಅವನು ದಾನ ಮಾಡ್ತಾ ಇದ್ದ ಅಂತ ಕೇಳ್ಪಟ್ಟಿದ್ದೀನಿ. ಇದು ನಚಿಕೇತನಿಂದ ಅವರಿಗೆ ಜ್ಞಾನೋದಯ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ದು ಯಾಕೆ ಆ ತರ ಹಸುಗಳನ್ನ ದಾನ ಮಾಡ್ತಾ ಇದ್ರು ಗುರುಜಿ? ಯಾವುದಕ್ಕೆ ದಾನ ಮಾಡ್ತಿದ್ದಾರೆ ಅವರು ಹಸುವನ್ನು? ಉಪನಿಷತ್ತಲ್ಲಿ ಬರುವಂತದ್ದು. ಯಾವುದಕ್ಕೆ ದಾನ, ಯಾರಿಗೆ ದಾನ ಮಾಡ್ತಿದ್ದಾರೆ?
ಆ ಮಗನಿಗೋಸ್ಕರ, ಮಗನಿಗೆ Actually, ಒಳ್ಳೆ ಶಾಸ್ತ್ರದಲ್ಲಿ ಯಜ್ಞದಲ್ಲಿ ಹಸುವನ್ನು ಹಾಕ್ತಾರೆ. ಹಸುವನ್ನಾಗಿ ನೆಕ್ಸ್ಟ್ ಅದು ಮನುಷ್ಯ ರೂಪ ತಾಳ್ತದೆ. ಆದ್ರೆ ಈ ಯಜ್ಞ ಅಲ್ಲ, ಅದು ತ್ರೇತಾಯುಗದಲ್ಲಿ. ಹಾಗಾಗಿ ಹಸು ಸಾತ್ವಿಕ ಇದು. ಹಾಗಾಗಿ ಅದಕ್ಕೆ ಎಂತ ಹೇಳುದು, ಅದನ್ನು ಇದಕ್ಕೆ ಯಜ್ಞಕ್ಕೆ ಕೂಡ ಹಾಕ್ತಾ ಇದ್ರು. ಯಜ್ಞಕ್ಕೆ ಹಾಕಿ ಅದು ನೆಕ್ಸ್ಟ್ ಮನುಷ್ಯ ರೂಪ ತಾಳ್ತಾ ಇದ್ರು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ವಿಶಾಲಕ್ಕೆ ವಿಶಾಲಕ್ಕೆ ಮಾತಾಜಿ ಇಲ್ಲ ಅನ್ಸುತ್ತೆ ಪ್ರಭುಜಿ. ಚಾರ್ಟ್ ಅಲ್ಲಿ ಒಂದ್ ಕ್ವಶನ್ ಇದೆ. ಹೇಳಿ ಮಾತಾಜಿ. ಐಹಿಕ ದುಃಖದ ಯಾತನೆಗೆ ಯಾವುದು ಪ್ರಭುಜಿ? ಐಹಿಕದ ಯಾತನೆಗೆ, ದುಃಖದ ಯಾತನೆಗೆ ಯಾವುದು ಪ್ರಭುಜಿ? ಎಂತ ನಂಗೆ ಅರ್ಥ ಆಗ್ಲಿಲ್ಲ. ಐಹಿಕ ದುಃಖದ ಯಾತನೆ ಎಂತ ಯಾತನೆ? ಇಷ್ಟೇ ಇದೆ ಪ್ರಭುಜಿ. ಎಂತ ಉಂಟು ನೋಡುವ. ಆಯ್ತು, ಮತ್ತೆ ಬೇರೆ ಪ್ರಶ್ನೆ ಇಲ್ಲ ಪ್ರಭುಜಿ. ಐಹಿಕದ ಇಂದ್ರಿಯ ಸುಖದಲ್ಲಿ ತೊಡಗಿದ್ರೆ ನಿಮ್ಗೆ ದುಃಖ ಸಿಗ್ತದೆ. ಏಯಿ ಸಂಸ್ಪರ್ಶಜ ಭೋಗ ದುಃಖ ಯೋನು ಏವತೆ ಆದಿ ಅಂತವಂತ ಕೌಂತೆಯ ನತೇಶು ರಮತೆ ಬುಧ. ಎಸ್, ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಎಸ್, ಗೀತಾ ಆಚಾರ್ಯ ನೋಡಿ, ಅವ್ರದ್ದು ಪ್ರಶ್ನೆ ಉಂಟು. ಎಸ್, ಗೀತಾ ಆಚಾರ್ಯ ಅನ್ಮ್ಯೂಟ್ ಮಾಡಿ ಮಾತಾಜಿ, ಅನ್ಮ್ಯೂಟ್ ಮಾಡಿ. ಹೇಳಿ ಗೀತಾ ಆಚಾರ್ಯ. ಓ ಸಾರಿ, ಗೀತಾ ಆಚಾರ್ಯ ಕಳ್ಸಿದೀನಿ ಪ್ರಭುಜಿ, ಅದ್ರ ಹ್ಯಾಂಡ್ ಇಲ್ಲ. ಹೇಳಿ. ಎಸ್, ಹೇಳಿ. ಗೀತಾ ಆಚಾರ್ಯ ಅನ್ಮ್ಯೂಟ್ ಮಾಡಿ ಮಾತಾಜಿ, ಅನ್ಮ್ಯೂಟ್ ಮಾಡಿ. ಮಾಡ್ತಾ ಇದೀನಿ ಪ್ರಭುಜಿ, ಅವ್ರು ಮಾಡ್ತಾ ಅವ್ರು ನಾನು ಅವ್ರದ್ದು ಕೇಳ್ತಾ ಇದ್ದೆ. ಇಲ್ಲ ಕೇಳುದಿಲ್ಲ ನೀವು ಮಾತಾಡೋದು. ಅನ್ಮ್ಯೂಟ್ ಮಾಡಿ. ಗೀತಾ ಆಚಾರ್ಯ ಮಾತಾಜಿ ಅವರೇ ಅನ್ಮ್ಯೂಟ್ ಮಾಡಿ ಪ್ಲೀಸ್. ತಾಯಿ, ಗುರುಪತ್ನಿ, ಬ್ರಾಹ್ಮಣ ಪತ್ನಿ, ರಾಜಪತ್ನಿ, ಹಸು, ಭೂಮಿ, ಮತ್ತೆ ಇನ್ನೊಂದು ಯಾರು? ದಾತ್ರಿ ಅಂದ್ರೆ ನರ್ಸ್. ನರ್ಸ್. ಹಲೋ, ಧನ್ಯವಾದ. ಹರಿ ಓಂ. ಹರ್ಷಿತ್ ಪ್ರಭುಜಿ. ಹೇಳಿ ಹರ್ಷಿತ್ ಅವರೇ. ಹರ್ಷಿತ್. ಹಲೋ, ವರ್ಣಿಕ. ನಮಸ್ತೆ ಗುರುಜಿ, ನಮಸ್ತೆ. ಇದು ನೀವು ಸಂಪ್ರದಾಯಗಳ ಬಗ್ಗೆ ನೀವು 2-3 ಸತಿ ಹೇಳಿದ್ರಿ. ಈ ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ, ಮತ್ತೆ ಅದೇ ತರ ಬೇರೆ ಬೇರೆ ಸಂಪ್ರದಾಯಗಳ ಬಗ್ಗೆ. ಸೊ ಇದು ಹುಟ್ಟಿನಿಂದ ಬರುವ ಸಂಪ್ರದಾಯಗಳ ಅಥವಾ ಕೃಷ್ಣನ ಆಚರಣೆಯಿಂದ ನಾವು ಆ ಸಂಪ್ರದಾಯಕ್ಕೆ ಬರುವುದಲ್ಲ? ಹುಟ್ಟಿನ ಯಾವುದೇ ಇಲ್ಲ, ಹುಟ್ಟಿನ ಸಂಪ್ರದಾಯ ಬರುವುದಲ್ಲ. ಸೊ ವರ್ಣಗಳು ಯಾವುದು ಕೂಡ ಹುಟ್ಟಿನಿಂದ ಬರುವುದಲ್ಲ ಅಂತ ಹೇಳ್ತೀರಾ? ವರ್ಣಗಳು ಹುಟ್ಟಿನಿಂದ ಬರುವುದಲ್ಲ. ಹುಟ್ಟದ ಎಲ್ಲರೂ ಶೂದ್ರರೇ, ಸಂಸ್ಕಾರದಿಂದ ಬರುವಂತದ್ದು. ಜನ್ಮ ಜಾಯತೆ ಶೂದ್ರ ಸಂಸ್ಕಾರದ್ ಭವೆ ದ್ವಿಜ. ದ್ವಿಜ ಅಂದ್ರೆ ಟ್ವೈಸ್ ಬಾರ್ನ್. ನಾವು ಸಂಸ್ಕಾರದಿಂದ ಆಗುವಂತದ್ದು, ಹುಟ್ಟಿನಿಂದ ಅಲ್ಲ. ಥ್ಯಾಂಕ್ ಯು. ಎಸ್, ಓಕೆ. ವರ್ಣಿಕಾ ಶಿಲ್ಪ. ಮಾತಾಜಿ. ವರ್ಣಿಕಾ ಮಾತಾಜಿ ಹೇಳಿ. ಹಲೋ, ಎಸ್ ಹೇಳಿ. ಗುರುಜಿ, 7 ಜನ ತಾಯಂದಿರು ಹೇಳಿದ್ರಲ್ಲ, ಅದ್ರಲ್ಲಿ ಒಂದ್ ಯಾವ್ದೋ ಮಿಸ್ ಆಗಿದೆ ನನ್ಗೆ. ಯಾವ್ದು ಮಿಸ್ ಆಗಿದೆ? ತಾಯಿ, ಹಸು, ಭೂಮಿ, ಗುರುವಿನ ಹೆಂಡತಿ, ದಾತ್ರಿ, ರಾಜನ ಹೆಂಡತಿ. ಇನ್ನ ಒಂದ್ ಯಾವ್ದೋ ಮಿಸ್ ಆಗಿದೆ. ಗುರುನ ಹೆಂಡತಿ ಇಲ್ವಾ ಅಲ್ಲಿ? ಗುರುವಿನ ಹೆಂಡತಿ ಆಗಿದೆ. ರಾಜಪತ್ನಿ, ರಾಜನ ಹೆಂಡತಿ ಅದು ಆಗಿದೆ. ಬ್ರಾಹ್ಮಣ ಪತ್ನಿ, ಬ್ರಾಹ್ಮಣನ ಹೆಂಡತಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಪ್ರಭುಜಿ, ಇನ್ನೊಂದು ಚಾರ್ಟ್ ಅಲ್ಲಿ ಇದೆ. ದಶ ಅವತಾರ ಆಫ್ ವಿಷ್ಣು, is it all false according to you? Can you please explain? It is not false, but there are so many incarnation. ನೋಡಿ, ಈಗ ಶಾಸ್ತ್ರದಲ್ಲಿ ಭಾಗವತಂ ಓದ್ಬೇಕು. ಅದಕ್ಕೆ ಭಾಗವತಂ ಅಲ್ಲಿ ಹೇಗೆ ಅಂದ್ರೆ ಲೀಲಾವತಾರ, ಪುರುಷ ಅವತಾರ,
ಗುಣ ಅವತಾರ, ಶಕ್ತವೇಷ ಅವತಾರ, ಮನ್ವಂತರ ಅವತಾರ ಮತ್ತೆ ಯುಗಾವತಾರ, ಈ ರೀತಿ ಎಲ್ಲ ಉಂಟು. ಭಾಗವತದಲ್ಲಿ ತುಂಬಾ ಲಿಸ್ಟ್ ಉಂಟು. ಈ ದಶಾವತಾರ ನಮ್ಗೆ ಅದು ಮಾತ್ರ ಗೊತ್ತಿರೋದು, ಆದ್ರೆ ತುಂಬಾ ಉಂಟು. ಈ ಲೀಲಾವತಾರದಲ್ಲಿ ರಾಮ, ನರಸಿಂಹದಲ್ಲಿ ಲೀಲಾವತಾರ, ಈ ಗುಣಾವತಾರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಮತ್ತೆ ಶಕ್ತವೇಷ ಅವತಾರ ನಾರದ ಮುನಿ ಮತ್ತೆ ವೇದವ್ಯಾಸರು, ಮತ್ತೆ ಶಕ್ತವೇಷ ಅವತಾರ. ಯುಗಾವತಾರದಲ್ಲಿ ಚೈತನ್ಯ ಮಹಾಪ್ರಭು, ಪುರುಷಾವತಾರದಲ್ಲಿ ಮಹಾವಿಷ್ಣು, ಗರ್ಭೋದಕ್ಷ ವಿಷ್ಣು, ಕ್ಷೀರೋದಕ್ಷ ವಿಷ್ಣು, ಮನ್ವಂತರ ಅವತಾರದಲ್ಲಿ ಬೇರೆ ಬೇರೆ ಮನುಗಳು, ಸ್ವಯಂಭೂ ಮನು, ವಯಸ್ಸೋದ, ಇದೆಲ್ಲ ಮನ್ವಂತರ ಅವತಾರ. ಎಸ್. ಓಕೆ, ಪ್ರಭುಜಿ ಇನ್ನೊಂದು ಕ್ವಶನ್ ಇದೆ. ರೂಪ ಮಾಧುರ್ಯ, ಲೀಲಾ ಮಾಧುರ್ಯ, ವೇಣು ಮಾಧುರ್ಯ, ಕೊನೆಯದು ತಿಳಿಯಲಿಲ್ಲ. ಭಕ್ತ ಮಾಧುರ್ಯ, ಭಕ್ತ ಮಾಧುರ್ಯ. ಕೃಷ್ಣನ ಭಕ್ತರು ಟೋಟಲಿ ಅಂದ್ರೆ ಅಂಥದ್ದು ನಿಮಗೆ ಸಿಗ್ಲಿಕ್ಕಿಲ್ಲ, ಕೋಟಿಯಲ್ಲಿ ಒಬ್ರು. ಹಾಗಾಗಿ ಭಕ್ತರೊಟ್ಟಿಗೆ ಕೃಷ್ಣ ಅಂತಂದ್ರೆ ಆ ಇಂಟಿಮೇಟ್ ರಿಲೇಷನ್ ಉಂಟು. ಕೃಷ್ಣನ ಲೀಲೆ ಕೂಡ ಅದ್ಭುತ, ಕೃಷ್ಣನ ಭಕ್ತರು ಕೂಡ ಅದ್ಭುತ. ಎಸ್. ಮಮತಾ 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 ಓಕೆ. ಮಮತಾ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಮಮತಾ ಅವರೇ ಅನ್ಮ್ಯೂಟ್ ಮಾಡಿ. ಓಕೆ, ನಮಸ್ತೆ ಗುರುಜಿ. ಇವಾಗ ಆಯ್ತು. ನನಗೆ ಇವಾಗ ಅಂದ್ರೆ ಇವಾಗ ಕೃಷ್ಣ ಇಸ್ ದ ಫಸ್ಟ್ ಒರಿಜಿನೇಟರ್ ಆತರ ಅನ್ಕೊಂಡ್ರೆ, ಇವಾಗ ನನ್ಗೆ ಇದು ದುರ್ಗಾದೇವಿ ಪುಸ್ತಕ ಓದ್ರೆ ಅಲ್ಲಿ ತಾಯಿ ಜಗನ್ಮಾತೆ ಫಸ್ಟ್ ದಿ ಒರಿಜಿನ್ ಅಂದ್ರೆ ದ ಬೇಸ್ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತ ಆ ಪುಸ್ತಕದಲ್ಲಿ ಅಲ್ಲಿ ಹೇಳ್ತಾರೆ. ತಾಯಿ ಜಗನ್ಮಾತೆಯಿಂದ ಅದಾದ್ಮೇಲಿಂದ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಆ ತಾಯಿ ಸೃಷ್ಟಿಸುದು ಅಂತ ಇದೆ. ಸೊ ಇವಾಗ ಈ ಎರಡೂನು ಒಂದ್ ಸ್ವಲ್ಪ ಇದಾಗತ್ತಲ್ವಾ, ನನ್ಗೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಇವಾಗ ಯಾವ್ದು. ನೋಡಿ ಒಂದ್ ನಿಮಿಷ. ಅದೇ ಕೃಷ್ಣ ಅಥಾರಿಟಿಯಾ ದೇವಿ ಅಥಾರಿಟಿಯಾ ಯಾರು ಹೈಯೆಸ್ಟ್ ನಿಮ್ಗೆ? ಇಲ್ಲ, ನನ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಂದ್ರೆ ಸೋರ್ಸ್ ಇವಾಗ ನಾನು ಯಾವ್ದು ನಿಮ್ಗೆ ಕನ್ಫ್ಯೂಷನ್ ಉಂಟು. ಆದ್ರೆ ಕೃಷ್ಣ ಭಗವದ್ಗೀತೆ ಹೇಳುವಂತದ್ದು ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾ ಚರಾಚರ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತದೆ. ಮಯಾ ದಕ್ಷಿಣ, ನನ್ನ ಆಜ್ಞೆಯಲ್ಲಿ ಈ ದೇವಿ ಕೆಲಸ ಮಾಡುವಂತದ್ದು. ಕೃಷ್ಣ ಅಥಾರಿಟಿ. ಕೃಷ್ಣ ಹೇಳ್ತಾ ಇದ್ದಾನೆ ದೇವಿ ನನ್ನ ಆದೇಶದಲ್ಲಿ ಕೆಲಸ ಮಾಡುವಂತದ್ದು. ಹಾಗಾಗಿ ನಾವು ಯಾರನ್ನು ನಂಬಬೇಕು? ನಿಮ್ಮ ಪುಸ್ತಕ ಯಾರು ಬರ್ತದ್ದು, ಅದು ಪುಸ್ತಕ ಅಥಾರಿಟಿ ಉಂಟಾ ಇಲ್ಲ ಗೊತ್ತಿಲ್ಲ, ಈ ರೀತಿ ಹೇಳ್ತಾರೆ. ಆದ್ರೆ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಅಥಾರಿಟಿ ಹೇಳ್ತಾರೆ. ಮತ್ತೆ ಎಲ್ಲ ಆಚಾರ್ಯರೆಲ್ಲ ಅವ್ರು ಹೇಳ್ತಾರೆ ಭಗವದ್ಗೀತೆ ಅಥಾರಿಟಿ ಅಂತ. ಹಾಗಾಗಿ ನಾವು ಯಾವಾಗಲೂ ತೆಗೆಯುವಾಗ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಅದನ್ನ ನಾವು ಕನ್ಕ್ಲೂಷನ್ ತೆಗಿಬೇಕು. ಓಕೆ ಗುರುಜಿ, ಕನ್ಫ್ಯೂಷನ್ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದ ಗುರುಜಿ. ಧನ್ಯವಾದ. ಎಸ್ ಮಾಲತಿ. ಎಸ್ ಮಾಲತಿ ಮಾಚಾರಿ ಮಾಲತಿ ಅನ್ಮ್ಯೂಟ್ ಮಾಡಿ. ಹಾ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್ ಮಾಲತಿ ಮಾತಾಜಿ ಅನ್ಮ್ಯೂಟ್ ಮಾಡಿ. ಶುಭ ಎಂತ ಆಗ್ತೊಂಡು ಅವ್ರದ್ದು ಓಪನ್ ಆಗುತ್ತೆ. ಶುಭ ಎಸ್, ಶುಭ ಎಸ್ ಜಾಧವ್. ಶುಭ ಎಸ್ ಜಾಧವ್ ಅನ್ಮ್ಯೂಟ್ ಮಾಡಿ ಮಾತಾಜಿ, ಅವ್ರಿಗೆ ಕೊಡಿ. ಎಸ್ ಓಕೆ. ನಮಸ್ತೆ ಗುರುಜಿ. ನಮಸ್ತೆ. ನೀವು ಕೃಷ್ಣ, ಬಲರಾಮ, ಸಂಕರ್ಷಣ, ನಾರಾಯಣ ಅಂತ ಹೇಳಿದ್ರಲ್ಲ, ಅದು ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಇನ್ನೊಂದ್ಸಲ? ಎಸ್, ಕೃಷ್ಣನಿಂದ ಬಲರಾಮ್, ಬಲರಾಮಿಂದ ಸಂಕರ್ಷಣ, ಸಂಕರ್ಷಣದಿಂದ ನಾರಾಯಣ, ಮತ್ತೆ ನಾರಾಯಣದಿಂದ ಎರಡನೇ ಸಂಕರ್ಷಣ. ಎರಡನೇ ಸಂಕರ್ಷಣದಿಂದ ಬರುವಂತದ್ದು 3 ಪುರುಷಾವತಾರ. ಫಸ್ಟ್ ಇದು ಮಹಾವಿಷ್ಣು ಅಂದ್ರೆ ಕಾರಣ. ಮೂರು ಪುರುಷಾವತಾರ ಅಂದ್ರೆ ಫಸ್ಟ್ ಗೆ ಮಹಾವಿಷ್ಣು, ಕಾರಣದಕ್ಷ ವಿಷ್ಣು. ನೆಕ್ಸ್ಟ್ ಬರುವಂತದ್ದು ಗರ್ಭೋದಕ್ಷ ವಿಷ್ಣು. ನೆಕ್ಸ್ಟ್ ಬರುವಂತದ್ದು ಕ್ಷೀರೋದಕ್ಷ ವಿಷ್ಣು. ಆ ಗರ್ಭೋದಕ್ಷ ವಿಷ್ಣುನ ಹೊಕ್ಕಳಿನಿಂದ ಬ್ರಹ್ಮ ಹುಟ್ಟುವಂತದ್ದು. ಕ್ಷೀರೋದಕ್ಷ ವಿಷ್ಣು ಪರಮಾತ್ಮನಾಗೆ ನಮ್ಮ ಎಲ್ಲ ಹೃದಯದಲ್ಲಿ ಇದ್ದಾನೆ. ಗರ್ಭೋದಕ್ಷ ವಿಷ್ಣು. ಅಲ್ಲಿಂದ ಬ್ರಹ್ಮ. ಹಾ, ಮತ್ತೆ ಗರ್ಭೋದಕ್ಷ ಕ್ಷೀರೋದಕ್ಷ ವಿಷ್ಣು ಆಗುವುದು ಎಕ್ಸ್ಪಾನ್ಷನ್. ಕ್ಷೀರೋದಕ್ಷ ವಿಷ್ಣು ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಓಕೆ ಓಕೆ, ಥ್ಯಾಂಕ್ ಯು ಗುರುಜಿ. ಮಾಲತಿ ಮಾತಾಜಿ. ಎಸ್ ಹೇಳಿ.
ನಿಮ್ದೆಂತ ಪ್ರಾಬ್ಲಮ್ ಉಂಟೇನ? ಆಗ್ತದೆ ಹೋಗ್ತದೆ. ಎಸ್, ಓಕೆ. ಬೇರೆ ಯಾರು? ಎಸ್, ಹೇಳಿ ಮಾತಾಡಿ. ಪ್ರಭುಜಿ, ಹಾ, ಇದು ನೀವು ಭಕ್ತಿ ಸೇವೆಗೆ ಮೊಬೈಲು, ಟಿವಿ, ಲ್ಯಾಪ್ಟಾಪ್ ಅದನ್ನೆಲ್ಲ ಉಪಯೋಗಿಸಬಹುದು, ವೈರಾಗ್ಯ ಆಗತ್ತೆ ಅಂತಂದ್ರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಪ್ರಭುಜಿ. ನೋಡಿ, ಅದಕ್ಕೆ ಹೇಳುವಂತದ್ದು ಯುಕ್ತ ವೈರಾಗ್ಯ. ಈಗ ನನ್ನ ಹತ್ರ ಮೊಬೈಲ್ ಉಂಟು. ಮೊಬೈಲ್ ಅಲ್ಲಿ ನಂಗೆ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಎಲ್ಲ ಬೇಡದ್ ನೋಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಬೇಡದ್ ನೋಡ್ಬೋದು. ಆದ್ರೆ ನಾವು ಅದನ್ನು ನೋಡುದಿಲ್ಲ. ನಾವು ಇದನ್ನು ಯೂಟ್ಯೂಬ್ ಅಲ್ಲಿ ನಮ್ದು ಕ್ಲಾಸಸ್ ನೋಡ್ತೇವೆ, ಮತ್ತೆ ವಾಟ್ಸಪ್ ಅಲ್ಲಿ ನಾವು ಲಿಂಕ್ ಕಳಿಸ್ತೇವೆ, ಮತ್ತೆ ಇದು ಕಂಪ್ಯೂಟರ್, ಲ್ಯಾಪ್ಟಾಪ್ ಇಂದ ನಾವು ಕ್ಲಾಸ್ ಮಾಡ್ತೇವೆ. ಇದಕ್ಕೆ ಹೇಳುವಂತ ಯುಕ್ತ ವೈರಾಗ್ಯ. ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ, ಎಲ್ಲವನ್ನು ಕೃಷ್ಣನಿಗೆ ಯೂಸ್ ಮಾಡುವಂತದ್ದು. ಇದು ತುಂಬಾ ಇಷ್ಟ ಆಯ್ತು ನನ್ಗೆ. ಮತ್ತೆ ಇನ್ನೊಂದು ಪ್ರಶ್ನೆ ಪ್ರಭುಜಿ. ಹೇಳಿ. ಇದು ಅವನು ರಾಜ ದಾನ ಕೊಡ್ತಾನಲ್ಲ ಹಸುವನ್ನ, ಪುನಃ ಅದು ಮನೆಗೆ ಬಂದ್ಮೇಲೆ ಗೊತ್ತಿಲ್ಲದೆ ಪುನಃ ಅದನ್ನ ದಾನ ಕೊಡ್ತಾನಲ್ಲ, ಆ ರಾಜನ ಹೆಸರು ಮತ್ತೆ ಅವನು ಏನಾದ, ಅವನು ಇಂಗ್ಲಿಷ್ ಅಲ್ಲಿ ಹೇಳಿದ್ರಿ ಅದು ನೀವು, ನನ್ಗದು ಏನಂತ ಆ ಶಬ್ದ ಅರ್ಥ ಆಗಿಲ್ಲ. ಓಕೆ, ರಾಜನ ಹೆಸರು ಮೃಗ ಅಂತ. ಮೃಗ. ಲಿಸರ್ಡ್ ಅಂದ್ರೆ ಚಿಪ್ಕಲಿಗೆ ಎಂತ ಹೇಳುವಂತದ್ದು? ಹಲ್ಲೆ. ಅದು ಏನಂತ ವರ್ಡ್ ಗೊತ್ತಾಗಿಲ್ಲ ಪ್ರಭುಜಿ. ನಾನು ಕನ್ನಡ ಸ್ಕಾಲರ್ ಅಲ್ಲ, ಈಗ 6 ತಿಂಗಳಿಂದ ಕ್ಲಾಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಮುಂಚೆ ನನಗೆ ಅಷ್ಟು ಗೊತ್ತಿರ್ಲಿಲ್ಲ, ಹಾಗೆ ನಾನು ಕಲಿತಾ ಇದ್ದೇನೆ. ಎಷ್ಟು ನನಗೆ ಗೊತ್ತುಂಟು, ನಡು ಇಂಗ್ಲಿಷ್ ವರ್ಡ್ ಎಲ್ಲ ಯೂಸ್ ಮಾಡ್ತೇನೆ. ಅದೇ ನನಗೂ ಗೊತ್ತಾಗ್ಲಿಲ್ಲ, ಅದನ್ನ ಕೇಳಿದೆ ಅಷ್ಟೇ. ಸಾರಿ ಮಾತಾಡಿ. ಸರಿ, ಧನ್ಯವಾದ ಪ್ರಭುಜಿ. ಪ್ರಭುಜಿ, ವಿಶಾಲಕ್ಕೆ ಮತ್ತೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ವಿಶಾಲಕ್ಕೆ ಮಾತಾಜಿ ಅನ್ಮ್ಯೂಟ್ ಮಾಡಿ ಪ್ಲೀಸ್. ವಿಶಾಲಕ್ಕೆ ಮಾತಾಜಿ. ವಿಶಾಲಕ್ಕೆ ಅವರು ಇಲ್ಲ ಅನ್ಸುತ್ತೆ. ಹೇಳಿ ವಿಶಾಲಕ್ಕೆ. ಹಲೋ ಹೇಳಿ. 3 ಸರ್ತಿ ಓಂ ಶಾಂತಿ ಅಂತ ಹೇಳಿದ್ರಲ್ಲ 3 ಸತ. ಮೊದಲನೇದು ಎಂಜಾಯ್ ಶಾಂತಿಯಲ್ಲಿ, 2ನೇದು ಕಂಟ್ರೋಲ್, 3ನೇದು ಏನು? ಫಸ್ಟ್ ಇದು ಅದೇ ಭೋಕ್ತಾರಾಮ್ ಯಜ್ಞ ತಪಸಾಂ, ಎಂಜಾಯರ್ ನಾವಲ್ಲ, ಕೃಷ್ಣ ಎಂಜಾಯರ್. 3ನೇದು ಕೃಷ್ಣ ಕಂಟ್ರೋಲರ್, ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕದ ಕಂಟ್ರೋಲ್ ಕೃಷ್ಣ. 3ನೇದು ಸೂರ್ಯದಂ ಸರ್ವಭೂತಾನಾಂ. ಸೂರ್ಯದಂ ಸರ್ವಭೂತಾನಾಂ ಅಂದ್ರೆ ಎಲ್ಲ ಜೀವಿಗಳ ಹಿತೇಶಿ. ಹೇಗೆಂದ್ರೆ ಮನುಷ್ಯ ಕೂಡ ಒಂದೇ ಕೃಷ್ಣನಿಗೆ, ಇರುವೆ ಕೂಡ ಒಂದೇ, ಎಲ್ಲ ಜೀವಿಗಳ ಹಿತೇಶಿ ಕೃಷ್ಣ. ತಿಳಿದ? ಹರೇ ಕೃಷ್ಣ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಗುರೂಜಿ. ಹರೇ ಕೃಷ್ಣ. ಆಯ್ತು ಪ್ರಭುಜಿ, ಮತ್ತೇನು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜೈ. ಹರೇ